ಹಾಯ್ 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 ವೆಲ್ಕಮ್ ಮೆಸೇಜ್ ಮಾಡಿ ಲೈಕ್ ಕೊಡಿ ಒಂದು. ಯಾರು ಬಂದ್ರಿ? ಹಾಯ್ ಹಲೋ ಕೃಷ್ಣ ಬಡಿಗಾರ್ ಅವರು ಬಂದರು. ಹಾಯ್ ಹಾಯ್ ಬ್ರೋ, ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ. सो जाने बेटा, मस्ती मत कर बेटा. ಹಾಯ್ ಹಾಯ್ ಇಬ್ರು ಬಂದರು, ಲೈಕ್ ಕೊಡಿ ಪ್ಲೀಸ್. ಕೃಷ್ಣ ಬಡಿಗಾರ್ ಅವರೇ, ಹಾಯ್ 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 ಇಬ್ಬರು ಇದ್ದಾರೆ, ಕಮೆಂಟ್ ಮಾಡಿ. ಊಟ ಆಯ್ತಾ ಸಿಸ್ಟರ್? ನಂದಾಯಿತು, ನಿಮ್ದು ಆಯ್ತಾ ಬ್ರೋ? ಊಟ ನಂದಾಯಿತು, ನಿಮ್ದಾಯ್ತಾ? ಬೆಸ್ಟ್ ಅವರು ಬಂದರು ನೋಡಿ. ಹಾಯ್ ಕೃಷ್ಣ ಅವರೇ, ಬೆಸ್ಟ್ ಅವರಿದ್ದಾರೆ, ಕನೆಕ್ಟ್ ಆಗೋದಿದ್ದಾರೆ ಆಗಿ. ಹಾಯ್ ಅಕ್ಕ, ಹಾಯ್ ಹಾಯ್ ಬೆಸ್ಟ್ ಅವರೇ, ಒಂದು ಲೈಕ್ ಕೊಡಿ ಬೆಸ್ಟ್ ಅವರೇ. ಕೃಷ್ಣ ಬ್ರೋ ಅವರೇ ಒಂದು ಲೈಕ್ ಕೊಡಿ. ನಮ್ದಾಯಿತು, ಆಯಿತಾ? ಒಂದು ಲೈಕ್ ಕೊಡಿ ಪ್ಲೀಸ್. ಮೆಸೇಜ್ ಮಾಡಿ ಗಿಫ್ಟ್ ಕೊಡ್ತೀನಿ ನೋಡಿ. ಕೃಷ್ಣ ಅವರೇ ಮೆಸೇಜ್ ಮಾಡಿ. ಕೃಷ್ಣ ಬ್ರೋ ನೋಡಿ, ಇವರಿದ್ದಾರೆ, ಯಾರು ಬೆಸ್ಟ್ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಏನು ಸ್ಪೆಷಲ್ ಕೃಷ್ಣ ಬ್ರೋ ಅವರೇ? ಬೆಸ್ಟ್ ಅವರೇ, ನಿಮ್ಮದು ಊಟ ಆಯಿತಾ? 4 ಮೆಂಬರ್ಸ್ ಬಂದರು ನೋಡಿ. ನೋ ಆವಾಜ್, ನೋ ಆವಾಜ್. ಲೈಕ್ ಕೊಟ್ಟಿದ್ದೀನಿ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಬ್ರೋ. ಆಶಾ ಟೈಲರಿಂಗ್ ಅವರು ಬಂದರು ನೋಡಿ. ಆಶಾ ಅವರಿದ್ದಾರೆ, ಕೃಷ್ಣ ಬ್ರೋ ಇದ್ದಾರೆ, ಬೆಸ್ಟ್ ಅವರಿದ್ದಾರೆ. ಯಾರಿಗಾದರೂ ಕನೆಕ್ಟ್ ಆಗಲಿಕ್ಕಿದ್ರೆ ಕನೆಕ್ಟ್ ಆಗಿ ಪ್ಲೀಸ್. ಲೈವ್ಗೆ ಒಂದು ಲೈಕ್ ಕೊಡಿ. AJS ಅವರು ಬಂದರು. AJS ಅವರೇ, ನೀವು ಇವತ್ತು ಬಂದಿಲ್ವಾ? ನನಗೆ ನಿಮ್ಮದು ಇವತ್ತು ನಾನು ನೋಡಿಲ್ಲ, ನಿಮ್ಮದು ID-ಇಂದ ನನಗೆ ಏನು ಮೆಸೇಜ್ ಬಂದಿಲ್ಲ. ಬೆಸ್ಟ್ ಆಶಾ ಟೈಲರ್, ರಿಟರ್ನ್ ಗಿಫ್ಟ್ ಕೊಡಿ. ಆಶಾ ಅವರೇ ಬೆಸ್ಟ್ ಅವರು ಅಂದಿದ್ದಾರೆ, ರಿಟರ್ನ್ ಗಿಫ್ಟ್ ಕೊಡಬೇಕಂತೆ. AJS ಅವರು ಊಟ ಆಯಿತಾ? ಆಯಿತು. DKC ಹಾಯ್ ಹಾಯ್. ನಿಶಾ ಸತೀಶ್ ದೇವಾಡಿಗ ಹಾಯ್ ಸೀಸ್. ಹಾಯ್ ಸೀಸ್, ನಿಮ್ಮದು ಸಪೋರ್ಟ್ ಐಡಿಯಾ ಅಲ್ಲ ಇದು ಚಾನಲ್ ಇದೆಯಾ? ಬ್ಲೂ ಕೊಡ್ತೀನಿ. ಕಲರ್ಸ್ ಹಾಯ್. ಎಲ್ಲರೂ ಒಂದು ಲೈಕ್ ಕೊಡಿ ಪ್ಲೀಸ್. ಬಂದರೆ ಲೈಕ್ ಕೊಡಿ ಒಂದು. ಯಾರಿಗೆ ಕನೆಕ್ಟ್ ಆಗಲಿಕ್ಕಿದ್ರಿ ಕನೆಕ್ಟ್ ಆಗಿ. ನಿಶಾ ಸತೀಶ್ ದೇವಾಡಿಗವರವರೇ, ನೀವು ನಿಮ್ಮದು ID ಇಲ್ಲ ಗೊತ್ತು. ಕಲರ್ಸ್ ಹಾಯ್ ಹಾಯ್ ಹಾಯ್. ನಿಶಾ ಸತೀಶ್ ಅವರೇ, ಎಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ವೆಲ್ಕಮ್.
ಆಶಾ ಟೈಲರಿಂಗ್ ರಿಟರ್ನ್ ಗಿಫ್ಟ್ ಕೊಡಿ. ಬೆಸ್ಟ್ ಅವರಂತಿದ್ದಾರೆ, ರಿಟರ್ನ್ ಗಿಫ್ಟ್ ಕೊಡಬೇಕಂತೆ ಅವರಿಗೆ. AJS ಅವರು. ನಿಶಾ ದೇವಾಡಿಗ ಅವರೇ ಸಪೋರ್ಟ್ ಐಡಿಯಾ ನನ್ನ ಚಾನಲ್ಗೂ ಕನೆಕ್ಟ್ ಆಗಿ. ಅವರು ಆಲ್ರೆಡಿ ಕನೆಕ್ಟ್ ಆಗಿದ್ದರೆ ಅನಿಸುತ್ತೆ ನಿಶಾ ಸತೀಶ್ ಅವರು. AJS ಅವರಿಗೆ AJS ಬ್ಲಾಗ್ ರಿಟರ್ನ್ ಗಿಫ್ಟ್ ಕೊಡಿ. ಬೆಸ್ಟ್ ಅವ್ರು ಅಂತಿದ್ದಾರೆ. AJS ಅವರೇ ರಿಟರ್ನ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ನಿಮ್ಗೆ ಕೊಟ್ಟಿದ್ದ ಬೆಸ್ಟ್ ಅವರೇ ನೀವು ಕೊಟ್ಟಿದ್ದೀರಾ ಅವರಿಗೆ ಕಲರ್ಸ್. ಎಲ್ರದ್ದು ಊಟ ಆಯಿತಾ? ನಮ್ಮದು ಊಟ ಆಯಿತು. ಎಲ್ರದ್ದು ಆಯಿತಾ ಫ್ರೆಂಡ್ಸ್? ಎಲ್ಲರೂ ಲೈಕ್ ಕೊಡಿ ಪ್ಲೀಸ್. ಎಲ್ಲಿ ಹೋದ್ರಿ ಎಲ್ಲರೂ? ಬೆಸ್ಟ್ ನಿಶಾ ಸತೀಶ್ ದೇವಾಡಿಗ ವಿಡಿಯೋ ಇಲ್ಲ, ಅವ್ರ ವಿಡಿಯೋ ಇಲ್ಲ, ಅವರು ಸಪೋರ್ಟ್ ಐಡಿ ಅವ್ರದ್ದು ವಿಡಿಯೋ ಇಲ್ಲ ಅವ್ರದ್ದು. ಕಲರ್ಸ್ ಅವರೇ ಗಿಫ್ಟ್ ಡನ್ ರಿಟರ್ನ್ ಕೊಡಿ. ನೋಡಿ ಕಲರ್ಸ್ ಅವರೇ, ನಿಮಗೆ ಬ್ಲೂ ಕೊಡ್ತೀನಿ ಕಲರ್ಸ್ ಅವರೇ. ಇಲ್ಲಾಂದ್ರೆ ಗಿಫ್ಟ್ ಕೊಡ್ಲಿಕ್ಕೆ ಆಗಲ್ಲ. ನಿಮಗೆ ಬ್ಲೂ ಕೊಡ್ತೀನಿ, ನೀವು ರಿಟರ್ನ್ ಮಾಡಿ. ಯಾರೆಲ್ಲ ಕೊಟ್ಟಿದ್ದಾರೆ ಅವರಿಗೆ ರಿಟರ್ನ್ ಮಾಡಿ. ಕಲರ್ಸ್ ಅವರೇ, ಯಾರೆಲ್ಲ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆ ರಿಟರ್ನ್ ಮಾಡಿ. ನಾನು ಎಲ್ರಿಗೂ ಲೈಕ್ ಕಮೆಂಟ್ ಮಾಡಿದೆ, ಗಿಫ್ಟ್ ಕಮೆಂಟ್ ಮಾಡಿ. ಹೌದಾ? ಅವರು ಎಲ್ರಿಗೂ ಕೊಟ್ಟಿದ್ದಾರಂತೆ ಬೆಸ್ಟ್ ಅವರೇ. AJS ಅವರೇ ಬೆಸ್ಟ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಕಲರ್ಸ್ ಓಕೆ. AJS ಬೆಸ್ಟ್ ಅವರೇ ಗಿಫ್ಟ್ ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ. ಬೆಸ್ಟ್ ಅವರೇ ನಿಮಗೆ ಆಲ್ರೆಡಿ AJS ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ನಮ್ಮ ಉಡುಪಿ ಅವರು ಬಂದರು ನೋಡಿ. ಹಾಯ್ ಸೀಸ್, ಹಾಯ್ 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 ಕರಿದ್ದಾರೆ ನೋಡಿ. ಅವರಿಗೆ ಗಿಫ್ಟ್ ಕೊಡೋದಿದ್ರೆ ಕೊಡಿ. ಕಮೆಂಟ್ ಹಾಕಿದ್ದೀರಾ AJS ಅವರೇ? ಕಮೆಂಟ್ ಹಾಕಿದ್ದೀರಾ ನೀವು? ಹಾಂ ಹಾಕಿದ್ದಾರಂತೆ ಅವರು. ನೀವು ನೋಡಿ ಚೆಕ್ ಮಾಡಿ. ಒಂದು ಲೈಕ್ ಕೊಡಿ, ಎಲ್ಲರೂ ಲೈಕ್ ಕೊಡಿ ಪ್ಲೀಸ್. ಲೈಕ್ ಕೊಡಿ ಪ್ಲೀಸ್. ಬೆಸ್ಟ್ ಅವರು ಕಲರ್ಸ್ ರಿಟರ್ನ್ ಗಿಫ್ಟ್ ಕೊಡಿ. ಕಲರ್ಸ್ ಅವರೇ ನಿಮಗೆ ಬೆಸ್ಟ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ನೀವು ರಿಟರ್ನ್ ಕೊಡಿ. ಉಡುಪಿ ನಾಯಕ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್. ಉಡುಪಿಯವರೇ, ಅವರು ಮಧುಲತಾ ಚಾನಲ್ ಅವರು ತುಂಬ ಗಿಫ್ಟ್ ಕೊಟ್ಟರು ನನಗೂ. ನಾನು ಹೋಗಿ ಬಂದೆ. ನಿಮ್ಗೆ ಕೊಟ್ರಾ? ಸೂಪರ್ ಸಪೋರ್ಟ್ ಅವ್ರದ್ದು. ಹೌದು ದಿಸ್ ತುಂಬ ಗಿಫ್ಟ್ ಕೊಟ್ಟರು. ನಮಗೂ ತುಂಬ ಖುಷಿ ಆಯಿತು ಹೋಗಿ. ಏನೂ ಮೋಸ ಇಲ್ಲ, ಎದುರಲ್ಲೇ ಕೊಟ್ಟರು. ನಮಗೂ ತುಂಬ ಅವ್ರದ್ದು. ನನಗೆ ಟೈಮ್ ಇರಲಿಲ್ಲ, ಇಲ್ಲ ನಂದು ಚಾಲ ಶುರು ಆಯ್ತಲ್ವ, ಅದಕ್ಕೆ ಬಂದೆ ನಾನು. ಇಲ್ಲಾಂದರೆ ಸ್ವಲ್ಪ ಓದ್ತಿರ್ತಿದ್ದೆ ಅವರಲ್ಲಿ. ಹೌದು ಸಿಸ್. ಕಮೆಂಟ್ ನೋಡಿ ಆಮೇಲೆ ಎಲ್ರಿಗೂ ಕನೆಕ್ಟ್ ಆಗ್ತೀನಿ ನೋಡಿ. ಕಮೆಂಟ್ ಮಾಡಿ ಕನೆಕ್ಟ್ ಆಗಿ ಸಿಸ್. ಕಲರ್ಸ್ ಅವರೇ, ಅವರದು ಲೈವ್ ಮುಗಿಯೋಲ್ಲ ಮೈ ಬಿ. ಹಾಂ ಅವ್ರದ್ದು ಅರ್ಧ ಗಂಟೆ ಇದೆ ಅಂತೆ ಅವರು ಅಂದರು ನನಗೆ ಕೊಟ್ಟರು ಅವರು. SB ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ. 3 ಜನ ಲೈಕ್ ಕೊಟ್ಟರು, ಎಲ್ಲರೂ ಕೊಡಿ ಪ್ಲೀಸ್. ನಾನು ನಿಮಗೋಸ್ಕರ ಬಂದೆ. ಹೌದಾ ಸೀಸ್, ಥ್ಯಾಂಕ್ ಯು ಸೋ ಮಚ್. ಉಡುಪಿ ನಾಯಕ್ ಕುಕಿಂಗ್ ಚಾನಲ್ ಗಿಫ್ಟ್ ರಿಟರ್ನ್ ಮಾಡಿದೆ. ಬೆಸ್ಟ್ ಅವರೇ, ಉಡುಪಿ ಅವರೇ ನಿಮಗೆ ಬೆಸ್ಟ್ ಅವ್ರು ಗಿಫ್ಟ್ ಕೊಟ್ಟರು ನೋಡಿ. ಕಲರ್ಸ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ? ಕಮೆಂಟ್ ಹಾಕಿದ್ದೀನಿ ನೋಡಿ. ಕಲರ್ಸ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ ನೀವು ನೋಡಿ. ಅವರು ಕಮೆಂಟ್ ಹಾಕಿದ್ದಾರೆ. ದ ಮಲ್ಟಿವರ್ಸಸ್ ಅವರು ಬಂದರು. ಹಾಯ್ ಮ್ಯಾಮ್, ಹಾಯ್ ಸಿಸ್, ವೆಲ್ಕಮ್. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಕಲರ್ಸ್ ಅವರೇ ನಿಮಗೆ AJS ಅವರು ಕಮೆಂಟ್ ಹಾಕಿದಾರಂತೆ, ನೀವು ನೋಡಿ ಚೆಕ್ ಮಾಡಿ ರಿಟರ್ನ್ ಕೊಡಿ ಅವರಿಗೆ. SB ಅವರೇ ಸೂಪರ್, ಥ್ಯಾಂಕ್ ಯು ಸೋ ಮಚ್.
ಎಸ್ ಪಿ ಅವರೇ ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸೂಪರ್. ಎಸ್ ಬಿ ಅವರೇ ಗಿಫ್ಟ್ ಕೊಟ್ಟಿದ್ದೆ, ರಿಟರ್ನ್ ಮಾಡಿದ್ರಾ? ಎಸ್ ಬಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ನೀವು ರಿಟರ್ನ್ ಮಾಡಿದ್ದೀರಾ? ಎಸ್ ಪಿ ಅವರೇ ಉಡುಪಿ ಅವರೇ ಗಿಫ್ಟ್ ಕೊಡಿ ಪ್ಲೀಸ್, ರಿಟರ್ನ್ ಮಾಡ್ತೀನಿ. ನೋಡಿ ಒಬ್ರಿಗೂ ಕನೆಕ್ಟ್ ಆಗಿರಿ. ಗಿಫ್ಟ್ ಇವಾಗಲೇ ಕೊಡಿ, ಬಾಕಿ ಇಟ್ಕೋಬೇಡಿ, ಮತ್ತು ವಾಪಸ್ ತಗೋಬೇಡಿ ಪ್ಲೀಸ್. ಅವ್ರದ್ದು ಟೈಮು ವೇಸ್ಟ್, ನೀವು ವಾಪಸ್ ತಗೋಬೇಡಿ. ಯಾರ್ದು ಗಿಫ್ಟ್ ವಾಪಸ್ ತಗೋಬೇಡಿ, ಕೊಟ್ಟು ವಾಪಸ್ ತಗೊಂಡ್ರೆ ಅವರಿಗೂ ಟೈಮ್ ವೇಸ್ಟ್ ಅಲ್ವಾ? ಹಾಂ ಓಕೆ ಸಬ್. ಎಸ್ ಪಿ ಕನ್ನಡ ಬ್ಲಾಗ್ಸ್ ಅವರೇ ರಿಟರ್ನ್ ಮಾಡಿ ನೋಡಿ, ರಿಟರ್ನ್ ಮಾಡಿ. ಎಸ್ ಪಿ ಅವರೇ ಕಲರ್ಸ್ ಅವರೇ ರಿಟರ್ನ್ ಮಾಡಿ. AJS ಅವರಿಗೆ, AJS ಅವರೇ ನೋಡ್ತೀನಿ. ನೋಡಿ ಅವರು ಮಾಡಿದ್ದಾರೆ, ಅವರು 100% ಮಾಡಿದ್ದಾರೆ. ನೀವು ನೋಡಿ ಹೋಗಿ ಚೆಕ್ ಮಾಡಿ ಸಿಸ್. 5 ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್, ಬೆಸ್ಟ್. ಎಸ್ ಬಿ ಕನ್ನಡ ಬ್ಲಾಗ್ಸ್ ರಿಟರ್ನ್ ಗಿಫ್ಟ್ ಕೊಡಿ. ನೋಡಿ ಬೆಸ್ಟ್, ಅವರು ಮೊದಲೇ ಗಿಫ್ಟ್ ಕೊಡ್ತಾರೆ, ನೀವು ಅವರಿಗೆ ರಿಟರ್ನ್ ಕೊಡಿ. ಅವರು ಮೊದಲೇ ಕೊಡ್ತಾರೆ, ಅವರಿಗೆ ರಿಟರ್ನ್ ಕೊಡುವುದು ನಿಮ್ಮದು. ಕೊಡಿ ಅವರಿಗೆ ರಿಟರ್ನ್, ಚೆಕ್ ಮಾಡಿ. SB 923 ಡನ್, ಉಡುಪಿ ಡನ್. ರೇಷು ಬ್ಲಾಗ್ಸ್ ಕನ್ನಡ ಅವರು ಬಂದವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಅವರು ರೇಸು ಬ್ಲಾಗ್ಸ್ ಅವ್ರು ಬಂದರು, ಅವರಿಗೆ ಸಪೋರ್ಟ್ ಮಾಡುವವರು ಮಾಡಿ ಬೆಸ್ಟ್. ಅವರು ನಾನು ಎಲ್ರಿಗೂ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ರಿಟರ್ನ್ ಗಿಫ್ಟ್. ಅವರು ಮೊದಲೇ ಮಾಡಿ ಮತ್ತೆ ರಿಟರ್ನ್ ಗಿಫ್ಟ್ ಕೇಳೋದು. ಅವರು ಸೂಪರ್ ಬೆಸ್ಟ್, ಅವರೇ ಕೊಡ್ತಾರೆ. ಅವರು ನೋಡಿ ಚೆಕ್ ಮಾಡಿ. ದ ಮಲ್ಟಿವರ್ಸ್ ಚಾನಲ್ SB ಕನ್ನಡ ಅವರೇ ಗಿಫ್ಟ್ ಡನ್, ರಿಟರ್ನ್ ಕೊಡಿ. SB ಅವರು AJS ಅವರೇ ಗಿಫ್ಟ್ ಡನ್ ಸಿಸ್ಟರ್. ನೋಡಿ AJS ಅವರೇ SB ಅವರು ಗಿಫ್ಟ್ ಕೊಟ್ಟರು, ನೋಡಿ ಚೆಕ್ ಮಾಡಿ. 6 ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಬೇಗ ಮೆಸೇಜ್ ಮಾಡಿ. ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರು, ಎಲ್ಲರೂ ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರು. ಹಾಯ್ ಹಲೋ. ರೇಷು ಬ್ಲಾಗ್ಸ್ ಕನ್ನಡ ರಿಟರ್ನ್ ಗಿಫ್ಟ್ ಕೊಡಿ. ನೋಡಿ ನಿಮಗೂ ಗಿಫ್ಟ್ ಕೊಟ್ಟಿದ್ದಾರೆ ಬೆಸ್ಟ್. ಅವರು ರಶು ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ. AJS ಓಕೆ, ಥ್ಯಾಂಕ್ ಯು ಸರ್. SB ಅವರೇ ಬೆಸ್ಟ್ ಅವರೇ 97 ರಿಟರ್ನ್ ಡನ್, ಥ್ಯಾಂಕ್ ಯು ಸೋ ಮಚ್. ಉಡುಪಿ ಅವರೇ SB ಮಲ್ಟಿವರ್ಸಸ್ ಅವರೇ ಓಕೆ, ನಾ ಬಂದೆ. ಬೆಸ್ಟ್ ಅವರು ಬಂದ್ರಂತೆ. ಕೃಷ್ಣ ಬಡಿಗವ್ರು ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡು ಅಂತ ಹೇಳಿ. ನೋಡಿ ಕೃಷ್ಣ ಅವರು ಇದ್ದಾರೆ, ಕೃಷ್ಣ ಬಡಿಗಾರ್ ಅವರಿದ್ದಾರೆ, ಅವರ ಚಾನಲ್ಗೂ ಸಪೋರ್ಟ್ ಮಾಡಿ. ಬೆಸ್ಟ್ ಅವರೇ ಕೃಷ್ಣ ಬಡಿಗಾರ್ ಅವರಿದ್ದಾರೆ. ತುಳು ಮಲ್ಟಿವರ್ಸಸ್ ಅವರೇ ಕೃಷ್ಣ ಬಡಿಗಾರ್ ಅವರು ಇದ್ದಾರೆ, ಅವರಿಗೂ ಸಪೋರ್ಟ್ ಮಾಡಿ. SB ಅವರೇ AJS ಅವರೇ ಕೃಷ್ಣ ಅವರಿಗೂ ಸಪೋರ್ಟ್ ಮಾಡಿ. ಅವರು ಇದ್ದಾರೆ, ಅವರು ರಿಟರ್ನ್ ಕೊಡ್ತಾರೆ, ಈಗಲೇ ಕೊಡ್ತಾರೆ ಅವರು. ಕೃಷ್ಣ ಬಡಿಗಾರ್ 101 ಡನ್, ರಿಟರ್ನ್ ಮೀ. ನೋಡಿ ಕೃಷ್ಣ ಅವರೇ ನಿಮಗೆ 101 ಡನ್, ರಿಟರ್ನ್ ಮಾಡಿ. ಉಡುಪಿ ನಾಯಕ್ ಅವರಿಗೆ, ಉಡುಪಿ ಅವರಿಗೆ, ನಮ್ಮ ಉಡುಪಿ. ಥ್ಯಾಂಕ್ ಯು ಸೋ ಮಚ್, ಲೈಕ್ ಕೊಡಿ ಪ್ಲೀಸ್. ಕೃಷ್ಣ ಬಡಿಗಾರ್ ಸಪೋರ್ಟ್ ಮಾಡಿದ್ದೆ, ಕೃಷ್ಣ ಬಡಿಗಾರ್ ಸಪೋರ್ಟ್ ಮಾಡಿದ್ದೆ. ಉಡುಪಿಯವರಂತಿದ್ದಾರೆ ನೋಡಿ. ಬೇಗ ಮೆಸೇಜ್ ಮಾಡಿ. ಗಿಫ್ಟ್ ಬೆಸ್ಟ್. ನಾನು ಆಲ್ರೆಡಿ ಕೃಷ್ಣ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ನೋಡಿ ಕೃಷ್ಣ ಅವರೇ ಬೆಸ್ಟ್ ಅವರು ಆಲ್ರೆಡಿ ಕೊಟ್ಟಿದ್ದಾರಂತೆ, ಚೆಕ್ ಮಾಡಿ. ನೀವು ಕೊಡದಿದ್ದರೆ ಅವರಿಗೆ ರಿಟರ್ನ್ ಕೊಡಿ. SB ಕನ್ನಡ ಬ್ಲಾಗ್ಸ್ ಮಲ್ಟಿವರ್ಸಸ್ ಅವರೇ ಗಿಫ್ಟ್ ಡನ್ ನೋಡಿ. AJS ಡನ್ ಕಲರ್ಸ್.
ಎಸ್ ಬಿ ಕನ್ನಡ ಬ್ಲಾಗ್ಸ್ ಉಡುಪಿ ಅವರೇ ಗಿಫ್ಟ್ ಕೊಡಿ ಪ್ಲೀಸ್. ಎಸ್ ಬಿ ಅವರೇ ಉಡುಪಿ ಉಡುಪಿ ಅವರೇ ಎಸ್ ಬಿ ಅವರಿಗೆ ಗಿಫ್ಟ್ ಕೊಡಬೇಕಂತೆ. ಉಡುಪಿ ಡನ್ ಕಲರ್ಸ್. ಕೃಷ್ಣ ಬಡಿಗರ್ ರಿಟರ್ನ್ ಗಿಫ್ಟ್ ಬಂದಿಲ್ಲ. ಬೆಸ್ಟ್ ಅವರಿಗೆ ಕೃಷ್ಣ ಬಡಿಗರ್ ಅವರೇ ರಿಟರ್ನ್ ಗಿಫ್ಟ್ ಬಂದಿಲ್ಲ ಅಂತೆ, ಕೊಡಿ. ಎಸ್ ಬಿ ಅವರೇ ಆಲ್ರೆಡಿ ಕೊಟ್ಟಿದ್ದೀನಿ. ಉಡುಪಿ ದ ಮಲ್ಟಿವರ್ಸ್ ಕೃಷ್ಣ ಅವರೇ ಗಿಫ್ಟ್ ಡನ್ ರಿಟರ್ನ್ ಮೀ. ಕೃಷ್ಣ ಅವರೇ ನಿಮಗೆ ಬೆಸ್ಟ್ ಅವರು ಕೊಟ್ಟಿದ್ದಾರೆ, ಮಲ್ಟಿವರ್ಸಸ್ ಅವರು ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ. ಎಸ್ ಬಿ ಅವರೇ ಕೊಡ್ತೀನಿ. ಉಡುಪಿಯವರು ಕೊಡ್ತಾರೆ, 100% ಕೊಡ್ತಾರೆ ಅವರು. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಉಡುಪಿಯವರೇ ಓಕೆ ಥ್ಯಾಂಕ್ ಯು. ಎಸ್ ಬಿ ಬ್ಲಾಗ್ಸ್ ಅವರಂತಿದ್ದಾರೆ. ಬೆಸ್ಟ್ ಅವರು ರೇಷು ಬ್ಲಾಗ್ಸ್ ಕನ್ನಡ ಗಿಫ್ಟ್ ರಿಟರ್ನ್ ಮಾಡಿ. ನೋಡಿ ರೇಷು ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ರಶು ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಬೆಸ್ಟ್ ಅವರು, ಅವರಿಗೆ ರಿಟರ್ನ್ ಕೊಡಿ. ಕಲರ್ಸ್ 180 ಡನ್, ಥ್ಯಾಂಕ್ ಯು ಸೋ ಮಚ್. ಮಧು ಬಿಜಾಪುರ 78 ಹಾಯ್ ಸೀಸ್. ಊಟ ಆಯಿತು, ನಿಮ್ದಾಯ್ತಾ ರೀ? ಊಟ ರೀ. ಅವರು ಬಿಜಾಪುರದವರು, ಹಾಗೆ ಅದು ಅವರು ಹಾಗೆ ಮಾತಾಡ್ತಾರೆ, ಅವ್ರದ್ದು ಲ್ಯಾಂಗ್ವೇಜ್. ಪ್ರಣಮ್ಯ ಹಾಯ್ ವೆಲ್ಕಮ್. ಲೈಕ್ ಕೊಡಿ ಪ್ಲೀಸ್. ಮಧು ಬಿಜಾಪುರ ಅವರೇ ಲೈಕ್ ಕೊಡಿ ಪ್ಲೀಸ್. ಪ್ರಣಮ್ಯ ಅವರೇ ಲೈಕ್ ಪ್ಲೀಸ್. ಸೌಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಹಾಯ್, ಲೈಕ್ ಕೊಡಿ ಪ್ಲೀಸ್. ಹಾಯ್, ಊಟ ಆಯ್ತು ಪ್ರಣಮ್ಯ. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಟ್ಟೆ ಪ್ರಣಮ್ಯ. ಕನೆಕ್ಟ್ ಆಗಿ, ಯಾರಿಗೆ ಕನೆಕ್ಟ್ ಆಗಲಿಕ್ಕೆ ಉಂಟು ಅವರಿಗೆ ಕನೆಕ್ಟ್ ಆಗಿ. ಸೌಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಬ್ಲೂ ಕೊಡ್ತೇನೆ, ಯಾರಿಗೆ ಕನೆಕ್ಟ್ ಆಗಲಿಕ್ಕೆ ಇದ್ದೀರಿ ಕನೆಕ್ಟ್ ಆಗಿ. ನೋಡಿ ಯಾರಿಗೆ. ಮಧು ಬಿಜಾಪುರ ರೀ ಲೈಕ್ ಡನ್ ರೀ. ಓಕೆ ನೀವು ಸಿಸ್ಸಬ್ರು ಗೊತ್ತಾಗಿಲ್ಲ ನನಗೆ, ಕೊಟ್ಟಿದ್ದೀನಿ. ತೇಜ್ ಅವರು ಬಂದರು ನೋಡಿ. ಹಾಯ್ ಹರಿಣಿ ಅವರೇ, ಊಟ ಆಯ್ತು ತೇಜ್ ಅವರೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಪ್ರಣಮ್ಯ. ನೋಡಿ ಪ್ರಣಮ್ಯ ಇದ್ದಾರೆ. ಸಂಡೇ ಪಂಡೆ ಅವರು ಬಂದರು ನೋಡಿ. ಹಾಯ್ ತೇಜ್, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಇದ್ದಾರೆ. ಮಧು ಬಿಜಾಪುರ ಗಿಫ್ಟ್ ಡನ್, ರಿಟರ್ನ್ ಕೊಡಿ. ನೋಡಿ ಬೆಸ್ಟ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ. ಹಾಯ್ ಹರಿಣಿ ಸೀಸ್. ಹಾಯ್ ಸಂಡೇ ಅವರೇ. ಮಧು ಅವರೇ ಗಿಫ್ಟ್ ಕೊಡಿ ಪ್ಲೀಸ್, ರಿಟರ್ನ್ ಮಾಡ್ತೀನಿ. ನೋಡಿ ಮಧು ಬಿಜಾಪುರ ಅವರೇ ಗಿಫ್ಟ್ ಕೊಡಿ, ಅವ್ರು ರಿಟರ್ನ್ ಮಾಡ್ತಾರಂತೆ. ಎಸ್ ಬಿ ಅವರ ಹೌದು. ತೇಜ್ ಅವರೇ ನಿನ್ನೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಮತ್ತೆ ಮಾಡಿದ್ದೀರಾ. ಸಂಡೇ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಕಲರ್ಸ್ ಸೌಮ್ಯ ಡನ್. ಸೌಮ್ಯ ಅವರೇ ನಿಮ್ಗೆ ಕೊಟ್ಟಿದ್ದಾರೆ ಅವರು, ನೋಡಿ ಚೆಕ್ ಮಾಡಿ. ಪ್ರಿಯಾ ಅವರು ಬಂದರು. ಸಂಡೇ ಸೆಂಡ್ ಮೀ ರಿಟರ್ನ್ ಗಿಫ್ಟ್. ಸಂಡೇ ಅವರೇ ಪ್ರಿಯಾ ಅವರಿಗೆ ಸೆಂಡ್ ಮೀ ರಿಟರ್ನ್ ಗಿಫ್ಟ್. ಬೆಸ್ಟ್ ಅವರು ಸೂಪರ್. ಎಸ್ ಬಿ ಅವರು ಸೂಪರ್. ಬೆಸ್ಟ್ ಅವರು ಸಂಡೇ ಬೆಸ್ಟ್ ಗಿಫ್ಟ್ ಡನ್. ಹಾಯ್ ಶಿವಮ್ಮ ಅವರು ಬಂದ್ರಾ? ನಂದಿನಿ ಶಿವಮ್ಮ ಹಾಯ್. ಉಡುಪಿ ನಾಯಕ್ ಸೂಪರ್ ಸಪೋರ್ಟ್. ಎಸ್ ಬಿ ಅವರು ಸೂಪರ್ ಥ್ಯಾಂಕ್ಸ್. ಸೂಪರ್. ಭುವನ್ ಹಾಯ್ ಭುವನ್, ನನ್ನ ತಮ್ಮ ಬಂದ ನೋಡಿ. ಬ್ಲೂ ಕೊಟ್ಟೆ ಇವತ್ತು. ಭುವನ್ ಹಾಯ್, ಊಟ ಆಯ್ತಾ ಭುವನ್? ಎಂಚ ಉಳ್ಳರು ಯಾನ್ ಹುಷಾರುಲ್ಲ ಈ ಎಂಚೊಲ್ಲ ಭುವನ್. ಲೈಕ್
ಭುವನ್ ಬೆಸ್ಟ್. ಲೋಕೇಶ್ ಗಿಫ್ಟ್ ರಿಟರ್ನ್, ಗಿಫ್ಟ್ ಕೊಡಿ. ಅಯ್ಯೋ, ಇವತ್ತು ಕೊಟ್ಟಿದ್ದೀರಾ? ಹೌದು, ಇವತ್ತು ಕೊಟ್ಟಿದ್ದೆ, ನನಗೆ ಗೊತ್ತಿರಲಿಲ್ಲ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಭುವನ್, ದಿನ ನಿಮ್ಮ ಮನೆಗೆ ಬಂದರೆ ಒಳಗೆ ಬಿಟ್ಟಿರಲಿಲ್ಲ. ಹೌದಾ, ಸಾರಿ ತಮ್ಮ, ನನಗೆ ಗೊತ್ತಿರಲಿಲ್ಲ ಹೇಗಂತ. ಇವತ್ತು ಗೊತ್ತಾಯಿತು. ಎಸ್ ಅವರು ನೋಡಿ, ಮೆಸೇಜ್ ಫಾಸ್ಟ್ ಹೋಗ್ತಾ ಇದೆ ಓದಲಿಕ್ಕೆ. ಎಸ್ ಅವರು ಗಿಫ್ಟ್ ಕೊಟ್ಟಿದ್ದೇನೆ, ರಿಟರ್ನ್ ಮಾಡಿದ್ದೀರಾ ನೀವು? ಲೋಕೇಶ್ ಅವರಿಗೆ ಹಾಯ್ 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 ಅಕ್ಕ, ನೀವು ಬಂದ್ರಾ? ತುಂಬಾ ಖುಷಿ ಆಯಿತು. ಹೊಸು ಜಯ ಅವರು ಬಂದರು. ಅಕ್ಕ, ನಮ್ಮ ಅಕ್ಕ ಬಂದರು. ಹಾಯ್ ಹಾಯ್ ಹಾಯ್. ಅವರಿಗೆ ಕನೆಕ್ಟ್ ಅವರು ಇದ್ದಾರೆ, ಕನೆಕ್ಟ್ ಆಗಿ. ಉಡುಪಿ ನಾಯಕ್ ಕುಕ್ಕಿಂಗ್ ಚಾನಲ್, ಭುವನ್ ವರ್ಡ್ ಗಿಫ್ಟ್ ಡನ್. ನೋಡಿ ಉಡುಪಿ ಅವರು ಭುವನ್ ನಿನಗೆ ಗಿಫ್ಟ್ ಕೊಟ್ರಂತೆ ನೋಡಿ. ಭುವನ್ ವರ್ಡ್ ಓಡಿಸ್ತಾ ಇದ್ದೀರಿ? ಓಡಿಸ್ತಾ ಇಲ್ಲ, ಅದೇ ಹೋಗ್ತಾ ಇದೆ, ಏನು ಮಾಡೋದು. ಮಧು, ಗಿಫ್ಟ್ ಕೆಲವರಿಗೆಲ್ಲ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ. ಮಧು ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ. ಇಟ್ಸ್ ಓಕೆ. ಊಟ ಆಯ್ತಾ? ಊಟ ಆಯ್ತು ಸಿಸ್, ನಿಮ್ದು ಆಯ್ತಾ? ಎಲ್ಲರೂ ಊಟ ಆಯ್ತಾ? ಎಲ್ಲರದ್ದು ಊಟ ಆಯ್ತಾ ಅಂತಿದ್ದಾರೆ. ಭುವನ್ ಸೆಂಡ್ ಮೀ ರಿಟರ್ನ್. ನೋಡಿ ಪ್ರಿಯಾ ಅವರು ಸೆಂಡ್ ಮೀ ರಿಟರ್ನ್ ಅಂತಿದ್ದಾರೆ ಗಿಫ್ಟ್. ಭುವನ್ ವರ್ಡ್, ಯಾರು ಕೇಳಿದ್ರು ಅದೇ ಥರ ಕೊಡಿ. ಯಾರೇ ಕೇಳಿದ್ರು ಅದೇ ಥರ ಕೊಡಿ. ಯಾವ ಥರ ಭುವನ್? ಹಾಂ ಗೊತ್ತಾಯ್ತು ಭುವನ್, ಗೊತ್ತಾಯಿತು. ನನಗೆ ಅದೇ ಗೊತ್ತಾಗಿಲ್ಲ ನಿನ್ನೆ ಮೊನ್ನೆಯಿಂದ. ಹೊಸು ಜಯ ಅವರು ಬಂದರು. ಎಲ್ರದ್ದು ಊಟ ಆಯ್ತಾ? ಆಯಿತು. ಸೌಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್, ಓಕೆ ಬಾಯ್, ಗುಡ್ ನೈಟ್, ನಾಳೆ ಸಿಗ್ತೀನಿ. ಓಕೆ ಬಾಯ್. ನಂದಿನಿ ಕರಿಗಾರ್ ಅವರು ಕಲರ್ಸ್ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ. ದ ಮಲ್ಟಿವರ್ಸಸ್ ಚಾನಲ್ ಅವರು ಸೌಮ್ಯ ಗಿಫ್ಟ್ ಡನ್, ರಿಟರ್ನ್ ಕೊಡಿ. ಭುವನ್, ಥ್ಯಾಂಕ್ ಯು. ಉಡುಪಿ ನಾಯಕ್ ಕೊಟ್ಟಿದ್ದೀನಿ ಭುವನ್. ಆ್ಯಂಡ್ ಕಮೆಂಟ್ ಹಾಕ್ತೀನಿ, ಒಂದು ಕಮೆಂಟ್ ಹಾಕ್ತೀನಿ. ಹಾಕಿ. ಹೊಸು ಜಯ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಹೊಸು ಜಯ ಅವರಿಗೆ ಕನೆಕ್ಟ್ ಆಗಲಿಕ್ಕಿದ್ದರೆ ಆಗಿ. ಪ್ರಿಯಾ, ಭುವನ್ ಸೆಂಡ್ ಮೀ ರಿಟರ್ನ್ ಗಿಫ್ಟ್. ಎಸ್ ಸೌಮ್ಯ ಕೊಟ್ಟಿದ್ದಿ. ಸೌಮ್ಯ ಅವರೇ ಗಿಫ್ಟ್ ಡನ್. ಅವ್ರು ಹೋದರೆ ನಾವು ಗುಡ್ ನೈಟ್ ಅಂದರು. ಗಿಫ್ಟ್ ಡನ್. ಸೌಮ್ಯ ಅವರೇ ಇದ್ದರೆ ಕೊಡಿ ಅವರಿಗೆ ಗಿಫ್ಟ್. ಎಸ್ ಅವರಿಗೆ. ನಂದಿನಿ ಕಲರ್ಸ್ ಅವರೇ ರಿಟರ್ನ್ ಗಿಫ್ಟ್ ಕೊಡಿ. ಹೊಸು ಜಯ, ಊಟ ಆಯಿತಾ? ನೋಡಿ ಎಲ್ರಿಗೂ ಊಟ ಆಯಿತಾ ಅಂತಿದ್ದಾರೆ. ಹೊಸು ಜಯ ಅವರು ನಾನು ಸೂಪರ್. ಹೊಸು ಜಯ ಅವರೇ, ನೀವು ಹೇಗಿದ್ದೀರಾ? ಮೆಲೋಡಿ ಫಾರ್ ಲೈಫ್, ಹಾಯ್ ಸೀಸ್ ಹಾಯ್. ಬ್ಲೂ ಕೊಟ್ಟೆ ನಿಮಗೆ ನೋಡಿ. ಹಾಯ್ ಮಧು ವಿಜಾಪುರ, ಉಡುಪಿ ನಾಯಕ್ ಗಿಫ್ಟ್ ಡನ್. ಯಾರು ಗಿಫ್ಟ್ ಡನ್ ಅಂತ ಮೆಸೇಜ್ ಹಾಕಬೇಡಿ, ಸೂಪರ್ ನೈಸ್ ಅಂತ ಮೆಸೇಜ್ ಹಾಕಿ. ಗಿಫ್ಟ್ ಡನ್ ಅಂದರೆ ನಿಮ್ಮದು ಅವ್ರದ್ದು ಲೆಸ್ ಆಗುತ್ತೆ. ಮೆಲೋಡಿ, ಹಾಯ್ ವಸು ಅಕ್ಕ. ಭುವನ್, ಸೂಪರ್, ಥ್ಯಾಂಕ್ ಯು ಸೋ ಮಚ್ ಭುವನ್. ಮೆಲೋಡಿ, ಹಾಯ್ ಎಲ್ರಿಗೂ. ನಿಮಗೆ ಬ್ಲೂ ಕೊಟ್ಟೆ ಮೆಲೋಡಿ ಅವರೇ ನೋಡಿ. ಹೊಸು ಜಯ, ತೇಜ್ ನಾನು ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸದಿಂದ ಚೆನ್ನಾಗಿದ್ದೀನಿ. ಪ್ರಿಯಾ, ಭುವನ್ ಸೆಂಡ್ ಮೀ ರಿಟರ್ನ್ ಗಿಫ್ಟ್. ಭುವನ್ ನೋಡು, ಪ್ರಿಯಾ ಸಿಸ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡು. ಬೆಸ್ಟ್. ಹೊಸು ಜಯ ಚಾನಲ್ ರಿಟರ್ನ್ ಗಿಫ್ಟ್ ಕೊಡಿ. ಬೆಸ್ಟ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಕ್ಕ ನಿಮಗೆ, ನೀವು ಅವರಿಗೆ ರಿಟರ್ನ್ ಕೊಡಿ. ಸಂಡೇ, ಹಾಯ್ ಭುವನ್. ಹೊಸು ಜಯ, ಹಾಯ್ ಮೆಲೋಡಿ, ಹೇಗಿದ್ದೀರಾ? ಊಟ ಆಯಿತಾ?
ಕಲರ್ಸ್ ಹೊಸು ಜಯ ಡನ್. ಕಲರ್ಸ್ ಅಕ್ಕ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಕಲರ್ಸ್ ಅವರು ನೋಡಿ. ಭುವನ್ ಪ್ರಿಯಾಸಿಸ್ ಆನ್ ಕಮೆಂಟ್ ಒನ್ ಮೈ ಚಾನಲ್. ಅವರಿಗೆ ಕಮೆಂಟ್ ಭುವನ್ ಇಂಗ್ಲೀಷ್ ಬರಲ್ಲ ಹೆಚ್ಚಾಗಿ, ನೀನು ಕನ್ನಡದಲ್ಲಿ ಮೆಸೇಜ್ ಹಾಕು. ಆಯ್ಸ್ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಹಾಗೇನಿಲ್ಲ, ಒಮ್ಮೊಮ್ಮೆ ಆಗಲ್ಲ. ಹಾಯ್ ಸಂಡೇ ಬನ್ನಿ. ಹಾಯ್ ಸಂಡೇ ಭುವನ್ ವರ್ಡ್. ಭುವನ್ ತೇಜ್ ಊಟ ಆಯ್ತಾ ವಸು ಜಯ ಅವರೇ. ಸೌಮ್ಯ ಕೃಷ್ಣ ಯಾರಿಗೆ ಗಿಫ್ಟ್ ಬೇಕು ನನಗೆ ಕಮೆಂಟ್ ಮಾಡಿ, ನಾನು ಕೊಡ್ತೀನಿ. ನೋಡಿ ಸೌಮ್ಯ ಅವರೇ, ನಿಮಗೆ ಎಜೆಸ್ ಅವ್ರು ಕೊಟ್ಟಿದ್ದಾರ ನೋಡಿ, ಚೆಕ್ ಮಾಡಿ. ಪ್ರಿಯಾ ಅವರು ಕರ್ದಿಯಾ? ಓಕೆ. ರಾಯರ ಮಗಳು ಹಾಯ್ ಸೀಸ್. ಓ ರಾಯರ ಮಗಳು ಬಂದರು ನೋಡಿ. ನಮ್ಮದು ತುಂಬ ದಿನದಿಂದ ನೋಡ್ತಾ ಇಲ್ಲ ರಾಯರ ಮಗಳನ್ನ ನಾನು. ಸಂಡೇ ಬನ್ನಿ. ಓಕೆ ಬರ್ತೀವಿ. ಬೆಸ್ಟ್ ಎಲ್ಲರೂ ರಿಟರ್ನ್ ಗಿಫ್ಟ್ ಕೊಡಿ ನೋಡಿ. ಬೆಸ್ಟ್ ಅವರು ಎಲ್ರಿಗೂ ಗಿಫ್ಟ್ ಕೊಟ್ಟಿದ್ದಾರೆ. ಅವರು ಫಸ್ಟ್ ಗಿಫ್ಟ್ ಕೊಡ್ತಾರೆ, ಮತ್ತೆ ರಿಟರ್ನ್ ಕೊಡಿ ಅಂತಿದ್ದು ರಿಕ್ವೆಸ್ಟ್ ಮಾಡ್ತಾರೆ. ನೀವು ಎಲ್ಲರೂ ಬೆಸ್ಟ್ ಅವರಿಗೆ ಯಾರೆಲ್ಲ ಬೆಸ್ಟ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅವರು ಎಲ್ಲರೂ ರಿಟರ್ನ್ ಕೊಡಿ ಅವರಿಗೆ. ರಾಯರ ಮಗಳು ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ವಸುಜಯ ಅವರೇ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ದ ಮಲ್ಟಿವರ್ಸಸ್ ಅವರು ವಸುಜಯ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ. ಮೆಲೋಡಿ ಲೈಫ್ ನಿಮ್ಗೆ ಆವಾಗಲೇ ನಾನು ಬ್ಲೂ ಕೊಟ್ಟೆ. ಮೆಲೋಡಿ ಅವರೇ ಏನು ನಿಮಗೆ ಬರಲ್ವಾ? ಯಾಕೆ ಹಾಗೆ ಗೊತ್ತಿಲ್ಲ. ನಿಮಗೆ ಬ್ಲೂ ಕೊಟ್ಟೆ ಮೆಲೋಡಿ ಅವರೇ, ಬ್ಲೂ ಕೊಟ್ಟೆ ಏನು? ಇವಾಗಲೇ ಕೊಟ್ಟವರೆಲ್ಲ ಒಂದು ಕಮೆಂಟ್ ಮಾಡಿ. ಭುವನ್ ತೇಜ್ ಸೌಮ್ಯ ಅವರೇ ಗಿಫ್ಟ್ ಪ್ಲೀಸ್. ಮೆಲೋಡಿ ಅವರೇ ಇಲ್ಲ ವಸು ಅಕ್ಕ ಏಕಾದಶಿ. ಓ ಹಾಗೆ. ಭುವನ್ ಅವರೇ ಈಗಲೇ ರಿಟರ್ನ್ ಮಾಡ್ತೀನಿ ನೋಡಿ. ಭುವನ್ಗೆ ಯಾರೆಲ್ಲ ಗಿಫ್ಟ್ ಕೊಡ್ತೀರಾ ಅವನು ಈಗಲೇ ರಿಟರ್ನ್ ಮಾಡ್ತಾನೆ. ನನ್ನ ತಮ್ಮ ಅಂತ ಅವನಿಗೆ ನಾನು ಅವನಂತ ಮೆನ್ಷನ್ ಮಾಡ್ತೀನಿ. ನನ್ನ ತಮ್ಮ ಅವನು. ಸಂಡೇ ಕಮೆಂಟ್ ಮಾಡಿ ಗೊತ್ತಾಗುತ್ತೆ. ಟಾಕ್ ವಿತ್ ಕನ್ನಡಿಗ ಹಾಯ್. ವಸು ಜಯ ಹಾಯ್. ಕಲರ್ಸ್ ಹೇಗಿದ್ದೀರಾ? ಊಟ ಆಯ್ತಾ? ಮಧು ಬಿಜಾಪುರ. ಸೌಮ್ಯ ಕೃಷ್ಣ ಗಿಫ್ಟ್ ರಿಟರ್ನ್ ಕೊಟ್ಟಿದ್ದೀನಿ. ತುಳು ವಿತ್ ಕನ್ನಡಿಗ ಹಾಯ್ ಎಲ್ಲರಿಗೂ. ಹಾಯ್ ಹಾಯ್ ಕನ್ನಡಿಗರವರೇ. ಉಡುಪಿ ತೇಜ್ ಅವರೇ ಯಾಕೆ ಏನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ? ಏನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ? ಉಡುಪಿ ನಾಯಕ್ ಗಿಫ್ಟ್ ಡನ್ ನೋಡಿ. ಗಿಫ್ಟ್ ಕೊಟ್ಟಿದ್ದಾನೆ ಭುವನ್. ರಾಯರ ಮಂಗಲ್ ಊಟ ಆಯ್ತಾ ಸೀಸ್? ಓಸು ಜಯ ಊಟ ಆಯ್ತಾ? ತೇಜ ಅವರೇ ಬೆಸ್ಟ್ ಅವರೇ. ವಸು ಜಯ ಮಲ್ನಾಡ್ ರಿಟರ್ನ್ ಗಿಫ್ಟು. ವಸು ಜಯ ಅಕ್ಕ ನಿಮಗೆ ಬೆಸ್ಟ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ. ಕಲರ್ಸ್ ನಂದಿನಿ ಓಕೆ. ಮೆಲೋಡಿ ಅವರ್ ಲೈಫ್ ಓಕೆ. ದ ಮಲ್ಟಿವರ್ಸಸ್ ಚಾನಲ್ ವಸು ಜಯ ಅವರೇ ರಿಟರ್ನ್ ಗಿಫ್ಟ್. ಮಲ್ಟಿವರ್ಸಸ್ ಅವರೇ ವಸು ಜಯ ಸಿಸ್ ನಿಮಗೆ ಮಲ್ಟಿವರ್ಸಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಅವರು ಕೊಡ್ತಾರೆ, ಅವರು ಇಟ್ಕೊಳ್ಳಲ್ಲ ಯಾರಿಗೂ, ಅವ್ರು ಕೊಡ್ತಾರೆ. ವಸು ಜಯ ಅಕ್ಕ ಅವರು ಕೊಡ್ತಾರೆ. ತೇಜ್ ಈ ವೀಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಮಾಡಿ. ಟಾಕ್ ವಿತ್ ಕನ್ನಡಿಗ ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ, ಎಲ್ಲರೂ ಲೈಕ್ ಕೊಡಿ ಪ್ಲೀಸ್. ನಂದಿನಿ ಕರಿಗರು ವಸು ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ, ರಿಟರ್ನ್ ಕೊಡಿ. ನಂದಿನಿ ಅವರೇ ನಿಮಗೆ ಎಜೆಎಸ್ ಅವರು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸಂಡೇ ನನಗೆ ಯಾರು ಕೊಟ್ಟಿದ್ದೀರಾ ನೋಡಿ? ಸಂಡೇ ಅವರಿಗೆ ಯಾರಾದರೂ ಕೊಟ್ಟಿದ್ದೀರಾ?
ಇವರು ಬೆಸ್ಟ್ ಅವ್ರು ಕೊಟ್ಟಿರಬೇಕು ನೋಡಿ, ಚೆಕ್ ಮಾಡಿ ಸಂಡೇ ಅವರೇ. ಟಾಕ್ ವಿತ್ ಕನ್ನಡಿಗ, ಹಾಯ್ ತೇಜ್ ಉಡುಪಿ. ಮಧು ಅವರೇ ಆಯಿತು. ಗೀತಾ ಸಿಸ್ ಬಂದರು ನೋಡಿ. ಗೀತಾ ಹಾಯ್. ಗೀತಾ ಅವರೇ ಹಾಯ್. ರಾಯರ ಮಗಳು, ಹೌದು ಅಕ್ಕ. ರಾಯರ ಮಗಳಿಗೆ ನಾನು ಕೊಟ್ಟೆ ಆವಾಗಲೇ ಬ್ಲೂ. ಇವರೆಲ್ಲ ಬ್ಲೂ ಹೇಳಲ್ಲ. ಮೆಲೋಡಿ ಅವರೇ ಹಾಯ್. ಟಾಕ್ ವಿತ್ ಕನ್ನಡಿಗ ಚಾನಲ್ ಕನೆಕ್ಟೆಡ್ ಸಂಡೇ ಮಂಡೇ. ಐ ಟಾಕ್ ವಸುಂಜಯ್. ರಾಯರ ಮಗಳು ಹೇಗಿದ್ದೀರಾ, ಊಟ ಆಯಿತಾ? AJS ಮೆಲೋಡಿ ಫಾರ್ ಗಿಫ್ಟ್ ಡನ್ ರಿಟರ್ನ್ ಮೀ. ಮೆಲೋಡಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ AJS ಅವರಿಗೆ. ಸಂಡೇ ಹಾಯ್ ಮೆಲೋಡಿ. ಹಾಯ್ ಮೆಲೋಡಿ. ನಂದಿನಿ ಅಡಿಗರ ಅಕ್ಕ, ನೀನು ಎಷ್ಟು ಅಂದರೆ ಯಾರು ಗಿಫ್ಟ್ ಕೊಟ್ಟಿಲ್ಲ ನನಗೆ. ಹೌದಾ, ನೋಡಿ ನಂದಿನಿ ಅವರಿದ್ದಾರೆ, ಅವರಿಗೆ ಗಿಫ್ಟ್ ಕೊಡಿ. ನಂದಿನಿ ಬೆಸ್ಟ್ ಅವರು. ಮೆಲೋಡಿ ಫಾರ್ ಲೈಫ್ ರಿಟರ್ನ್ ಗಿಫ್ಟ್ ಕೊಡಿ. ಬೆಸ್ಟ್ ಅವರು ಕೊಟ್ಟಿದ್ದಾರೆ ನೋಡಿ ಮೆಲೋಡಿ ಅವರೇ. ಮೆಲೋಡಿ ಆಯ್ ಸಂಡೇ ಸೀಸ್ ಕೃಷ್ಣ ನಮ್ಮ ಬಡಿಗರ್. ನಮಗೂ ಗಿಫ್ಟ್ ಕೊಡಿ ಅಂತ. ಕೃಷ್ಣ ಅವರಿಗೂ ಗಿಫ್ಟ್ ಕೊಡಿ ಪ್ಲೀಸ್. ಬಡಿಗರ್ ಅವರಿಗೆ ಅವರು ಇದ್ದಾರೆ. ಗೀತಾ ಹಾಯ್ ಸಿಸ್, ಊಟ ಆಯಿತಾ? ಊಟ ಆಯಿತು, ನಿಮ್ದಾಯ್ತಾ? ಓಕೆ ಬೆಸ್ಟ್ ಅವರೇ ಕೊಡ್ತೀನಿ. ಮೆಲೋಡಿ ಅವರಂತಿದ್ದಾರೆ, ಸಂಡೇ ಕೊಡಿ ಗಿಫ್ಟ್. ವಸುಜಯ ಗಿಫ್ಟ್ ಪ್ಲೀಸ್. ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತೇಜ್. ಖುಷಿ ವಿತ್ ಲೈಫ್ ಅವರು ಬಂದರು. ಹಾಯ್ 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 ಖುಷಿ ಅವರೇ. ಕಲರ್ಸ್ ರಮ್ಯಾ ಮಗಳು ಡನ್. ಕಲರ್ಸ್ ಅವರು ರಮ್ಯಾ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ರಮ್ಯಾ ರಾಯರ ಮಗಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ವಸುಜಯ ಅವರೇ ಹಾಯ್ ನಂದಿನಿ, ಹೇಗಿದ್ದೀರಿ, ಊಟ ಆಯಿತಾ? ರಂಗನಾಯಕ್ ರಂಗನಾಯಕ್ ಅವರು ಬಂದರು ನೋಡಿ. ಉಡುಪಿ ನಾಯಕ್ ಕುಕ್ಕಿಂಗ್ ಚಾನಲ್ ಗಿಫ್ಟ್ ಮಾಡಿ, ನೈಸ್ ರೆಸಿಪಿ ಅಂತ ಕಮೆಂಟ್ ಮಾಡಿ, ರಿಟರ್ನ್ ಮಾಡ್ತೇನೆ ನೋಡಿ. ಯಾರಿಗೂ ಗಿಫ್ಟ್ ಕೊಡಿ ಅಂತ ಮೆಸೇಜ್ ಮಾಡಬೇಡಿ, ನೈಸ್ ಅಂತ ಮಾಡಿ. ಹೇಗಿದ್ದೀರಿ, ಊಟ ಆಯಿತಾ? ವಸುಜಯ ಅವರು ಊಟ ಆಯಿತು. ಸಂಡೇ ಆಯ್ ಕೃಷ್ಣ. ಸಂಡೇ ಅವರು ಆಯ್ ಕೃಷ್ಣ ಅಂತಿದ್ದಾರೆ. ದ ಮಲ್ಟಿವರ್ಸ್ ಚಾನಲ್ ರಾಯರ ಮಗಳು ಗಿಫ್ಟ್ ಡನ್, ರಿಟರ್ನ್ ಕೊಡಿ. ಗೀತಾ ಹೆಲೋ ಬೆಸ್ಟ್ ರಾಯರ ಮಗಳು ಗಿಫ್ಟ್ ರಿಟರ್ನ್ ಮಾಡಿ. ಟಾಕ್ ವಿತ್ ಹಾಯ್ ಸಂಡೇ ಡನ್ ಆಗಿದೆ ನೋಡಿ. ಉಡುಪಿ ನಾಯಕ್ ಕುಕಿಂಗ್ ಚಾನಲ್ ವಾಟ್ ಎಪ್ಪನ್ ರಂಗ ಅವರು ನಿನ್ನೆ ನನಗೆ ಮೆಂಟಲ್ ಅಂದಿದ್ದರು, ಅದಕ್ಕೆ ನಾನು ಬೈದಿದ್ದೆ. ಅದಕ್ಕೆ ಅವರು ಇವತ್ತು ಅದು ಯಾರಿಗೂ ಬೇಜಾರಾಗುತ್ತೆ, ಯಾರು ಮೆಂಟಲ್ ಯಾರಿಗೆ ಅನ್ನಬಾರ್ದು. ಅದಕ್ಕೆ ಅವರು ಮೆಸೇಜ್ ಮಾಡಿ ಅದನ್ನು ಡಿಲೀಟ್ ಮಾಡಿ ಹೋಗಿದ್ರು. ಯಾರಿಗೂ ಬೇಜಾರಾಗುತ್ತೆ. ನಮಗೂ ಫ್ಯಾಮಿಲಿ ಇದೆ, ನಮ್ಮ ಫ್ಯಾಮಿಲಿಯವರು ಇರ್ತಾರೆ ಇದರಲ್ಲಿ. ಹಾಗೆ ಯಾರಿಗೂ ಮೆಂಟಲ್ ಅಂತ ಅಂದರೆ ಯಾರಿಗೂ ಬೇಜಾರಾಗುತ್ತೆ, ಯಾರಿಗೂ ಸಿಟ್ಟು ಬಂದೇ ಬರುತ್ತೆ. ನಾವು ಎಲ್ರಿಗೂ ರೆಸ್ಪೆಕ್ಟ್ ಕೊಡುವಾಗ ಅವರು ನಮಗೂ ರೆಸ್ಪೆಕ್ಟ್ ಕೊಡಬೇಕಲ್ವಾ. ಅವರೇ ಊಟ ಆಯಿತಾ ನಿಮ್ಮದು? ಜಯ ಗಿಫ್ಟ್ ಡನ್, ರಿಟರ್ನ್ ಕೊಡಿ ಮಾಡಿ. ಓಕೆ ಜಯ ಯಾರು ಕೊಟ್ಟಿದ್ದೀರಾ? ನಾನು ವಿಡಿಯೋ ಪೂರ್ತಿ ನೋಡಿಬಿಟ್ಟು ನಿಮಗೆ ಕಮೆಂಟ್ ಹಾಕಿ ಕನೆಕ್ಟ್ ಆಗ್ತೀನಿ ಖಂಡಿತ. ಹೌದು, ಅವರ ಅಕ್ಕ ಎಲ್ಲರ ವಿಡಿಯೋ ನೋಡ್ತಾರೆ, ತುಂಬ ಖುಷಿಯಾಗುತ್ತೆ. ನನ್ನ ವಿಡಿಯೋ ನೋಡ್ತಾರೆ, ಅವರು ಹಾಕ್ತಾರೆ, ಅವರ ಮೇಲೆ 100% ನಂಬಿಕೆ ಇದೆ. AJS ಗೀತಾ ಸೀಸ್ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ಮೆಲೋಡಿ ಲೈಫ್ ಬಂದಿದೆ ಬ್ಲೂ, ಥ್ಯಾಂಕ್ ಯು ಸೋ ಮಚ್. ಬಂದಿದೆ ಅಲ್ವಾ? ಉಡುಪಿ ನಾಯಕ್ ಕುಕ್ಕಿಂಗ್ ಚಾನಲ್ ಏನಾಯಿತು ರಂಗ ಅವರಿಗೆ ನಮ್ಮ ಮೇಲೆ ಸಿಟ್ಟು. ರಂಗ ಅವರಿಗೆ ದ ಮಲ್ಟಿವರ್ಸ್ ಚಾನಲ್ ಕೃಷ್ಣ ಅವರೇ ಗಿಫ್ಟ್ ರಿಟರ್ನ್ ನೋಡಿ. ಕೃಷ್ಣ ಬಡಿಗಾರ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ. ಮಲ್ಟಿವರ್ಸಸ್ ಅವರು ದ ಟಾಕ್ ವಿತ್ ಕನ್ನಡಿಗ ಹಾಯ್ ಗೀತಾ ಸಿಸ್ ಬ್ಲೂ ಕೊಟ್ಟೆ ಬ್ಲೂ ಸೀಸ್ ನಿಮಗೆ ಕೊಟ್ಟೆ ಆಲ್ರೆಡಿ ಕೊಟ್ಟಿದ್ದೇನೆ ನಿಮಗೆ. ಜಯ ಹಾಯ್ ಖುಷಿ, ಹೇಗಿದ್ದೀರಾ? ಊಟ ಆಯಿತಾ? ನಿಮಗೆ ಆಲ್ರೆಡಿ ನಾನು ಕನೆಕ್ಟ್ ಆಗಿದ್ದೀನಿ, ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ. ಖುಷಿ ಲೈಫ್ ಬೆಸ್ಟ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಬೆಸ್ಟ್ ಅವರೇ ನಿಮಗೆ ಖುಷಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಯಾರ್ದು ಗಿಫ್ಟ್? ಎಲ್ರಿಗೂ ಗಿಫ್ಟ್ ವಾಪಸ್ ಕೊಟ್ಬಿಡಿ ಪ್ಲೀಸ್. ಉಡುಪಿ ನನಗೆ ರಿಟರ್ನ್ ಮಾಡಿಲ್ಲ ಭುವನ್ ಎಲ್ಲಿದ್ದೀಯಾ? ಉಡುಪಿಯವರಿಗೆ ರಿಟರ್ನ್ ಅಂದ ಅವನು ನೋಡಿ, ಚೆಕ್ ಮಾಡಿ.
ಗೀತಾ AJS ಆಯಿತು ಬಂದೆ ಇರಿ ನಿಮ್ಮ ಮನೆಗೆ. ಗೀತಾ ಅವರಂತಿದ್ದಾರೆ AJS ಅವರೇ ಆಯಿತು ಬಂದೆ ನಿಮ್ಮ ಮನೆಗೆ ಅಂತ. ನಂದಿನಿ ನಾನು ಅವರೇ ಗಿಫ್ಟ್ ಕೊಡಿ. ಹಾಂ ವಸು ಅವರೇ ಗಿಫ್ಟ್ ಸಾರಿ ವಸು ಅವರೇ ಗಿಫ್ಟ್ ಕೊಡಿ. ಖುಷಿ ವಿದ್ ಲೈಫ್. ನಾನು ಇವಾಗ ಆದೇಶಿಸ್ ನೋಡಿ. AJS ಭುವನ್ ರಿಟರ್ನ್ ಗಿಫ್ಟ್ ಮಾಡಿದ್ದೀರಾ? AJS ಭುವನ್ ಇದ್ದೀಯಾ? ರಿಟರ್ನ್ ಗಿಫ್ಟ್ ಕೊಡು. AJS ಅವನಿಗೆ ಅವನು ಗಿಫ್ಟ್ ಕೊಡ್ಲಿಕ್ಕೆ ಹೋಗಿದ್ದಾನಂತ. ಹೊಸು ಜಯ ನಿಮಗೆ ಆಲ್ರೆಡಿ ನಾನು ಕನೆಕ್ಟ್ ಆಗಿದ್ದೀನಿ, ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ ಖಂಡಿತ. ಖುಷಿ ನಾನು ಬೇರೆ ಖುಷಿ ಅನಿಸುತ್ತೆ ನೋಡಿ ಸೀಸ್. ಇವರು ಬೇರೆ ಅಂತೆ. ಬೆಸ್ಟ್ ಅವರೇ ನಂದಿನಿ ಬೆಸ್ಟ್. ನಂದಿನಿ ಗಿಫ್ಟ್ ರಿಟರ್ನ್ ಮಾಡಿ ನೋಡಿ. ನಂದಿನಿ ಅವರೇ ಬೆಸ್ಟ್ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ, ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸಂಡೇ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ನೋಡಿ. ಸಂಡೇ ಅವ್ರು ಕಮೆಂಟ್ ಹಾಕಬೇಕಂತೆ, ರಿಟರ್ನ್ ಮಾಡ್ತಾರಂತೆ. ಸೌಮ್ಯ ಮಾಡಿದ್ದೀನಿ. ಮೆಲೋಡಿಗೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ. ಟಾಕ್ ವಿತ್ ನನಗೆ ವಾಪಸ್ ಸಂಡೇ. ಖುಷಿ ಬೆಸ್ಟ್ ಗಿಫ್ಟ್ ಡನ್. ಬೆಸ್ಟ್ ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಖುಷಿ ಅವರು ಅಂತಿದ್ದಾರೆ. ಗೀತಾ ಹೆಲೋ ಬ್ಲೂ ಕೊಟ್ಟೆ ಸಿಸ್ ನಿಮಗೆ, ಅದೇನು ಬರಲ್ಲ ನಿಮಗೆ. ಆವಾಗಲೇ ಕೊಟ್ಟೆ ನಾನು ನೋಡಿ, ಇವಾಗ ರಿಟರ್ನ್ ಮಾಡಿದೆ, ತೆಗೆದೆ, ವಾಪಸ್ ಕೊಡ್ತೀನಿ. ಏನೋ ಆಯ್ತು ಆಗಿರಬೇಕು, ಕೊಟ್ಟೆ ನೋಡಿ. ಉಡುಪಿ ಧನ್ಯವಾದ ಭುವನ್ ಅವರೇ. AJS ಅವರಿಗೆ ಗಿಫ್ಟ್ ಕೊಟ್ಟಿದ್ದೀರಾ ನೀವು? ರಿಟರ್ನ್ ಮಲ್ಟಿವರ್ಸ್ ಸೌಮ್ಯ ಅವರೇ ರಿಟರ್ನ್ ಮಾಡಿದ್ದೀರಾ? ಖುಷಿ ಸೌಮ್ಯ ಕೃಷ್ಣ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ನಂದಿನಿ ನನಗೆ ಯಾರು ಗಿಫ್ಟ್ ಕೊಟ್ಟಿರಿ? ನಂದಿನಿ ಅವರೇ ನಿಮಗೆ ಬೆಸ್ಟ್ ಅವರು ಕೊಟ್ಟಿದ್ದಾರೆ ನೋಡಿ. ಹಾಯ್ ಉಡುಪಿ ನಾಯಕ್ ಅವರೇ ಕನೆಕ್ಟೆಡ್. ಸಂಡೇ ಟಾಕ್ ಕಲರ್ಸ್ ಕೊಟ್ಟಿದ್ದೀನಿ ಡನ್. ಪ್ಲೀಸ್ ಲೈಕ್ ಕೊಡಿ. ಟಾಕ್ ವಿತ್ ಕನ್ನಡಿಗ. ಹಾಯ್ ಮೆಲೋಡಿ ಲೈಫ್. ಸೌಮ್ಯ ಖುಷಿ ಗಿಫ್ಟ್ ಕೊಡಿ, ರಿಟರ್ನ್ ಸಪೋರ್ಟ್ ಮಾಡಿ ಸಿಸ್ಟರ್. ಗೀತಾ ಹಾಯ್ ಸಂಡೇ. ನಂದಿನಿ ಕಲರ್ಸ್ ಅವರೇ ಕಮೆಂಟ್ ಹಾಕಿ. CG ಪುಟ್ಟ ಬಂದರು ನೋಡಿ. ಹಾಯ್ ಕಲರ್ಸ್ ದ ಮಲ್ಟಿವರ್ಸಸ್ ಡನ್ ನೋಡಿ. ಕಲರ್ಸ್ ಅವರು ಮಲ್ಟಿವರ್ಸಸ್ ಅವ್ರಿಗೆ ಡನ್ ಅಂದರು. ಬೆಸ್ಟ್ ಮೆಸೇಜ್ ಡಿಲೀಟ್ ಮಾಡಿದ್ದಾರೆ. ಡನ್ ಸೂಪರ್ ಸಪೋರ್ಟ್. ಮೆಲೋಡಿ ರಿಟರ್ನ್ ಡನ್. ಉಡುಪಿ ಅವರು ಟಾಕ್ ವಿತ್ ಹಾಯ್ CG. ಗೀತಾ ಗಿಫ್ಟ್ ರಿಟರ್ನ್ ಮೀ ದ ಮಲ್ಟಿವರ್ಸಸ್ ಅವರು. ರಶು ಸೂಪರ್ ಸಪೋರ್ಟ್. ಕಲರ್ಸ್ ಎಲ್ಲರೂ ಕನೆಕ್ಟ್ ಆಗಿ. ಮೆಲೋಡಿ ಹಾಯ್. ನಂದಿನಿ ಅವರೇ ಕನೆಕ್ಟ್ ಆಗಿ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಕಲರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಮಿಸ್ಸಿಸ್ ಆಯಿತು, ನಿಮ್ಮ ಮನೆಗೆ ಬರ್ತೇನೆ. ಗೀತಾ ಉಡುಪಿ. ವಸು ಜಯ ಕೊಟ್ಟಿದ್ದೀನಿ. ಎಲ್ರಿಗೂ ಅವರವರ ಗಿಫ್ಟ್ ವಾಪಸ್ ಕೊಡಿ. ಮೆಸೇಜ್ ಯಾರಾದ್ರೂ ಮಿಸ್ ಆಗಿದ್ದರೆ ಸಾರಿ. ನನ್ನ ಮಗ ಎದ್ದ. ಬೆಸ್ಟ್ ಅವರೇ ನಮಗೆ ಕಮೆಂಟ್ ಬಂದಿಲ್ಲ. ನಿಮ್ಮ ಕಮೆಂಟ್ ಬಂದಿಲ್ಲ. ಬೆಸ್ಟ್ ಕಮೆಂಟ್ ಹಾಕಿ ನೋಡಿ. ಬೆಸ್ಟ್ ಅವರೇ ಕಮೆಂಟ್ ಹಾಕಿ. ಅವರಿಗೆ ಬಂದಿಲ್ಲಂತೆ. ಇನ್ನೊಂದು ಸರಿ ಹಾಕಿ ನೋಡಿ ಬೆಸ್ಟ್ ಅವರೇ. ಒಂದೊಂದು ಸರ್ತಿ ಲೇಟ್ ಬರುತ್ತೆ, ತುಂಬಾ ಲೇಟ್ ಬರುತ್ತೆ ಒಂದೊಂದು ಸರ್ತಿ. ನನಗೂ ಹಾಗೆ ಆಗುತ್ತೆ. ನನಗೆ ಬೇಜಾರು ಹಿಡ್ದು ಹೋಗ್ತದೆ. ನಾನು
ಇವತ್ತು ಹೋಗಿದ್ದೆ, ನನಗೆ ಕೊಟ್ಟಿದ್ದೀನಿ ಅಂದವರು ರಿಟರ್ನ್ ತಗೊಂಡಿದ್ದಾರೆ. ಯಾರಂತಲೇ ಗೊತ್ತಿಲ್ಲ. ಹಾಗೆ ಮಾಡಲೇಬಾರ್ದು ಯಾರಿಗೂ. ನಾನಂತೂ ರಿಟರ್ನ್ ತಗೊಳ್ಳಲ್ಲ. ಬೆಸ್ಟ್ ಅವರೇ ಗಿಫ್ಟ್ ಡನ್ ನೋಡಿ. ಹೊಸುಜಯ ಗಿಫ್ಟ್. ಹೊಸುಜಯ ಉಡುಪಿ ನಾಯಕ್ ಹೇಗಿದ್ದೀರಾ? ಕೊಡ್ತೀನಿ. CG ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಬನ್ನಿ ಎಲ್ಲರೂ. ಇಲ್ಲ ಅಂದರೆ ಕಮೆಂಟ್, ಇಲ್ಲ ಅಂದರೆ ವಾಪಸ್ ಕೊಡಲ್ಲ. ಉಡುಪಿ ಸೂಪರ್ ಸಿಸ್ ಸೌಮ್ಯ ತೇಜ್ ಅವರೇ ಗಿಫ್ಟ್ ಡನ್, ರಿಟರ್ನ್ ಕೊಡಿ. ಹೌದು ಸಿಸ್, ನಾನು ಹಾಗೆ ನಂದು ಇವತ್ತು ಹೋಗಿದ್ದೆ. ನಿನ್ನೇನು ಕೂಡ ಹಾಗೆ ಆಗಿದೆ. ಕೊಡ್ತಾರೆ ಮತ್ತೆ ಅರ್ಧ ಗಂಟೆಯಲ್ಲಿ ವಾಪಸ್ ತಗೊಳ್ತಾರೆ, ಅರ್ಧ ಗಂಟೆಯಲ್ಲಿ 10 ನಿಮಿಷದಲ್ಲೇ ವಾಪಸ್ ತಗೊಳ್ತಾರೆ. ನಾವು ಅವರಿಗೆ ಕೊಡಬೇಕು. ಅವರು ನಮಗೆ ಯಾರು ಕೊಟ್ಟಿದ್ದಾರೆ ತಗೋತಾರಂತ ನಮಗೂ ಗೊತ್ತಿರಲ್ಲ. ಹಾಗೆ ಮಾಡಬಾರ್ದಲ್ವಾ. ಎಲ್ಲರೂ ಕೆಲವರು ನಾಳೆ ಕೊಡ್ಬೋದಲ್ಲ. ಹೌದು ಸಿಸ್, ಏನು ಗೊತ್ತು. ಮಾಡಿದ್ದೀನಿ ಮೇಡಮ್, ಕೊಡ್ತೀನಿ ಸಿಸ್ಟರ್ ನೋಡಿ. ಟಾಕ್ ವಿತ್ ಅವರೇ ಗಿಫ್ಟ್ ರಿಟರ್ನ್. ಗೀತಾ ಸಂಡೇ ಆಯ್ತು ನೋಡಿ. ಎಲ್ಲರೂ ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೇನೋ. ನನ್ನಿನಿ ಸೌಮ್ಯ ಅವರೇ ಥ್ಯಾಂಕ್ ಯು. CG ಗೀತಾ ಸಿಸ್ಟರ್ ಕೊಡ್ತಾ ಇದ್ದೀನಿ, ನಿಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅವರು ಅವ್ರಿಗೆ ಬಸ್ ಸಿಕ್ಕಿಲ್ಲ, ಅದಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಓಕೆ. CG ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿ. ಹೌದು, ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿ. ಸಂಡೇ ಮೆಲೋಡಿ ಡನ್. ಯಾರ್ದಾದ್ರೂ ಮೆಸೇಜ್ ಓದಿಲ್ಲ ಅಂದರೆ AJS ಗುಡ್ ನೈಟ್. ಏನು ಇಷ್ಟು ಬೇಗ ಮಲಗೋದು AJS ಅವರೇ? ಸ್ವಲ್ಪ ಇರಿ. AJS ಅವರೇ, ಮಗಳು ಏನು ಮಾಡ್ತಿದ್ದಾಳೆ? ಮಗಳು ಮಲಗಿದ್ಲಾ? ಹಾಯ್ ಸೌಮ್ಯ ಅವರೇ ಗಿಫ್ಟ್ ಡನ್. ಹೊಸಬರು ಯಾರಿದ್ದೀರಾ? ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ. ಗೀತಾ ಸಿಸ್ಟರ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಆಮೇಲೆ ರಿಟರ್ನ್ ಮಾಡಿ. ಪ್ರಿಯಾ ಅವರು ಸುಂದರ್ ಸೆಂಡ್ ಮೀ ಗಿಫ್ಟ್. ಸಂಡೇ ರಿಟರ್ನ್ ಮಾಡಿದೆ ನೋಡಿ. ಬೆಸ್ಟ್ ಅವರು. ಓಕೆ, ಬಾಯ್ ಟು ಆಲ್. ಓಕೆ ತೇಜ್ ಅವರೇ. ಸೌಮ್ಯ ಸೆಂಡ್ ಮೀ ಗಿಫ್ಟ್ ರಿಟರ್ನ್. ನಿದ್ದೆ ಬರ್ತಾ ಇದೆ. ಹೌದಾ, ಇವತ್ತೇನು ಇಷ್ಟು ಬೇಗ? ನೀವು ಎಷ್ಟೊತ್ತು ಆಗುತ್ತೆ ಅವರಿಗೆ ಹೋಗುವಾಗ? ಉಡುಪಿ ಗಿಫ್ಟ್ ಮಾಡಿ. ದ ಮಲ್ಟಿವರ್ಸಸ್ ಅವರು ಸೌಮ್ಯ ಕೃಷ್ಣ ಅವರೇ ಗಿಫ್ಟ್ ರಿಟರ್ನ್ ಕೊಡಿ. ಮಾಡಿದ್ರಾ? ನಂದಿನಿ ಪ್ರಿಯಾ ಅವರೇ ಗಿಫ್ಟ್ ಕೊಟ್ಟೆ, ನೀವು ರಿಟರ್ನ್ ಮಾಡಿ. ಗಿಫ್ಟ್ ಎಲ್ಲರೂ ರಿಟರ್ನ್ ಮಾಡಿ. ಸೌಮ್ಯ ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ. ನಂದಿನಿ ಮೆಲೋಡಿ ಹಾಯ್. ಗೀತಾ ಅವರೇ ಕನೆಕ್ಟೆಡ್. ಬೆಸ್ಟ್. ಸೌಮ್ಯ ಕೃಷ್ಣ ಅವರೇ ಚಾನಲ್ ಗಿಫ್ಟ್ ಡನ್. ಸಂಡೇ ಬೆಸ್ಟ್ ಕಮೆಂಟ್ ಹಾಕಿ. ಹ್ಞೂ ಮಾಡಿದ್ದೀನಿ ಸೌಮ್ಯ ಅವರಂತಿದ್ದೆ. ಕಮೆಂಟ್ ಹಾಕಿ, ಲೈಕ್ ಕೊಟ್ಟು ಬನ್ನಿ ಎಲ್ರಿಗೂ. ಇಲ್ಲ ಅಂದರೆ ನೀವು ಕೊಟ್ಟರು ಪ್ರಯೋಜನ ಇಲ್ಲ, ಲೆಸ್ ಆಗುತ್ತೆ.
ಕಮೆಂಟ್ ಇಲ್ಲ ಅಂದರೆ ನಾನು ಗಿಫ್ಟ್ ಕೊಡೋಲ್ಲ. ದಯವಿಟ್ಟು ಕಮೆಂಟ್ ಹಾಕಿ. ಕಮೆಂಟ್ ಇದೆ, ರಿಟರ್ನ್ ಕೊಡ್ತೀನಿ. ದ ಮಲ್ಟಿ ಓಕೆ ಡಿಯರ್ ಮೆಲೋಡಿ ಬನ್ನಿ ಬನ್ನಿ. ಗೀತಾ ಸೀಸ್ ಮಲ್ಟಿವರ್ಸಸ್ ಮೆಲೋಡಿ ಅವರೇ ನೀವು ಮಾಡಿದ್ರಾ ಸಂಡೇ? ಎಸ್ ಗಾಯತ್ರಿ ಸಿ ಸೂಪರ್. ಓಕೆ ಗುಡ್ ನೈಟ್ ಸೌಮ್ಯ ಕೃಷ್ಣ ಅವರು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಮಾಡಿದೆ ಮೊದಲೇ ಅವರಿಗೆ. ತೇಜ್ ಗುಡ್ ನೈಟ್ ಟು ಆಲ್. ಗುಡ್ ನೈಟ್ ತೇಜ್ ಅವರೇ. ಓಕೆ ಮೆಲೋಡಿ ದ ಮಲ್ಟಿವರ್ಸಸ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಕೊಡಿ ಪ್ಲೀಸ್. ನೋಡಿ ಮಲ್ಟಿವರ್ಸಸ್ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ ನಂದಿನಿ ಅವರು, ರಿಟರ್ನ್ ಕೊಡಿ. ಹಾಯ್ ತೇಜ್ ಅವರು ಗುಡ್ ನೈಟ್ ಅಂದರು. ಮೆಲೋಡಿ ಆಯಿತು, ತುಂಬ ಚೆನ್ನಾಗಿ ಹಾಡ್ತೀರಾ. ಮೆಲೋಡಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟರು ನೋಡಿ ಗೀತಾ ಅವರು. ನೋಡಿ ನಾನು 3 ಜನಕ್ಕೆ ಕೊಟ್ಟಿದ್ದೀನಿ, ನನಗೆ 2 ಬಂದಿದೆ. ಯಾರು ಕೊಟ್ಟಿಲ್ಲ ದಯವಿಟ್ಟು ಕೊಡಿ. ಹೌದು ಕೊಡಿ. ಹಾಗೆ ಮಾಡಬೇಡಿ, ಯಾರಿಗೂ ಕೊಟ್ಟು ತಗೋಬೇಡಿ, ಅದೊಂದು ನನ್ನ ರಿಕ್ವೆಸ್ಟ್. ಬೇಜಾರಾಗಬೇಡಿ, ಯಾರು ನಮ್ಮ ಮನೆ ಶಾರ್ಟ್ ಫ್ರಮ್ ಹೇಳ್ತಿದ್ದೀನಿ. ಹೊಸಬ್ಬರು ಯಾರು ಇದ್ದಾರೆ ಗಿಫ್ಟ್ ಕೊಡಿ. ಗುಡ್ ನೈಟ್ ಟೇಕ್ ಕೇರ್ ಸಿಸ್. ಉಡುಪಿಯವರು ಏನು ಬೇಗ ಹೋಗಿ ಮಲಗ್ತೀರಾ? ಬೆಸ್ಟ್. ನಾನು ಯಾವಾಗಲೂ ಗಿಫ್ಟ್ ಲೈಕ್ ಕಮೆಂಟ್ ಎಲ್ಲ ಮೊದಲೇ ಕೊಡ್ತಾರೆ ಬೆಸ್ಟ್ ಅವರು, ಆಮೇಲೆ ಗಿಫ್ಟ್ ಕೊಡಿ ಅಂತಾರೆ, ರಿಟರ್ನ್ ಕೇಳ್ತಾರೆ ಅವರು, ಮೊದಲೇ ಕೊಡ್ತಾರೆ ಅವರು. ಬಾಯ್ ಗುಡ್ ನೈಟ್ ತೇಜ್ ಅವರೇ. ತೇಜ್ ಗುಡ್ ನೈಟ್ ಪ್ಲೀಸ್. ಗುಡ್ ಗಿಫ್ಟ್ ತೇಜ್ ಅವರೇ ಗಿಫ್ಟ್ ಕೊಡ್ಬೇಕಂತೆ ಸಂಡೇ ಅವರಿಗೆ. ಹೊಸ ಅವರು ಬಂದರು. ಹಾಯ್ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಂದಿನಿ ಅವರೇ ನಮ್ಮನೆ ಗಿಫ್ಟ್ ಕೊಟ್ಟಿದ್ದೀನಿ. ಮೂವ್ ಆನ್ ಸಂಡೇ ಸಿಸ್ ಲೈವ್ ಮಾಡ್ತಾ ಇಲ್ವಾ ಇವಾಗ? ಗೀತಾ ಸಿ ಜಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಕೊಟ್ಟಿದ್ದಕ್ಕೆ. ವರ್ಷ ಅವರೇ ನಿಮಗೂ ಕೊಡ್ತೀನಿ, ನೀವು ಕನೆಕ್ಟ್ ಆಗಿ ಯಾರಿಗಾದರೂ. ವರ್ಷ ಅವರೇ ನೀವು ಕನೆಕ್ಟ್ ಆಗಿ ಯಾರಿಗಾದರೂ. ಸಿ ಜಿ ಒಬ್ರೊಬ್ರು ಕೊಟ್ಟಾಗ ಚೆಕ್ ಮಾಡಿ ಗೀತಾ ಶೀಸ್. ಹೌದು ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ನಮ್ಮದು ಎಷ್ಟು ಇರುತ್ತೆ ಅದನ್ನು ಚೆಕ್ ಮಾಡಬೇಕು ಫಸ್ಟ್. ಓಕೆ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವರ್ಷ ಅವರೇ. ಭುವನ್ ಆಯ್ ತೇಜ್ ಅವರು ಹೋದರು. ಇದ್ದಾರೆ ನಾನು ಹೋದ್ರೆ ಅದು ಗುಡ್ ನೈಟ್ ಅಂತ 3 ಸಲ ಅಂದರು ನನಗೆ. ಗೀತಾ ಓಕೆ ಸಿಸ್ ಆಯಿತು, ನಂದು ನೋಡಿ ಆಗಿದೆ. ಎಸ್ ಗೀತಾ ಸಿ ಜಿ ಉಡುಪಿಯವರು. ಕಾಳು ಮೆಣಸಿನ ಕೆಲಸ ಮನೆಯಲ್ಲಿ ಸಾಕಾಯಿತು. ಹೌದಾ, ನಮ್ಮ ಕಡೆ ಅದೇ ಅಲ್ವಾ, ನಮ್ಮ ಮನೆಯಲ್ಲಿಯೂ ಅದೇ ಮಾಡ್ತಾರೆ. ಅದು ಕೆಲಸ ಮಾಡಿ ಸುಸ್ತಾಗುತ್ತೆ. ಅದೌದು, ಬಿಸಿಲಲ್ಲಿ ಎಲ್ಲ ಮಾಡಬೇಕಲ್ವ. ತೇಜ್ ಗಿಫ್ಟ್ ಇವಂಡಿ. ಎಲ್ರಿಗೂ ಗಿಫ್ಟ್ ರಿಟರ್ನ್ ಮಾಡಿದೆ, ಮಿಸ್ ಮಾಡಬೇಡಿ. ನೋಡಿ ಬೆಸ್ಟ್ ಅವರು ಎಲ್ರಿಗೂ ಗಿಫ್ಟ್ ಕೊಟ್ಟಿದ್ದಾರೆ, ನೀವು ಕೊಡಿ. ಇನ್ಯಾರು ಕೊಟ್ಟಿದ್ದೀರಾ ನನಗೆ ಗಿಫ್ಟ್? ರಿಟರ್ನ್ ಮಾಡ್ತೀನಿ. ತೇಜ್ ತುಂಬ ದಿನದಿಂದ ಗಿಫ್ಟ್ ಕೊಟ್ಟಿದ್ದೀನಿ ಸಂಡೇ. ನಂದಿನಿ ವರ್ಷ ಅವರೇ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ, ಕಮೆಂಟ್ ಹಾಕಿ ಕೊಡಿ. ಹೌದಾ ಮೆಷಿನ್ ತಂದಿದ್ದೀರಾ?
ನಮ್ಮದು ಮನೆಗೆ ಆಗುವಷ್ಟು ಕೊಡ್ತಾರೆ ಹೊರಗೆ, ಆದರೆ ತುಂಬಾ ಇಲ್ಲ ನಮ್ಮದು ಕಾರ್ಕಳದಲ್ಲಿ, ನಂದು ಗಂಡನ ಮನೆಯಲ್ಲಿ. ಸಂಡೇ ಓಕೆ ಬ್ರೂ, ಶಾರ್ಟ್ ವಿಡಿಯೋ ಅಪ್ಲೋಡು ಮಾಡ್ತೇನೆ ನಾಳೆ ನೋಡಿ. ಪೆಪ್ಪರ್ ಮೆಷಿನ್ ಓಕೆ 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 ಹಾಕಿ ನೋಡ್ತೀನಿ, ನಾನು ನೋಡ್ತೀನಿ. ಆಮೇಲೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಕೊಟ್ಟ ಮೇಲೆ ರಿಟರ್ನ್, ಹೌದು ಯಾರು ಕೊಟ್ಟ ಮೇಲೆ ರಿಟರ್ನ್ ತಗೋಬೇಡಿ. ಹೊಸ ಗಿಫ್ಟ್ ಡನ್ ಮಲ್ಟಿಯವರು ರಿಟರ್ನ್ ಕೊಡಿ. ಬೆಸ್ಟ್ ಸಂಡೇ, ಸರಿಯಾಗಿ ಗಿಫ್ಟ್ ರಿಟರ್ನ್ ಮಾಡಿಲ್ಲ. ಸಂಡೇ ಅವರೇ, ನೀವು ಗಿಫ್ಟ್ ರಿಟರ್ನ್ ಮಾಡಿ ಅವರಿಗೆ, ಬೆಸ್ಟ್ ಅವರಿಗೆ, ಅವರು ಕೊಟ್ಟಿದ್ದಾರೆ. ಉಡುಪಿ, ನಂದು 200K ಆಗಿಬಿಡ್ತು. ಹೌದಾ, ಸೂಪರ್, ಥ್ಯಾಂಕ್ ಯು, ಸೂಪರ್. ಎಷ್ಟಿತ್ತು ನಿಮ್ಮದು ಮೊನ್ನೆ? ಕಮ್ಮಿ ಇತ್ತಲ್ವಾ? ನಂದು 300 ಆಯಿತು, 320 ಆಯಿತು ನನಗೆ. ಬೆಸ್ಟ್, ನಿಮ್ಮದು ಕಮೆಂಟ್ ಬಂದಿಲ್ಲ. ಬೆಸ್ಟ್ ಅವರೇ, ನಿಮ್ಮದು ಕಮೆಂಟ್ ಬಂದಿಲ್ಲ ಅಂತೆ, ನೀವು ವಾಪಸ್ ಕಮೆಂಟ್ ಹಾಕಿ ಒಂದು ಸರಿ. ಒಮ್ಮೊಮ್ಮೆ ಬರಲ್ಲ, ಹೊಸಬರಿದ್ದೀರಾ, ಕನೆಕ್ಟ್ ಆಗಿ. ನಂದಿನಿ ಅವರೇ, ನಿನ್ನೆನೇ ಕನೆಕ್ಟ್ ಆಗಿದ್ದೀನಿ ನೋಡಿ. ನಂದಿನಿ ಅವರೇ, ನಿನ್ನೆ ಕೊಟ್ಟಿದ್ದಾರೆ. ಯಾರು ಗಿಫ್ಟ್ ಕೊಡ್ತಾರೆ ಅವರದ್ದು ರಿಟರ್ನ್ ತಗೋಬೇಡಿ. ಮತ್ತೆ ಒಮ್ಮೆ ಬರುವಾಗ ಅದು ಗೊತ್ತಾಗ್ತದೆ ಯಾರು ತೆಗ್ತಾರಂತ, ಅದು ರಿಟರ್ನ್ ತಗೋಬೇಡಿ. ನಮ್ಮ ಪೆಪ್ಪರ್ 200 kg. ಹೌದಾ, 200 kg, ಓ ತುಂಬಾ ಇದೆ. ಸೂಪರ್. ಗೀತಾ, ಬನ್ನಿ ನಮ್ಮ ಮನೆಗೆ, ಬರ್ತೀವಿ. ಸಬ್ಸ್ಕ್ರೈಬ್ ಅಲ್ಲ ಸ್ವಿಸ್. ಆಗ ನಾನು ಅದೇ ಎನಿಸಿದೆ, ಅಷ್ಟು ಬೇಗ 200K ಆಯ್ತಾ ನಿಮ್ಮದು ಅಂತ. 200K, 200K ಅಂದರೆ ಸಬ್ಸ್ಕ್ರೈಬ್ 200K ಅಂದರೆ 200. ಅದು 2000. ಇದು 800 kg. ನಂದಿನಿ ಅವರು ಕೃಷ್ಣ ಬಡಿಗೇರ ಅವರು ಹೋದ್ರೇನೋ. ಕೃಷ್ಣ ಬಡಿಗೇರ ಅವರು ಬಂದಿದ್ರು. CG ಅವರು, ಹೊಸಬ್ರು ಇದ್ದರೆ ಗಿಫ್ಟ್ ಕೊಡಿ. ಮಲ್ಟಿವರ್ಸಸ್ ಅವ್ರು ಗಿಫ್ಟ್ ಕೊಟ್ಟು ರಿಟರ್ನ್ ತಗೋಬೇಡಿ, ತುಂಬ ಪ್ರಾಬ್ಲಮ್ ಆಗುತ್ತೆ ಮೋನೋ ಟೈಮಲ್ಲಿ, ಆಯಿತಾ? ಹೌದೌದು, ಹಾಗೆ ಮಾಡಬೇಡಿ ಪ್ಲೀಸ್. ನಿಮ್ಮ ಹತ್ರ ನಮ್ಮದು ಒಂದು ರಿಕ್ವೆಸ್ಟು. ನಂದು 3 ದಿನದಿಂದ ಹಾಗೆ ಆಗ್ತಾ ಉಂಟು. ಎಲ್ಲರೂ ಕೊಡ್ತಾರೆ, ನಮ್ಗೆ ಖುಷಿ ಆಗ್ತಾ ಬಂತು ಅಂತ. ಇವರು ವಾಪಸ್ ತಗೊಳ್ತಾರಲ್ವ, ಆವಾಗ ತುಂಬ ಬೇಜಾರಾಗುತ್ತೆ. ನಾವು ಕಷ್ಟಪಟ್ಟು MB ಏನೇನೋ ಮಾಡಿ, ಎಲ್ಲೆಲ್ಲೋ ಕುತ್ಕೊಂಡು ಮಾಡಿ, ಅವರು ಹಾಗೆ ಮಾಡಬಾರ್ದು, ಯಾರೂ ಮಾಡಬಾರ್ದು. ಭಾಗ್ಯಲಕ್ಷ್ಮಿ ಅವರು ಬಂದರು, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ ಸೀಸ್. ಹೆಲೋ, ಹಾಯ್. ಗೀತಾ, ಓಕೆ, ಚೆಕ್ ಮಾಡಿ. ಭಾಗ್ಯಲಕ್ಷ್ಮಿ ಅವರ ತೇಜ್, ಹಾಯ್. CG ಸಪೋರ್ಟ್, ಸೂಪರ್ ಸಪೋರ್ಟ್. ಓಕೆ ಗೀತಾ ಅವರೇ. ಡಿನ್ನರ್ ಚೆಸ್ಸರಾ? ಅಯ್ಯೋ, ಭಾಗ್ಯಲಕ್ಷ್ಮಿ ಅವರಿಗೆ ಗಿಫ್ಟ್ ರಿಟರ್ನ್ ಪ್ಲೀಸ್. ನಂದಿನಿ ಅವರು ಭಾಗ್ಯಲಕ್ಷ್ಮಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಭಾಗ್ಯಲಕ್ಷ್ಮಿ ಅವರೇ, ನಿಮಗೆ ಈವ್ನಿಂಗ್ ಕಣಿ. ನನಗೆ ಬರಲ್ಲ ತೆಲುಗು. ತೇಜ್ ಅವರೇ, ನಿಮಗೆ ಮೆಸೇಜ್ ಮಾಡಿದ್ದಾರೆ ಭಾಗ್ಯಲಕ್ಷ್ಮಿ ಅವ್ರನ್ನ, ಓದಿ. मोनो हो गया आप, मोनो हो गया मोनो हो गया आपका? किसका? ಹಾಯ್ ಭಾಗ್ಯಲಕ್ಷ್ಮಿ ಅವರೇ. ಗೀತಾ ಅವರು ಅಂತಿದ್ದಾರೆ ಹಾಯ್.
ಸಂಡೇ ಸಿ ಹಾಯ್ ಭಾಗ್ಯಲಕ್ಷ್ಮಿ ಅವರು ಅಂತಿದ್ದಾರೆ. ಭಾಗ್ಯಲಕ್ಷ್ಮಿ ಗಿಫ್ಟ್ ಕೊಡ್ಲಾ, ರಿಟರ್ನ್ ಕೊಡ್ತೀರಾ? ಇದರಲ್ಲಿಯೂ ಅವರಿಗೆ ಡೌಟು. ಕೊಡ್ತಾರೆ ಅವರು, ನೋಡಿ ಭಾಗ್ಯಲಕ್ಷ್ಮಿ ಅವ್ರು ಕೊಡ್ತಾರೆ. ಅವ್ರಿಗೆ ಡೈಲಿ ಹೋಗ್ತೀನಿ ಅವರ ಇದಕ್ಕೆ. ಅವ್ರದ್ದು ಲ್ಯಾಂಗ್ವೇಜ್ ಬರಲ್ಲ ನನಗೆ, ಆದರೂ ಹೋಗಿ ಸ್ವಲ್ಪ ಹೊತ್ತು ಇದ್ದು ಬರ್ತೇನೆ ನಾನು. ಭಾಗ್ಯಲಕ್ಷ್ಮಿ ಸಿಸ್ಟರ್ ಗಿಫ್ಟ್ ಕೊಡ್ಲಾ, ರಿಟರ್ನ್ ಮಾಡ್ತೀರಾ? ಕಮೆಂಟ್ ಪ್ಲೀಸ್ ರಿಟರ್ನ್ ಕರುಂಗಿ. ಕಮೆಂಟ್ ಮಾಡಿ, ಅವ್ರು ರಿಟರ್ನ್ ಮಾಡ್ತಾರಂತೆ. ಈ ಫುಲ್ ಅರ್ಚೋ ಏನು ತೇಜ್ ಅವರೇ, ನಿಮ್ಮದು ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗಲ್ಲ. ಭಾಗ್ಯಸೀಸ್ ಲಕ್ಷ್ಮಿ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ಲಕ್ಷ್ಮಿಯನ್ನು ಕರ್ಕೊಂಡು ಬರ್ಬೇಕಂತೆ ಗೀತಾ ಅವರ ಮನೆಗೆ. ಭಾಗ್ಯ ಅವರೇ, ಅವನ ಲೈವ್ ಓನ್ ಅಂಡರು ಅಡಿಗಾರು ತೇಜು. ನಮ್ಗೆ ಅರ್ಥ ಆಗಲ್ಲ. ನೋಡಿ ತೇಜ್ ಅವರೇ, ಭಾಗ್ಯಲಕ್ಷ್ಮಿ ಅವರು ನಿಮಗೆ ಮೆಸೇಜ್ ಆಗಿದ್ದಾರೆ, ಓದಿ. ಅವನು ಸಾರಿ ಆಂಟಿ ಒಂದೊಂದು ಓದಲಿಕ್ಕೆ ಬರುತ್ತೆ ನನಗೆ. ಪಿನ್ ವಿಡಿಯೋಗೆ ಕಮೆಂಟ್ ಹಾಕಿ. ನೋಡಿ ಭಾಗ್ಯ ಅವರೇ, ನೋಡಿ ನಿಮಗೆ ಕಮೆಂಟ್ ಹಾಕಿದಾರಂತೆ ನಂದಿನಿ ಅವರು. ನೀವು ಭಾಗ್ಯ ಅವರೇ, ಅವರಿಗೆ ರಿಟರ್ನ್ ಮಾಡಿ. ಬೆಸ್ಟ್ ಸಂಡೇ ರಿಟರ್ನ್ ಗಿಫ್ಟ್ ಕೊಡಿ. ನೋಡಿ ಸಂಡೇ ಅವರೇ, ಬೆಸ್ಟ್ ಅವರಿಗೆ ರಿಟರ್ನ್ ಕೊಡಿ. ಅವ್ರು ಕೊಟ್ಟಿದ್ದಾರೆ, ನೀವು ಕೊಡಿ. ನಮ್ಮ ಶ್ರೀನಿವಾಸ್ ಬ್ರದರ್ ಅವರು ಬಂದರು ನೋಡಿ. ಗುಡ್ ಈವ್ನಿಂಗ್. ಇವಾಗ ಗುಡ್ ನೈಟ್ ಸರ್. ಗುಡ್ ಈವ್ನಿಂಗ್ ಅಲ್ಲ, ಗುಡ್ ನೈಟ್ ಇವಾಗ ಗುಡ್ ಈವ್ನಿಂಗ್. ಗುಡ್ ನೈಟ್. ರಿಟರ್ನ್ ಭಾಗ್ಯಲಕ್ಷ್ಮಿ ಅವರೇ, ನಂದಿನಿ ಅವರು. ತೇಜ್ ಚಾನಲ್ ಪೆನ್ ಬರಲ್ಲ ನಮಗೆ. ಭಾಗ್ಯ ಅವರೇ ಗಿಫ್ಟ್ ಆಗಿದೆ ನಮ್ಮದು, ನೀವು ಬನ್ನಿ. ಗೀತಾ ಅವರು ಬಂದು ಹೋದ್ರಂತೆ. ಭಾಗ್ಯ ಆಪ್ಕಾ ಘರ್ ಕೆ ಪಾಸ್ ಗೀತಾ ಸೀಸ್ ಗಿಫ್ಟ್ ಡನ್. ಅಕ್ಕ ಭಾಗ್ಯ ಅಕ್ಕ ಅವರಿಗೆ ಕನ್ನಡ ಬರಲ್ಲ ಅನಿಸುತ್ತೆ. ಇಲ್ಲ, ಅವರಿಗೆ ಹಿಂದಿ ತೆಲುಗು ಬರುತ್ತೆ. ನಮಗೆ ಕನ್ನಡ, ಅವ್ರದ್ದು ತೆಲುಗು ಬರಲ್ಲ. ಅದೇ ಆಯಿತು ನೋಡಿ. ಆದರೂ ನಾನು ಅವರ ಚಾನಲ್ಗೆ ಡೈಲಿ ಹೋಗ್ತೀನಿ. ಅವ್ರದ್ದು ಮಿಸ್ ಮಾಡೋದೇ ಇಲ್ಲ ನಾನು. ಭಾಗ್ಯಲಕ್ಷ್ಮಿ ಗಾರು ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ನೈಟ್. ಭಾಗ್ಯಲಕ್ಷ್ಮಿ ಅವರಿಗೆ ಶ್ರೀನಿವಾಸ್ ಅವರು ನಮಸ್ತೆ ಎಲ್ರಿಗೂ. ರಂಗನಾಯಕ ಬಂದರು ನೋಡಿ. ನಮಸ್ತೆ. ಬೆಸ್ಟ್ ಸಂಡೇ ಬೆಸ್ಟ್ ಡನ್ ನೋಡಿ. ಡನ್ ಕೊಟ್ಟಿದ್ದಾರೆ ನೋಡಿ ಬೆಸ್ಟ್ ಅವರೇ. ಪಾಪ ಎಲ್ರಿಗೂ ಒಂದು ಆಸೆ ಅಲ್ವಾ, ಬಂದಿಲ್ಲ ಅಂದರೆ ಟೆನ್ಷನ್. ಕೊಟ್ಟಿದ್ದಾರಲ್ವಾ, ಅವರು ನಿದ್ದೆ ಮಿಟ್ಟು ಮಾಡ್ತಾರೆ, ಅವ್ರದ್ದು MB ಖಾಲಿ ಆಗುತ್ತೆ. ಹಾಗಿರುವಾಗ ನಾವು ಕೊಡಲೇಬೇಕಾಗುತ್ತೆ. ಮನೆ ಲೈವ್ಗೆ ವಾಚ್ ಅಂಡಿ ಶ್ರೀನಿವಾಸ್ ಗಾರು. ನೀವು ಮಾತಾಡಿ, ನಮಗೆ ಅರ್ಥ ಆಗಲ್ಲ. ಫ್ರೆಂಡ್ಸ್, ಭಾಗ್ಯ ಅವರಿಗೆ ಗಿಫ್ಟ್ ಕೊಟ್ಟು ಅವರ ವಿಡಿಯೋಗೆ ಕಮೆಂಟ್ ಮಾಡಿದ್ದೇನೆ. ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅಂತೆ. ನೋಡಿ, ಭಾಗ್ಯ ಅವರಿಗೆ ಗಿಫ್ಟ್ ಕೊಡಿ, ಅವರ ವಿಡಿಯೋ ಕಮೆಂಟ್ ಮಾಡಿ, ರಿಟರ್ನ್ ಕೊಡ್ತಾರಂತೆ. ಅವ್ರು ಕೊಡ್ತಾರೆ ಅಂತ ಅನಿಸುತ್ತೆ ನನಗೆ. ಅವ್ರದ್ದು ಲೈವಿಗೆ ಹೋದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರದ್ದು ಇವತ್ತು ನನಗೆ 4-5 ಆಯ್ತೇನಾ, ಹಾಗೆ ಅವ್ರು ಕೊಡ್ಬೋದು ಅವರು. ಗೀತಾ ಲೈಕ್ ಡನ್ ಸೀಸ್, ಥ್ಯಾಂಕ್ ಯು ಸೋ ಮಚ್. ಈಗ ಕೊಟ್ರಾ ಯಾರು? ಅಷ್ಟೆಲ್ಲ ಅವ್ರು ಬಂದರು ನೋಡಿ. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಶ್ರೀಜಿ ಅವರು, ಭಾಗ್ಯಲಕ್ಷ್ಮಿ ಸೂಪರ್ ಗಿಫ್ಟ್ ಡನ್. ಭಾಗ್ಯ ಸೀಸ್ ಕಮ್ ನೋಡಿ. ಗೀತಾ ಸೀಸ್
ಅವರು ಕೊಡ್ತಾರಂತೆ, ಮೆಸೇಜ್ ಮಾಡಬೇಕಂತೆ ಅವರಿಗೆ. ನಂದಿನಿ ಅವರೇ, ಭಾಗ್ಯ ಅವರ ವಿಡಿಯೋಗೆಲ್ಲ ಲೈಕ್ ಕೊಡಬೇಕಂತೆ, ಕಮೆಂಟ್ ಹಾಕ್ಬೇಕಂತೆ, ಅವ್ರಿಗೆ ರಿಟರ್ನ್ ಕೊಡ್ತಾರಂತೆ. ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ಕೋಸ್ಟಲ್ ವೆಬ್ಸ್ ಗಿಫ್ಟ್ ರಿಟರ್ನ್ ಮಾಡಿದೆ. ಕಲರ್ సూపర్ సపోర్ట్, సూపర్ సపోర్ట్. తేజ్ శ్రీనివాస్ గారు मुझे मुझे कोई रिटर्न गिफ्ट नहीं दिया. ನೋಡಿ ಪ್ರಿಯಾ ಅವರಿಗೆ ಯಾರು ಗಿಫ್ಟ್ ಕೊಟ್ಟಿಲ್ಲ, ವಾಪಸ್ ಕೊಡಿ ಪ್ಲೀಸ್. ಯಾರದು ಗಿಫ್ಟ್ ಇಟ್ಕೋಬೇಡಿ, ಎಲ್ರಿಗೂ ವಾಪಸ್ ಕೊಡಿ. ರಜಿತ್ ಗಿಫ್ಟ್ ಡನ್, ಥ್ಯಾಂಕ್ ಯು ಸೋ ಮಚ್. ನಂದಿನಿ ಜಿ ರಿಟರ್ನ್ ಡನ್, ಪ್ಲೀಸ್ ಚೆಕ್. ಭಾಗ್ಯಲಕ್ಷ್ಮಿ ಅವರು, ನಂದಿನಿ ಜಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಕೋಸ್ಟಲ್ ವೈಬ್ಸ್ ಅವರೇ. ಹೆಲೋ ಗೀತಾ ಸೀಸ್, ಸಪೋರ್ಟ್, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಭಾಗ್ಯ ರೇಷು ಆ್ಯಂಡ್ ಮೀ ಗಿಫ್ಟ್ ರಿಟರ್ನ್ ಗಿಫ್ಟ್. ನೋಡಿ ಭಾಗ್ಯ ಅವರು, ನೀವು ಕೊಡಬೇಕಂತೆ ಅವರಿಗೆ, ಪ್ರಿಯಾ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಕೋಸ್ಟಲ್ ವೈಬ್ಸ್ ರಿಟರ್ನ್ ಮಾಡಿ. ನೋಡಿ ಕೋಸ್ಟಲ್ ವೈಬ್ಸ್ ಅವರೇ ಗಿಫ್ಟ್ ಕೊಟ್ಟಿದ್ದಾರಂತೆ, ಬೆಸ್ಟ್ ಅವರು, ಅವ್ರಿಗೆ ರಿಟರ್ನ್ ಮಾಡಿ. ಕಮೆಂಟ್ ಹಾಕಿಲ್ಲ ಅವರು, ಭಾಗ್ಯ ಅವರು, ತೇಜ್ ಅವರು. ಸಿ ಜಿ ರಿಟರ್ನ್ ಡನ್. తేజ్ ఛానల్ పిన్ ಚಲೈಂದಿ ನಂದಾಗಿದೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಕೊಡಿ. ಓಕೆ ಓಕೆ ಗೀತಾ ಅವರೇ, ಥ್ಯಾಂಕ್ಸ್. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಕೋಸ್ಟಲ್ ಅವರೇ. ನಂದಿನಿ ತೇಜ್ ಅವರೇ ಕಮೆಂಟ್ ಹಾಕ್ಯಾರ. ಭಾಗ್ಯಲಕ್ಷ್ಮಿ ಅವರು, ಹೌದು, ನೀವು ಮಾತಾಡಿ, ನನಗೆ ಅವ್ರದ್ದು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಸೂಪರ್ ಸೂಪರ್ ಸಪೋರ್ಟ್. ಗೀತಾ ಕೋಸ್ಟಲ್ ಅವರೇ ಬನ್ನಿ ಮನೆಗೆ. ನೋಡಿ ಗೀತಾ ಅವರು ಬರಬೇಕಂತ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಹೋಗಿ ಬನ್ನಿ ಒಮ್ಮೆ. ಭಾಗ್ಯಗಾರು ಬೆಸ್ಟ್ ಕೋಸ್ಟಲ್ ವೈಬ್ಸ್ ಗಿಫ್ಟ್ ರಿಟರ್ನ್ ಮಾಡಿ. ಅವ್ರದ್ದು ಗಿಫ್ಟ್ ಯಾರೆಲ್ಲ ಕೊಡ್ಲಿಕ್ಕೆ ಇದ್ರೆ ಕೊಡಿ ಅವರಿಗೆ ಪ್ಲೀಸ್, ರಿಟರ್ನ್ ಮಾಡಿ, ಯಾರು ಇಟ್ಕೋಬೇಡಿ ಪ್ಲೀಸ್. ಕೋಸ್ಟ್ ಅವರಿಗೆ ಗಿಫ್ಟ್ ಕೊಡಿ, ಅವರು ಕೊಟ್ಟಿದ್ದಾರೆ, ಯಾರು ಬೆಸ್ಟ್ ಅವರು. ಹಾಕ್ದೆ ಬಿಡಿ. ನಂದಿನಿ ಅವರೇ ಲಾಂಗ್ ವಿಡಿಯೋ ಕಮೆಂಟ್ ಮಾಡಿದ್ದೇನೆ ನೋಡಿ. ಭಾಗ್ಯ ಸಿಸ್ ತೇಜ್ ಅವರೇ, ಭಾಗ್ಯ ಸಿಸ್ ಇದ್ದಾರಲ್ವಾ, ಅವರು ಪ್ರಿಯಾ ಅವರು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನೀವು ಅವರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ, ನಮಗೆ ಅವರ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ.
ಭಾಗ್ಯ ನೋಡಿ, ಎಲ್ಲರೂ ರಿಟರ್ನ್ ಮಾಡಿಲ್ಲ ಅಂತೆ. ಯಾರೆಲ್ಲ ಮಾಡಿ ಪ್ಲೀಸ್ ಮೆಸೇಜ್ ಹಾಕಿ. ಒಂದು ಸರಿ ಮೆಸೇಜ್ ಬಂದಿಲ್ಲ ಅಂದರೆ ಇನ್ನೊಂದು ಸರ್ತಿ ಹಾಕಿ. ನಾನು ಆಗ ಮೂರು ಸರ್ತಿ ಮೆಸೇಜ್ ಹಾಕಿದ್ದೇನೆ ಒಬ್ರೊಬ್ರಿಗೆ. ನನಗೆ ಹಾಕಿ ಸುಸ್ತಾಗಿ ಬಿಟ್ಟು ಮತ್ತೆ ನಾನು ಈ ಗಿಫ್ಟ್ ಸವಸ ಬೇಡ ಅಂತ ಹೋಗೇ ಬಿಟ್ಟೆ. ಎಷ್ಟು ಸರಿ ಹಾಕಿದ್ರು ಬಂದಿಲ್ಲ ಅಂತ ಇದ್ದೆ. ಏನು ಮಾಡೋದು? ಸಿಸ್ಟರ್, ಏನು ಊಟ ಆಯಿತು. ನಂದು ವೆಜ್ ಊಟ. ಇವತ್ತು ಲೇಟ್ ಆಯಿತು ಊಟ, ಇಲ್ಲಾಂದರೆ ಬೇಗ ಮಾಡ್ತೀನಿ ನಾನು. ನಿನ್ನೆ ಕೂಡ ಲೇಟ್ ಆಯಿತು. सुपर सपोर्ट, थैंक यू सो मच भाग्या. प्रिया शर्मा रिटर्न डन आपका. ನೋಡಿ ಪ್ರಿಯಾ ಅವರೇ, ಅವರು ಕೊಟ್ಟರು ಗಿಫ್ಟ್. ನೋಡಿ ಪ್ರಿಯಾ ಅವರೇ, ನಿಮಗೆ ಗಿಫ್ಟ್ ಕೊಟ್ಟರು ಅವರು. ನೋಡಿ, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ವೈಬ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗಿಫ್ಟ್ ಬೇಡವಾ ಕೋಸ್ಟಲ್ ವೈಬ್ಸ್ ಅವರೇ? ನೋಡಿ, ತುಂಬ ಮಂದಿ ಇದ್ದಾರೆ. ಪ್ಲೀಸ್ ಲೈಕ್ ಒಂದು ಕೊಡಿ. ಯಾರು ಬಂದಿದ್ದೀರಾ ಲೈಕ್ ಕೊಡಿ. ಭಾಗ್ಯಲಕ್ಷ್ಮಿ ಆಜ್ ಉನ್ನಾರಾ, ತೇಜ್ ಉನ್ನಾರಾ, ನಂದಿನಿ ಗರಿಗಾರ್, ಪ್ರಿಯಾ ಅವರೇ ನಿಮ್ಮ ಉಗುರು ಪೇಂಟ್ ವಿಡಿಯೋ ಕಮೆಂಟ್ ಹಾಕಿದೆ ನೋಡಿ. ನಂದಿನಿ ಅವರು ಪ್ರಿಯಾ ಅವರಿಗೆ ಕಮೆಂಟ್ ಹಾಕಿದ್ದಾರೆ ನೋಡಿ. ಕೊಡಿ ವಾಪಸ್ಸು. ಯಾಕೆ ಲೇಟು? ಇವತ್ತು ಲೇಟ್ ಯಾಕಂದರೆ ನನ್ನ ಮಕ್ಕಳು ತುಂಬ ಚೊರೆ ಮಾಡ್ತಿದ್ರು ನನಗೆ. ಏನು ಮಾಡೋದು, ಅವ್ರದ್ದು ಇದ್ದದ್ದೇ. ಅದಕ್ಕೆ ನಾನು ಅವರು ನೀವು ಮಲಗಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಸುಮ್ಮನೆ ಇದ್ದೆ. ಪ್ರಿಯಾ ಶರ್ಮಾ ಶಾರ್ಟ್, ಆಮೇಲೆ ಪಾರ್ಸೆಲ್ ವಿಡಿಯೋ ಕಮೆಂಟ್ ಡನ್, ಪ್ಲೀಸ್ ಚೆಕ್. ಭಾಗ್ಯ ಗಾರು, ನಮ್ಮ ಲ್ಯಾಂಗ್ವೇಜ್ ಅವ್ರ ಲ್ಯಾಂಗ್ವೇಜು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕನ್ನಡ. ಓಕೆ ತೇಜ್ ಡನ್. ಪ್ರಿಯಾ ಅವರು ಡನ್ ಅಂತಿದ್ದಾರೆ ನೋಡಿ. ನಿಕ್ರಂಡಿ ಭಾಗ್ಯಸೀಸ್ ಕಿರಂಡಿ. ನಿಮಗೂ ಗೀತಾ ಅವರೇ, ನಿಮಗೂ ಬರುತ್ತಾ ತೆಲುಗು? ನಂದಿನಿ ಕರಿಗಾರೆ, ತೇಜ ಅವರೇ ಗಿಫ್ಟ್ ಕೊಟ್ಟರೆ ನನಗೆ ಕೊಟ್ರಾ? ನೋಡಿ ತೇಜ ಅವರೇ, ನಂದಿನಿ ಅವರಿಗೆ ಗಿಫ್ಟ್ ಕೊಟ್ರಾ ನೀವು? ಆಪ್ ಕೈಸಾ रिया शर्मा, प्रिया शर्मा जी कहाँ से? आप कहाँ से प्रिया शर्मा जी? ಭಾಗ್ಯಲಕ್ಷ್ಮಿ ಕೊಪ್ಪನ್, ಅಯ್ಯೋ ದೇವ. ಸೂಪರ್ ಸಪೋರ್ಟ್ ನಂದಿನಿ ಅವರೇ. ಪ್ರಿಯಾಜಿ ಆಪ್ ಕಾಸೆ? ಹೌದು, ಸ್ವಲ್ಪ ಬರುತ್ತೆ ನನಗೆ, ಅರ್ಥ ಆಗುತ್ತೆ, ಸ್ವಲ್ಪ ಮಾತಾಡಲಿಕ್ಕೆ ಬರಲ್ಲ. ಎಂದೋರು ಭಾಗ್ಯಗಾರು, ಇವ್ರ ಹತ್ರ ಮಾತಾಡಿ ನಮಗೂ ಬರ್ಬೋದು ನೋಡಿ. ಪ್ರಿಯಾ ಅವರೇ ನಿಮ್ಮ ಉಗುರು ಪೇಂಟಿಗೆ ಅಲ್ಲಿ ನೋಡಿ, ಉಗುರು ಪೇಂಟಿಗೆ ಕೊಟ್ಟಿದ್ದಾರಂತೆ ಪ್ರಿಯಾ ಅವರೇ. ಅವರು ಹೋದ್ರೇನ ಚೆಕ್ ಮಾಡ್ಲಿಕ್ಕೆ ಹೋದರು. ಶಿವಮ್ಮ ಅವರು ಬಂದರು ನೋಡಿ. ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್ ಶಿವಮ್ಮ ಅವರೇ. ಒಂದು ಲೈಕ್ ಕೊಡಿ. ನಂದಿನಿ ಕರಿಗಾರ್, ಥ್ಯಾಂಕ್ ಯು. ತೇಜ್ ಅವರೇ, ತುಳು ಮಲ್ಟಿವರ್ಸಸ್. ಭಾಗ್ಯ ಮ್ಯಾಮ್ ರಿಟರ್ನ್ ನಾಲ್ಕು ಗಿಫ್ಟ್. ನನಗೆ ಅರ್ಥ ಆಗಲ್ಲ, ನಿಮಗೂ ಗೊತ್ತಾ ತೆಲುಗು? ಸೂಪರ್ ಸಪೋರ್ಟ್. ಗೀತಾ ಹಾಯ್. ಪ್ರಿಯಾಸೀಸ್. ನಂದಿನಿ ಹಾಯ್. ಶಿವಮ್ಮ, ಭಾಗ್ಯಲಕ್ಷ್ಮಿ, ಶಿವಮ್ಮ ಹಾಯ್. ಶಿವಮ್ಮ ಕನ್ನಡ ಬ್ಲಾಗ್ಸ್ ಹಾಯ್. ತೇಜ್
ಅವರೇ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಶಿವಮ್ಮ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಪ್ಲೀಸ್. ಎಲ್ಲರೂ ಒಂದು ಲೈಕ್ ಕೊಡಿ ಅಲ್ವಾ, ನನಗೆ ಎಷ್ಟು ಮಂದಿ ಬಂದಿದ್ದಾರೆ ಅಂತ ನನಗೂ ಗೊತ್ತಾಗಬೇಕಲ್ವಾ. ಎಲ್ಲರೂ 21 ಇದೆ, 21ಗಿಂತ ಹೆಚ್ಚು ಬಂದಿದ್ದರು. ಓಕೆ ಭಾಗ್ಯಲಕ್ಷ್ಮಿ ಸಿಸ್, ಊಟ ಆಯ್ತಾ ಸಿಸ್ಟರ್? ಭಾಗ್ಯಲಕ್ಷ್ಮಿ ಸಿಸ್ಸಿಗೆ ನಮ್ಮದು ಕನ್ನಡ ಬರುವುದಿಲ್ಲ, ಅವರು ತೆಲುಗಿನವರು. ಲೈಕ್ ಆವಾಗಲೇ ಕೊಟ್ಟಿದ್ದೀನಿ ಸಿಸ್ಟರ್. ಹೌದು, ಆವಾಗ ಬಂದು ಹೋದ್ರಲ್ವಾ, ನಾನು ಹುಡ್ಕೋದು ನೀವು ಎಲ್ಲಿ ಹೋದ್ರಿ ಅಂತ, ಮತ್ತೆ ನಿಮ್ಮದು ಇಲ್ಲ, ನೀವು ಇರಲಿಲ್ಲ. तेज प्रिया जी आपका नई फ्रेंड को वीडियो ನೋಡಿದ್ದೀನಿ, ಕಮೆಂಟ್ किया ಚೆಕ್ ಕರೋ ಪ್ಲೀಸ್. ಪ್ರಿಯಾಜಿ ಓ ಎಲ್ಲಿದ್ರಿ? ನಿಮ್ಗೆ ಕೊಟ್ಟರು ನೋಡಿ ಈ ತಾರಿನ ಸೀಸ್. ಆಮೇಲೆ ಬನ್ನಿ ನೀವು ನಮ್ಮ ಮನೆಗೆ, ಸರಿನಾ? ಅಲ್ಲ, ನಿಮಗೆ ನಾನು ಆಗಿಲ್ವಾ ಕನೆಕ್ಟು ಗೀತಾ ಅವರೇ? ನನಗೂ ಮೆಸೇಜ್ ಹಾಕಿ, ನಾನು ಬರ್ತೀನಿ. ತೇಜ್ ಅವರೇ, ಅವರಿಗೆ ಹೇಳಿ ನಿಮ್ಮದು ಮನೆ ಭಾಷೆ, ನಿಮ್ಮದು ಭಾಷೆಯಲ್ಲಿ. ತೇಜ್ ಅವರೇ, ಅವರಿಗೆ ಹೇಳಿ ನಿಮ್ಮ ಭಾಷೆಯಲ್ಲಿ. ಭಾಗ್ಯಲಕ್ಷ್ಮಿ ಅವರು ರಿಟರ್ನ್ ಮಾಡ್ತಾರೆ. ಶಿವಮ್ಮಜ್ಜಿ ಚಾನಲ್ ಪಿನ್ ಚಲಾಯಿ ಪಿ ಚಪ್ಪಂಡಿ, ಏನಂತಾನೆ ಅರ್ಥ ಆಗಲ್ಲ ನನಗೆ. ಪ್ರಿಯಾ ಅವರೇ, ನಿಮಗೆ ಕೊಟ್ಟರು ನೋಡಿ. ಹಾಯ್ ಗೀತಾಜಿ, ಹಾಯ್ ಗೀತಾ ಸೀಸ್, ಗಿಫ್ಟ್ ಡನ್. ಈಗ ಮೆಲ್ಲಗೆ ಮಾತಾಡಬೇಕು, ನನಗೆ ಆ ಕಡೆ ಈ ಕಡೆ ಮನೆ ಇದೆ, ಈಗ ಟೈಮ್ ಆಯಿತು, ಎಲ್ಲರೂ ಮಲಗ್ತಾರೆ. ಓಕೆ ಸಿಸ್ಟರ್. ಶಿವಮ್ಮ ಕನ್ನಡ ಬ್ಲಾಗ್ಸ್. ಓಕೆ ಸಿಸ್ಟರ್. ಗೀತಾ, ಇಲ್ಲ ನೀವು ಆಗಿಲ್ಲ ಹರಿಣಿ. ಹೌದಾ? ಪ್ಲೀಸ್ ನನಗೂ ಕಮೆಂಟ್ ಹಾಕಿ, ನಾನು ಹಾಕ್ತೀನಿ, ನನಗೂ ಒಂದು ಹೆಚ್ಚಾಗುತ್ತೆ ಪ್ಲೀಸ್. ನಾನು ವಾಪಸ್ ಹಾಕ್ತೀನಿ, ಲೈವ್ ಕೂಡಲೇ ಹಾಕ್ತೀನಿ. ನನಗೆ ಯಾವುದಕ್ಕೆ ಕಮೆಂಟ್ ಮಾಡಿದ್ರಂತ ನೀವು ಹೇಳಿ ನಮಗೆ. ಶಿವಮ್ಮ ನನಗೆ ಆಯ್ ಅಂತ. ಗೀತಾ, ತೇಜ್ ರನ್ ಗಿಫ್ಟ್ ಡನ್. ತೇಜ್ ರಿಟರ್ನ್ ಗಿಫ್ಟ್ ಡನ್. ಓಕೆ ಮ್ಯಾಮ್. ಮಲ್ಟಿವರ್ಸಸ್ ಅವರೇ, ಶಿವಮ್ಮ ಹಾಯ್. ಪ್ರಿಯಾ ಶರ್ಮಾ ಸೀಸ್, ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಪ್ರಿಯಾ ಅವರೇ, ಶಿವಮ್ಮ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾಜಿ ಆಪ್ ಕಾಸೆ? ಪ್ರಿಯಾಜಿ ಆಪ್ ಕಾಸೆ? ಭಾಗ್ಯಲಕ್ಷ್ಮಿ ಸೂಪರ್ ಥ್ಯಾಂಕ್ ಯು ಸೋ ಮಚ್. ನಂದಿನಿ ಅವರೇ, ನೋಡ್ತಾನೆ ಇದ್ದೀನಿ. ಹಾಯ್ ನಂದಿನಿ ಸೀಸ್, ಊಟ ಆಯ್ತಾ ಸೀಸ್? ನಂದಿನಿ, ಪ್ರಿಯಾ ಗಿಫ್ಟ್ ರಿಟರ್ನ್ ನೋಡಿ. ಪ್ರಿಯಾ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನಂದಿನಿ ಅವರು. ತೇಜ್ ರಿಟರ್ನ್ ಗಿಫ್ಟ್ ಡನ್. ಪ್ರಿಯಾ ಆಯಿತು. ಶಿವಮ್ಮ ನಿಮ್ಮದು ಯಾರ್ದು ಪಿನ್ ಮಾಡಬೇಕು? ಪಿನ್ ಯಾರ್ದು ಮಾಡಬೇಕು? ನಾನಿವತ್ತು ಯಾರ್ದು ಮಾಡಿಲ್ಲ, ಯಾರ್ದು ಮಾಡಬೇಕು? ಭಾಗ್ಯಲಕ್ಷ್ಮಿ, ತೇಜುನ ಉಲ್ಲಾ ಕಾಡು ಟೋನ, ಊಟ ಆಯ್ತಾ? ಡನ್ ಆಲ್. ಭಾಗ್ಯಲಕ್ಷ್ಮಿ, ನಮಸ್ತೆ ನಮಸ್ತೆ ನಮಸ್ತೆ. ಗೀತಾ, ಪ್ರಿಯಾ ಸೀಸ್ ಬನ್ನಿ. ಭಾಗ್ಯಲಕ್ಷ್ಮಿ ಅವರೇ, ಬಾಯ್ 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 ಬಾಯ್. ನಂದಿನಿ, ಪ್ರಿಯಾ ಅವರೇ ಗಿಫ್ಟ್ ರಿಟರ್ನ್. ಸಿ ಜಿ ಸರಳ ಪುಟ್ಟ ಬಂದರು. ಸಿ ಜಿ ಸಿಸ್ಟರ್, ಹಾಯ್ 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 ಹಾಯ್. ಬಾಯ್ ಸಿಸ್ಟರ್, ಏನು ಇವತ್ತು ಸಿಸ್ಟರ್ ಬೇಗನೆ. ತೇಜ್, ಪ್ರಿಯಾಜಿ ರಿಟರ್ನ್ ಗಿಫ್ಟ್ ಪ್ಲೀಸ್ ಟು ನಂದಿನಿ. ಆಲ್ರೆಡಿ ಡನ್. ಗೀತಾ, ರಂಗನಾಯಕ್ ಅವ್ರು ಬಂದರು ನೋಡಿ. ಹಾಯ್ ಸಿ ಜಿ. ತೇಜ್, ಬಾಯ್ ಭಾಗ್ಯಗಾರು, ಮಾಡ್ತೀನಿ ಡನ್ ಆಲ್ರೆಡಿ. ಹಾಯ್ ರಂಗನಾಯಕ್, ಊಟ. ಸಿ ಜಿ, ಗೀತಾ ಓಕೆ ಸೀಸ್. ತೇಜ್, ಅಂದು ಮಣ್ಣು ವನಲ್ಲ ಬಾಲದು ಏನೋ ನನಗೆ ಗೊತ್ತಾಗಲ್ಲ. ಆಯಿತು ನಿಮ್ಮದು.
ಪ್ರಿಯಾ ಕೊಟ್ಟಿಲ್ಲ ನೀವು ರಂಗನಾಯ್ಕು. ಆಯಿತು ನೋಡಿದ್ದೀನಿ ಸೆಂಡ್ ಯು ಗಿಫ್ಟ್ ಎಸ್ಟರ್ಡೇ ಚೆಕ್ ಯುವರ್ ಶಾರ್ಟ್ ವಿಡಿಯೋ. ನೋಡಿ ನಂದಿನಿ ಅವರೇ, ನಿನ್ನೆ ಕೊಟ್ಟಿದ್ದಾರೆ ಅವರು. ಪ್ರಿಯಾ ಅವರು ವಾಪಸ್ ತಗೋಬೇಡಿ, ಯಾರು ನಿನ್ನೆ ಕೊಟ್ಟಿದ್ದಾರೆ ಅವರು ವಾಪಸ್ ತಗೋಬೇಡಿ. ನೋಡಿ ನನ್ನ ಚಾನಲಲ್ಲೇ ಕೊಟ್ಟಿದ್ದಾರೆ ಅವರು, ಬಂದಿದ್ದಾರೆ ನಿನ್ನೆ ಕೂಡ ಪ್ರಿಯಾ ಅವರು. ಶೂಟ್ ವಿಡಿಯೋ ನೋಡಿದ್ದೀನಿ, ನೋಡಿ ನನ್ನಿ ಚೆಕ್ ನೋಡಿ. ಯಾರು ಗಿಫ್ಟ್ ಮಾಡಬೇಡಿ, ಎಲ್ಲರೂ ಕೊಡ್ತಾರೆ. ಒಮ್ಮೆ ಚೆಕ್ ಮಾಡಿ ಎಲ್ಲರೂ, ಆವಾಗ ಸಿಗುತ್ತೆ ಎಲ್ರಿಗೂ. ನಂದಿನಿ ಅವರೇ ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ ನೋಡಿ. ನಂದಿನಿ ಅವರೇ ನೀವು ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ ತೇಜ್ ಅವರಿಗೆ. ಶಿವಮ್ಮ ಪ್ರಿಯಾ ಈಸ್ ಗಿಫ್ಟ್ ರಿಟರ್ನ್ ಪ್ಲೀಸ್. ಓಕೆ ಬಾಯ್ ಟು ಆಲ್. ತೇಜ್ ಬಾಯ್. ನಂದಿನಿ ಬಡಿಗಾರ್ ತೇಜ್ ಅವರೇ ನೋಡಿ ನೀ ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ ಅಂತೆ ಭಾಗ್ಯ ಅವರು. ಪ್ರಿಯಾ ಶಿವಮ್ಮ ಡನ್ ಚೆಕ್ ಯುವರ್ ವಿಡಿಯೋ. ಶಿವಮ್ಮ ಅವರೇ ಚೆಕ್ ಮಾಡಿ. ಸಿಜಿ ಏನು ಮಾಡ್ತಾ ಇದ್ದೀಯಾ? प्रिया आई सेंड रिटर्न गिफ्ट ऑल. प्रिया जी आप कहाँ से हम कर्नाटक से. आप कहाँ से? आपका स्टेट रंग. सी जी ಏನು ಮಾಡ್ತಾ ಇದ್ದೀಯಾ? ಐ ಸೆಂಡ್ ರಿಟರ್ನ್ ಗಿಫ್ಟ್ ಟು ಆಲ್. ಲೈವ್ ಅಲ್ಲೇ ಮೆಸೇಜ್ ಮಾಡಿ. ಗುಡ್ ಸಿ ಜಿ ಗುಡ್. ಆರಾಮ್ ಆಯ್ತಾ ನಿಮಗೆ ಸಿ ಜಿ? तेज प्रिया जी नंदिनी जी का वीडियो को कमेंट करो प्लीज. प्रिया गिफ्ट नो ಎಲ್ಲಿ ಎಷ್ಟು ತನಕ ಇದೆ ಬಂದೇ ಇಲ್ಲ ಏನು ಅವರೇ ಕಾಣೆ. ಪ್ರಿಯಾ ಅವರು ಕೈಸೇಕರು. ಸಿಜಿ ಏನಾಯಿತು ಸುಜಿ, ನೀವು ಯಾಕೆ ಅಳ್ತಿದ್ದೀರಾ? ನೀವು ರಂಗನೆ ಊಟ ಮಾಡಿ ಬಂದೆ ಇವಾಗ. ಪ್ರಿಯಾ ಹಾಯ್ 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 ಕಲ್ ಹಾಯ್ 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 ನನ್ನಿಗಾರ ರಂಗನಾಯಕ್ ಯಾಕೆ ಸಿಜಿ? कौन सा वीडियो बोलो प्रिया जी? कौन सा वीडियो प्रिया जी? ओ प्रिया जी कौन सा वीडियो? मच्छर है इधर. रंगनायक सी जी ಇಲ್ಲ. सेकंड नंबर का शॉर्ट वीडियो ನೋಡಿ. ಸೆಕೆಂಡ್ ನಂಬರ್ ಕಾ ಶಾರ್ಟ್ ವಿಡಿಯೋ ಏನಾಗಿದೆ ಸಿ ಜಿ ನಿನಗೆ? ಸಿ ಜಿ ಅವರೇ ಏನಾಯಿತು ಸೀಸ್? ಯಾರಾದರೂ ಏನಾದರೂ ಅಂದರೆ ಹೇಳಿ, ನಾನು ಇದ್ದೀನಿ. ಏನಾಗಿದೆ ಸಿ ಜಿ ನಿಮಗೆ? ಹೌದಾ ಸಿ ಜಿ? ಪ್ರಿಯಾ ಅವರು ಅಭಿ ಪಿರ್ಸೆ ಕರ್ದಿ ನೋಡಿ. ಇವಾಗ ವಾಪಸ್ ಕೊಟ್ರಂತೆ ನಿಮಗೆ. ಅಭಿ ಪಿರ್ಸೆ ಕರ್ದಿ ಅಭಿ ಈಗಲೇ ವಾಪಸ್ ಕೊಟ್ಟರು ನೋಡಿ. ನನಗೆ 21 ಲೈಕ್ ಬಂದಿದೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಎಲ್ಲರೂ ಲೈಕ್ ಕೊಡಿ, ಅವ್ರಿಗೆ ಕೊಡಿ ಪ್ಲೀಸ್. ಲೈಕ್ ಕೊಡಲ್ಲ ಮೇಲೆ ಲೈಕ್ ಕೊಟ್ಟು ನನಗೆ ಗೊತ್ತಾಗಬೇಕಲ್ವಾ? ಅಯ್ಯೋ ಮಿಲಾ ರಂಗನಾಯಕ್ ಅವರೇ ಗಿಫ್ಟ್ ಕೊಟ್ಟರೆ ನೋಡಿ. 60-70 ಆಗಿರುವ ನೋಡಿ, ರಿಟರ್ನ್ ಕೊಡಿ. ರಂಗನಾಯಕ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ತೇಜ್ ನೈ ಪ್ರಿಯಾ ಜಿ ನೈ ಮಿಲಾ. प्रिया जी नहीं मिला. तेज मैंने सच बोल रही हूँ. ನೋಡಿ ತೇಜ್ ಅವರೇ, ನೀವು ಅವರ ಚೆಕ್ ಮಾಡಿ, ಅವರ ಐಡಿಯಲ್ಲಿ ಬರ್ಬೋದು.
ಅವ್ರದ್ದು ಚಾನಲ್ ನೇಮಲ್ಲಿ ಬರೆದಿದ್ರು ಐ ಡಿ ಇರುತ್ತೆ ಅಲ್ವಾ, ಅದರಲ್ಲೂ ಬರ್ಬೋದು ನೋಡಿ. ನಂದಿನಿ ರಂಗನಾಯ್ಕ ಅವರೇ, ನಿಮ್ಮ ಕೋಹ್ಲಿ ವಿಡಿಯೋ ಕಮೆಂಟ್ ಹಾಕಿದ್ದೀನಿ. ಸಿ ಜಿ ಸರಳ, ಏನಾಯಿತು ಸರಳ ಪುಟ್ಟ ನಿಮಗೆ? ಗುಡ್ಡು ಗುಡು ಗುಡು. ಪ್ರಿಯಾ, ಮುಜೆ ತೋ ದಿಖಾ ರಹಾ ಹೈ. ಅವರಿಗೆ ಅವರು ನೋಡ್ತಾ ಇದ್ದಾರೆ ನೋಡಿ, ಅವರಿಗೆ ನೋಡಲಿಕ್ಕೆ ಸಿಕ್ತಂತೆ ನಿಮಗೆ. बताओ कौन से ವಿಡಿಯೋ ಪೇ ಕರು ಸಬ್ ಅಭಿ. ನೀವು ಹೇಳಿ ಯಾವ ವಿಡಿಯೋಗೆ ಅವರು ಕೊಡ್ಬೇಕಂತ, ಅವ್ರು ಕೊಡ್ತಾರೆ ನೋಡಿ. ರಂಗನಾಯ್ಕ, ಓಕೆ ರಂಗನಾಯ್ಕ ಓಕೆ. ನಂದಿನಿ ಕಾರ್ಗ, ರಂಗನಾಯ್ಕ ಅವರೇ ರಿಟರ್ನ್ ಕೊಡಿ. ಅವರಿಗೆ ನಾವು ಕೇಳಬಾರ್ದು ನೋಡಿ, ಹೇಳಲ್ಲ ಅವರು. ಅವರಿಗೆ ನಾವು ಕೇಳಬಾರ್ದು ಬಿಡಿ, ಹೇಳಲ್ಲ ಅವರು. ಯಾರು ಗಿಫ್ಟ್ ಕೊಡಿ ರಂಗನಾಯ್ಕ ಅವರೇ, ಎಲ್ಲ ಕೇಳ್ತಾ ಇದ್ದಾರೆ ನೋಡಿ. ರಂಗನಾಯ್ಕ ಅವರೇ, ನಿಮ್ಮ ಕೋಹ್ಲಿ ವಿಡಿಯೋ ಕಮೆಂಟ್ ಹಾಕಿದ್ದಾರೆ, ರಿಟರ್ನ್ ಕೊಡಿ ಮತ್ತೆ ಕಮೆಂಟ್ ಹಾಕಿ. ಯಾರೇ ಗಿಫ್ಟ್ ಕೊಟ್ಟಿದ್ದೀರಾ ರಿಟರ್ನ್ ಕೊಡಿ ಯಾರಿಗೂ. ಅವರು ಐ ಸೆಂಡ್ ಯು 3 ಕಮೆಂಟ್. ನಂದಿನಿ सीस आपको प्रिया जी 3 कमेंट सेंड कर दी, चेक करो. लॉन्ग डांस वीडियो कमेंट करो प्रिया जी ಅವರೇ, ಪ್ರಿಯಾ ಜಿ ಲಾಂಗ್ ಡ್ಯಾನ್ಸ್ ವಿಡಿಯೋ ಕಮೆಂಟ್ ಕರೋ. ಕೊಟ್ಟಿದ್ದೀನಿ. ಓಕೆ, ಬಂದಿಲ್ಲ. ಯಾರದು ಬಂದಿಲ್ಲ ಅಂತೆ ನೋಡಿ, ಕೊಡಿ. ಡನ್ ಫೋರ್ ಕಮೆಂಟ್. ಓ, ಅದೇನೋ ಆಗಿರಬೇಕು, ಅವರಿಗೆ ಗೊತ್ತಾಗಲ್ಲ. ನೀವು ನಿಮ್ಮದು ಐಡಿಯಲ್ಲಿ ಕೊಟ್ಟರೆ ಇಲ್ಲ ಅಲ್ವಾ. ಒನ್ ಲಾಂಗ್ 3 ಶಾರ್ಟ್. ಓ ದೇವಾ, 3 ಕಮೆಂಟ್ ಹಾಕಿದ್ರಿ ಒಂದು ಗಿಫ್ಟ್ಗೆ. 4 ರಂಗನಾಯಕ್ ಅವರು, ನಾನು ಕೊಟ್ಟಿದ್ದೀನಿ ನೋಡಿ ಅವರು ಕೊಟ್ಟಿದ್ದಾರೆ. ರಂಗನಾಯಕ್ ಅವರೇ, ಐ ಥಿಂಕ್ ಪ್ರಾಬ್ಲಮ್ ಇನ್ ಯುವರ್ ಐ ಡಿ. ನಂದಿನಿ, ಏನು ಊಟ ಯಾಕೆ ಲೇಟು? ಯಾರ್ದು ಸೀಸ್ನ ಊಟ ಲೇಟು? ನಂದು ಅವರೇ ಬರಲಿಲ್ಲ. 69 ಗಿಫ್ಟ್ ರದ್ದು, 70 ಆಗಿದೆ ನೋಡಿ. ಕೋಹ್ಲಿ ವಿಡಿಯೋಗೆ ಕೆಲವರಿಗೆ ಕಮೆಂಟ್ ಬರ್ತಾ ಇಲ್ಲ, ಅದು ಯಾಕೋ ಆಗುತ್ತೆ ಹಾಗೆ. ನೋಡಿ ಚೆಕ್ ಮಾಡಿ, ನಿಮ್ಮದು ಎಷ್ಟಿತ್ತು ಮೊದಲು, ಆಮೇಲೆ ಯಾರು ಕೊಟ್ಟರು ಅದು ಚೆಕ್ ಮಾಡಿ ಕೊಡಿ. ಮೊದಲೆಷ್ಟಿತ್ತು ಆಮೇಲೆ ಎಷ್ಟಾಯಿತು ಅದನ್ನು ನಾವು ನೋಡಬೇಕು. ಆವಾಗ ಯಾರಾದರೂ ನಮ್ಗೆ ಕೊಟ್ಟರು ಅಂತ ಗೊತ್ತಾಗುತ್ತೆ. ಡನ್ ನೋಡಿ ನಂದು. ಸ್ವಲ್ಪ ಕೆಲಸ ಇತ್ತು ಸಿ ಜಿ. ಏನು ಊಟ ಲೇಟು? ಸಿ ಜಿ ನಿಮ್ಗೆ ಏನು ಟೆನ್ಷನ್? ಸಿ ಜಿ ಪುಟ್ಟ, ಶರ್ಲಾ ಅವರೇ, ಏನು ನಿಮಗೆ ಟೆನ್ಷನ್? ಓಕೆ ಸಿ ಜಿ ಅವರೇ, ನಿಮ್ಮದು ಊಟ ಆಯಿತಾ? ಓಕೆ, ರಿಟರ್ನ್ ನೋಡಿ ಕೊಡಿ. ರಂಗನಾಯ್ಕ ಅವರೇ, ರಿಟರ್ನ್ ಕೊಡಿ. ನನಗೆ ಲೈಕ್ ಕೊಡಿ. ಎಲ್ಲರೂ ರಿಟರ್ನ್ ಕೊಡಿ, ನನಗೆ ಲೈಕ್ ಕೊಡಿ. ಸಿ ಜಿ, ನಿಂದು ಏನು ಪ್ರಾಬ್ಲಮ್ ಹೇಳಿ, ನನಗೂ ಸ್ವಲ್ಪ. ಡನ್ ನೋಡಿ. ಸಿ ಜಿ ಅವರೇ, ನನಗೆ ಪ್ರಾಬ್ಲಮ್ ಬೇಡ ನಿಮ್ಮದು, ಯಾಕಂದರೆ ನಿಮ್ಮದು ಪರ್ಸ್ನಲ್ ಏನಾಯಿದ್ರು ನಾವು ಕೇಳಲೇಬಾರ್ದು, ಯಾಕಂದರೆ ಅವ್ರದ್ದು ಹೇಳುವ ಹಾಗಿರಲ್ಲ. ಓಕೆ ಸಿ ಜಿ ಅವರೇ, ನಮಗೆ ಅರ್ಥ ಆಗುತ್ತೆ. ಪ್ರಿಯ ಅವರೇ, ಥ್ಯಾಂಕ್ ಯು. ಕಮೆಂಟ್ ಬಂದಿದೆ, ಎಲ್ರಿಗೆ ಗೊತ್ತಾಗುತ್ತೆ ಇದರಲ್ಲಿ. ಹೇಳ್ಬೇಡಿ ಸಿ ಜಿ ಅವರೇ, ಪರ್ಸ್ನಲ್ ಇದ್ದರೆ
ಹಂಗೆ ಯಾಕೆ ಸಿಜಿ? ಸಾರಿ ಸಾರಿ ರಂಗನಾಯ್ಕ ಅವರೇ, ಕೊಡಿ. ನಂದಿನಿ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ ಅವರು ಕೊಡಿ ಬೇಗ. ಕೊಟ್ಟಿ ಅವರು ಕೊಟ್ಟಿದ್ದೀರಿ, ಅವರು ಕೊಟ್ಟಿದ್ದೀರಾ ಅಂದರೆ ಇವರು ಕೊಡಿ ಅಂತಾರೆ. ಅವರು ಕೊಟ್ಟಿದ್ದೀರಿ, ಸರಿಯಾಗಿ ಚೆಕ್ ಮಾಡಿ ಕೊಟ್ಟಿದ್ದೀರಾ ಇಲ್ವಾ ಅಂತ. ಸಾರಿ ಬೇಡ. ಯಾಕೆ ಸಿ ಜಿ ಏನಾಯಿತು? ಇಷ್ಟೊತ್ತು ಇಷ್ಟು ಚೆನ್ನಾಗಿದ್ದಿ, ಈಗ ಏನಾಯಿತು ಸಿ ಜಿ ಸಿಸ್ಟರ್? ಯಾಕೆ ಒಂದು ತೋರ್ತಾ ಇದೆ? ಯಾಕೆ ಒಂದೇ ತೋರ್ತಾ ಇದೆ? ಏನು ಒಂದೇ ತೋರ್ತಾ ಇದೆ? ಏನು ಸೀಸ್, ಏನು ಸೀಸ್ ಒಂದೇ ತೋರ್ತಾ ಇದೆ? ಸೈಕಲ್ ಇಟ್ಟಿದ್ದೇನೆ. ಎಷ್ಟೊಂದು ಜನ ಇದ್ರಲ್ವಾ, ಯಾಕೆ ಒಂದೇ ತೋರ್ತಾ ಇದೆ? ಇದ್ದಾರೆ ಅವರೆಲ್ಲ ಮನೆಗೆ ಹೋಗಿ ನೋಡಿ. ಒಬ್ಬರು ಲೈಕ್ ವಾಪಸ್ ತಗೊಂಡ್ರು. ಇದು ರಂಗನಾಯಕ ಅವ್ರದ್ದೇ ಕೆಲಸ ನೋಡಿ. 21 ಇತ್ತು, ಒಂದು ತಗೊಂಡ್ರು ವಾಪಸ್ಸು. ತಗೊಳ್ಳಿ, ಟೆನ್ಷನ್ ಇಲ್ಲ. ಅವರು ಲೈಕ್ ವಾಪಸ್ ತಗೊಂಡ್ರು ನೋಡಿ. ಯಾರಾದರೂ ಆಗಲಿ ಲೈಕ್ ತಗೊಳ್ಳಿ, ಏನು ಮಾಡೋದು ನಾವು ಯಾರಿಗೂ. ಎಷ್ಟೊಂದು ಸಿ ಜಿ ಕೇಳಬಾರ್ದಂತಿದ್ದೀನಿ, ಕೇಳಿದೆ. ಹೊಸಬ್ರು ಯಾರಿದ್ದಾರೆ ಗಿಫ್ಟ್ ಕೊಡಿ, ರಿಟರ್ನ್ ಕೊಡುವೆ. ನೋಡಿ ನಂದಿನಿ ಅವ್ರಿಗೆ ಯಾರಾದರೂ ಗಿಫ್ಟ್ ಕೊಡೋದಿದ್ರೆ ಕೊಡಿ, ರಿಟರ್ನ್ ಕೊಡ್ತಾರೆ. ಯಾರು ಒಂದು ಲೈಕನ್ನು ವಾಪಸ್ ತಗೊಂಡ್ರು. ಇದು ಒಬ್ಬರದ್ದೇ ಕೆಲಸ ಇರಬೇಕು ಏನು ಗೊತ್ತಿಲ್ಲ. ಸಿ ಜಿ ಸಪೋರ್ಟ್. ಲೈಕ್ ನೋಡಿ, ತುಂಬ ಜನ ಬಂದರು, 20 ಲೈಕ್, ಯಾರು ಕೊಡಲಿಲ್ಲ. ಏನು ಮಾಡೋದು? ಇಲ್ಲಿ ಮಚ್ಚರು ಬಹುತು ಇದೆ, ಬಹುತ್ ಮಚ್ಚರ ಉಧರ್. ಸಿ ಜಿ ಅವರು ಯಾರಿದ್ದಾರೆ? ಸಿ ಜಿ ರಂಗನಾಯಕ. ದೇವ, ಏನೆಲ್ಲ ಮೆಸೇಜ್ ಬರುತ್ತೆ. ನಾವು ಅವ್ರ ಹತ್ರ ಮಾತಾಡಲ್ಲ, ರಂಗನಾಯಕ ಅವ್ರ ಹತ್ರ. ನಿನ್ನೆ ನಮಗೆ ಮೆಸೇಜ್ ತುಂಬ ಹರ್ಟ್ ಆಗಿದೆ, ತುಂಬ ಅಂದರೆ ನೋಡಿ. 19 ಆಯಿತು, 20ರಲ್ಲಿ 19 ಆಯಿತು ವಾಪಸ್ಸು. ಯಾರೇ ನೀವು ಕಮೆಂಟ ಲೈಕನ್ನು ವಾಪಸ್ ತಗೋತಾ ಇದ್ದೀರಿ? ಯಾಕೆ, ಏನಾಯಿತು ನಿಮಗೆ? ಇಲ್ಲ ಸೀಸ್, 19 ಅಂತ ತೋರ್ತಾ ಇದೆ ನನಗೆ, 21 ಇಲ್ಲ ನೋಡಿ. ಯಾರಂತ ಗೊತ್ತಿಲ್ಲ. ವಾಪಸ್ ಕೊಡ್ತಾರೆ, ತಗೊಳ್ತಾರೆ. ಇಬ್ಬರು ತಗೊಂಡ್ರು, ಇಬ್ಬರಲ್ಲ 3, 20, 21. ಇಬ್ಬರು ತಗೊಂಡ್ರು ನೋಡಿ. ಯಾರಂತ ಗೊತ್ತಿಲ್ಲ. ಯಾರೇ ಆಗಲಿ ಹಾಗೆ ಮಾಡಬೇಡಿ, ಕೊಟ್ಟು ತಗೋಬೇಡಿ. ನಾವು ಮಾತಾಡಿಲ್ಲ, ಸಿ ಜಿ ಅವರಿದ್ದಾರೆ, ಮಾತಾಡಿ. ಗೀತಾ ಲೈಫ್ ಸ್ಟೈಲ್ ರಂಗನಾಯಕ್ ಅವರಿಗೆ ಕಮೆಂಟ್ ಮಾಡಿದ್ದೀನಿ, ಕನೆಕ್ಟ್ ಆಗಿ. ಗೀತಾ ಸೀಸ್ ಒಂದು ಲೈಕ್ ಕೊಡಿ ಅಕ್ಕ. ನಂದಿನಿ ಅಕ್ಕ ಬೆಲ್ಲ ಆಗ್ತಿದೆ ನೋಡಿ. ಬೆಲ್ಲ ಏನು ಅಕ್ಕ? ಬೆಲ್ ಆಗ್ತಿದೆ ನೋಡಿ. ಯಾರ್ದು? ಸೀಸ್ ಬೆಲ್? ಆ ಗೀತಾ ಅವರಿಗೆ ಅಂದಿದ್ದೇನು ಅವರು? ನಾನು ಲೈವ್ ಹಾಗೇನಿಲ್ಲ ರಂಗನಾಯಕ್ ಒಬ್ರು ಅವರೇ. ನಿಮ್ಮನೆ ಬೆಲ್ ಸೌಂಡ್ ಕೇಳಿಸ್ತು ಅದಕ್ಕೆ. ಇಲ್ಲ ನಮ್ಮದಲ್ಲ, ಪಕ್ಕದ ಮನೆಯವ್ರದವರು. ನಾವು ಇಲ್ಲಿ ನಮ್ಮದು ಒಂದು
ಒಂದು ಇದರಲ್ಲಿ 20 ಮನೆ ಇದೆ. ನಾನು ಮುಂಬೈಯಲ್ಲಿ ಇರೋದು. 20 ಮನೆ ಇದೆ. ಹಾಗೆ ಮನೆ ಲೈವಲ್ಲಿ ಇರಬಾರ್ದು ಅಂದರೆ ಹೇಳಿ ಹೋಗ್ತೇನೆ. ಇಲ್ಲ ಮಾರ್ರೆ, ಹಾಗೇನಿಲ್ಲ. ನಾನು ಯಾರಿಗೂ ಇರಬಾರ್ದು ಅಂತ ಇದು ಮಾಡಲ್ಲ. ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ. ಅವರಿಗೂ ಒಂದು ಮನಸ್ಸಿದೆ ಅಂತ ಅರ್ಥ ಮಾಡಿಕೊಂಡು ಮೆಸೇಜ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಅಂದರೆ ನಮಗೂ ಒಂದು ಫ್ಯಾಮಿಲಿ ಇದೆ. ಹಾಗೆಲ್ಲ ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೆ. ತುಂಬ ಅಂದರೆ ತುಂಬಾ ಹರ್ಟ್ ಆಗುತ್ತೆ. ನನಗೆ ನಾನು ಯಾರಿಗೂ ಆ ಥರ ಮೆಸೇಜ್ ಮಾಡಲ್ಲ. ನನಗೆ ಮಾಡಿದರೆ ನನಗೆ ತುಂಬ ಹರ್ಟ್ ಆಗುತ್ತೆ. ಓಕೆ, ನೆಟ್ ಖಾಲಿ ಸಿಸ್ಟರ್. ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ. ಆಫ್ ಆಗುವ ತನಕ ನಿಲ್ಲಿ, ಏನಾದರೂ ಆಗಲಿ. ಸಿಸ್ ನಾನು ಆಗಿದ್ದೀಯ. ಅವತ್ತು 10 ಕನೆಕ್ಟ್ ಆಗಿದ್ದೀನಿ, ನಂದು ಬಂದಿಲ್ಲ. ಹೌದಾ, ಒಂದು ಬಂದಿಲ್ವಾ? ಯಾವಾಗ ಸಿಸ್? ನೀವು ಆ ರೀತಿ ಮಾಡಬೇಡಿ, ಯಾರೂ ಮಾಡಬೇಡಿ. ಸಿ ಜಿ ಅವರೇ ಜೊತೆ ಮಾತು ಆಡಿದ್ದೇನೆ ಬಿಡಿ ನಾನು. ಓಕೆ ಮಾತಾಡಿ ಸಿ ಜಿ ಅವರ ಹತ್ರ, ನಾನು ಬೇಡ ಅನ್ನಲ್ಲ. ಹೌದಾ, ಯಾಕೆ ಆ ಥರ ಮಾಡ್ತಾರೆ? ನನಗೆ ಅದು ಇಷ್ಟ ಆಗಲ್ಲ. ನನಗೂ ಹಾಗೆ ಆಯಿತು ಸಿಸ್. 2 ದಿನದಿಂದ ಹಾಗೆ ಆಗ್ತುಂಟು. ಕೊಡುವಾಗ ಚೆಕ್ ಮಾಡುವಾಗ ಇರುತ್ತೆ, ಆಮೇಲೆ ನೋಡುವಾಗ ಇರುವುದೇ ಇಲ್ಲ. ನನಗೆ ತುಂಬ ಬೇಜಾರಾಯಿತು. ಹೌದಾ, ಈ ಥರ ಇಲ್ಲ. ನೆಟ್ ಸುತ್ತುತ್ತಾ ಇದೆ. ಸುತ್ತುತ್ತಾ ಇದೆ. ಅವರ ನೆಟ್ ಜೊತೆ ನೀವು ಸುತ್ತಾಡಿ, ಆಗ ಬರುತ್ತೆ. ಏಕೆ ನೆಟ್ ಇಲ್ವಾ ಈಗ? ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಯಾರಿಗೂ ರೆಸ್ಪೆಕ್ಟ್ ಕೊಡದೇ ಇರುವುದೇ ಇಲ್ಲ. ನನ್ನದು ಹಾಗೆ. ನನಗೆ ಯಾರು ರೆಸ್ಪೆಕ್ಟ್ ಕೊಡಲ್ವೋ, ನಾನು ಅವರಿಗೆ ಮತ್ತೆ ಎಂದು ರೆಸ್ಪೆಕ್ಟ್ ಕೊಡಲಿಕ್ಕೂ ನಮ್ಗೆ ಮನಸ್ಸು ಬರಲ್ಲ. ಯಾಕಂದರೆ ನಮಗೂ ರೆಸ್ಪೆಕ್ಟ್ ಕೊಡುವವರಿಗೆ ನಾನು ಎಲ್ರಿಗೂ ತಲೆಬಾಗಿ ಕೈ ಮುಗಿದ್ದೇನೆ. ಬ್ಲೂ ಸೀಸ್ ಮಾರ್ನಿಂಗಿಂದ ತುಂಬ ಬೇಜಾರಾಯಿತು. ನಾವು ಮಾಡ್ತೀವಿ, ಅವರು ಸೀಸ್ ಸಪೋರ್ಟ್ ಮಾಡಬೇಕಲ್ವ? ಹೌದು ಸೀಸ್, ನನಗೂ ನಿನ್ನೆ ಇವತ್ತು ಬೆಳಿಗ್ಗೆಯಿಂದ ನಾನು ಮೊಬೈಲಲ್ಲೇ ಇದ್ದೆ. ಎಲ್ಲರೂ ಕೊಟ್ಟು ರಿಟರ್ನ್ ತಗೊಂಡು ಹೋದರು ಸೀಸ್. ಅದೇ ಬೇಜಾರಾಯಿತು. ಮತ್ತು ನೋಡಿ, ಇವತ್ತು ಸಂಜೆ ಕೂಡ ನಿನ್ನೆ ಕೂಡ ಹಾಗೆ ಮಾಡಿದರು. ಹಾಗೆ ಮಾಡಬಾರ್ದು. ನಾವು ಕಷ್ಟಪಟ್ಟು ನೆಟ್ ಹಾಕಿ ಅದನ್ನು ಅವರಿಗಾಗಿ ಯೂಸ್ ಮಾಡಿ ಅವರು ಆ ರೀತಿ ಮಾಡೋದಂದರೆ ನನಗೆ ತುಂಬಾ ಬೇಜಾರಾಯಿತು. ಹೋಗಲೇ ಅಂದ್ಕೊಂಡೆ, ಆದಷ್ಟು ಆಗುತ್ತೆ ಅನಿಸುತ್ತೆ. ಸಿ ಜಿ ಖಾಲಿ ಆಗಿದೆ ಅನಿಸುತ್ತೆ. ಸಿಸ್ಟರ್ ನೀವಿಬ್ಬರು ಮಾತಾಡಿ. ಯಾರು? ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮೆಸೇಜ್ ಮಾಡ್ತೀನಿ. ಓಕೆ ಸೀಸ್. ರಂಗ ಇಲ್ಲ ಸಿ ಜಿ, ಅವರ ಜೋಡಿ ನಾನು ಮಾತಾಡಲ್ಲ. ಅವ್ರು ನನ್ನ ಹತ್ರ ಮಾತಾಡಲ್ಲ. ನನಗೆ ಅವ್ರು ನನ್ನ ಮೆಂಟಲ್ ಅಂತ ಅಂದರು ಸಿ ಜಿ ಅವರೇ. ನನಗೆ ಮೆಂಟಲ್ ಅಂದಿದ್ದಕ್ಕೆ ನನಗೆ ಆ ರೀತಿ ಯಾರು ಅಂದರೆ ನಾನು ಯಾರಿಗೂ ಬಿಟ್ಟು ಕೊಡಲ್ಲ. ಏಕೆಂದರೆ ನಮಗೂ ನನ್ನ ಫ್ಯಾಮಿಲಿಯವರು ನೋಡ್ತಾರೆ ಇದನ್ನು. ನಾವು ಆ ರೀತಿ ಮಾಡಿದ್ರೆ ನಮಗೂ ತುಂಬ ಬೇಜಾರಾಗುತ್ತೆ. ನನಗೆ ಮೆಂಟಲ್ ಅಂದರೆ ಅದರ ಅರ್ಥ ಏನು? ಆ ರೀತಿ ಬೇರೆ ಏನಂದ್ರು ಆಂಟಿ ಅಂದರು, ಅದಕ್ಕೂ ಬೇಜಾರು ಮಾಡಿಲ್ಲ ನಾನು. ಅನ್ಲಿ ಬಿಡಿ, ಆಂಟಿ ಮಕ್ಕಳಾದ್ರೆ ಆಂಟಿ ಅಂತಾರೆ ಬಿಡಿ. ಆದರೆ ಅವರು ಮೆಂಟಲ್ ಅಂತ ಅಂದರು. ನನಗೆ ತುಂಬಾ ಬೇಜಾರಾಯಿತು. ಅದಕ್ಕೆ ನಾನು ಅವರ ಹತ್ರ ಮಾತಾಡಲಿ, ನಮಗೇನು. ನೀನು ಎಷ್ಟು ಒಟ್ಟ ಇರ್ತೀಯ ಅಷ್ಟು ಹೊರಟು. ನೀನು ಎಷ್ಟು ಇರ್ತೀಯ ಅಷ್ಟು ಹೊತ್ತು ಇರ್ತೀನಿ. ಅದೇ, ಕೋಪ ಮಾಡ್ಕೋಬೇಡಿ. ಕೋಪ ಇಲ್ಲ ಸಿಸ್. ಯಾಕಂದರೆ ಯಾರು ಮ್ಯಾಂಗ್ಳೂರವರು ಬಂದರು, ಮ್ಯಾಂಗ್ಳೂರಿನ ಅಕ್ಕ ಬಂದರು ನೋಡಿ. ಹಾಯ್ ಅರಿಣಿ ಸೀಸ್. ಹಾಯ್ ಸೀಸ್. ನಂದು ನೈಟ್ ಇರುತ್ತೆ ನೋಡಿ. ಸೀಸ್ ಬಂದರು.
ಇಲ್ಲ ಸಿ ಜಿ ಅವರೇ, ನಾವು ನನಗೆ ಯಾರಾದರೂ ಆ ರೀತಿ ಆರ್ಟ್ ಮಾಡಿದರೆ ನನಗೆ ಅದು ತುಂಬಾ ಬೇಜಾರಾಗುತ್ತೆ. ಯಾವುದು ಮೆಂಟಲ್ ಅಂದರೆ ಹೇಗೆ? ಮೆಂಟಲ್ ಅಂದರೆ ನಾವು ಊರಿಡೀ ಸುತ್ತಾಡ್ತಾ ಇರ್ತೇವೆ ಮೆಂಟಲ್ ಇದ್ದರೆ. ಇವರು ಆ ರೀತಿ ಮೆಸೇಜ್ ಮಾಡಬಾರ್ದು. ಯಾರಿಗಾದರೂ ರೆಸ್ಪೆಕ್ಟ್ ಕೊಡಬೇಕು. ಹುಡುಗ ಆದರೂ ಆಗಲಿ, ಹುಡುಗಿ ಆದರೂ ಆಗಲಿ. ಹೌದು, ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ಒನ್ಲಿ. ಅದು ಇರಬೇಕು ಎಲ್ರಿಗೂ. ಗುಡ್ ಬಾಯ್. ಪ್ಲೀಸ್ ಪ್ಲೀಸ್ ಬ್ಲಾಕ್ ಮಾಡಿ ನಂದು. ಬ್ಲಾಕ್ ಮಾಡಿದ್ದೆ ಯಾಕೆ? ನೀವು ಅಂದಿದ್ದಕ್ಕೆ ನಾನು ಅಂದಿದ್ದು. ನಾನು ಅವ್ರ ಹತ್ರ ಮಾತಾಡಲ್ಲ ಅಂದ್ರಲ್ವಾ, ಅದಕ್ಕೆ ಅಂದಿದ್ದು ನಾನು. ಯಾರಿಗೂ ನಾವು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀವಿ ರಂಗನಾಯಕ್ ಅವರೇ. ನಮಗೂ ಅದೆಲ್ಲ ದಾದಾ ಆಂಡ್ ಅರಿನಾ ಅಕ್ಕ, ದಾಲ ಇಜ್ಜಿ ಅಕ್ಕ ಎಲ್ಲ ಈರ್ನ ಬ್ಲಾಗ್ ಈರ್ನ ಒಂದೆಟ್ಟು ತಿಕ್ಕುವೆ ಎಲ್ಲ ಹಿರೇಗು. ಊಟ ಊಟ ಆಯ್ತಾ ಸೀಸ್? ನಿಮ್ಮದು? ನಂದು ಆಯಿತು ಸೀಸ್. ನಿಮಗೆ ಆಲ್ ಸಿ ಜಿ ಅವರಿಗೆ ಗುಡ್ ಬೈ. ನಾನು ಬರಲ್ಲ ಯಾವತ್ತು. ನಿನಗೆ ಅಲ್ಲ ಸಿ ಜಿ ಅವರಿಗೆ, ನಿನಗೆ ಅಲ್ಲ. ಇದೇ ನೋಡಿ, ನೀವು ಒಂದು ರೆಸ್ಪೆಕ್ಟ್ ಕೊಡಲ್ಲ ನಿನಗೆ, ಅವಳಿಗೆ, ಮತ್ತು ಮೆಂಟಲ್ ಅದೆಲ್ಲ ಇದೆ. ರೆಸ್ಪೆಕ್ಟ್ ಅಂದರೆ ಹೇಗೆ ಗೊತ್ತಾ? ಯಾರೇ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ, ಅವರಿಗೆ ನಾವೊಂದು ರೆಸ್ಪೆಕ್ಟ್ ಕೊಟ್ಟರೆ ಅಂದರೆ ಅದು ಅವರು ರಿಟರ್ನ್ ಕೊಡ್ತಾರೆ. ನೀವು ನಿನಗೆ ಅವರಿಗೆ ಅದೆಲ್ಲ ಮಾತಾಡಿದ್ರೆ ಅವು ಒಳ್ಳೆಯದಾಗಲ್ಲ. ನಾವು ಮ್ಯಾರಿಡ್, ನಮಗೂ ಒಂದು ಇರುತ್ತೆ ಅಲ್ವಾ ಏನಾದರೂ. ದಾದ ಆಂಡ್ ಅಕ್ಕ ಅತ್ತಿ ಆರು ಕೋಡೆ ಅವು ಅಕ್ಕ ಅತ್ತು ಕೋಡೆ ಇಂಕ ಮೆಂಟಲ್ ಪಂತೇರಾರು ಐಕೆ ಅನಾರಿಗೆ ಆರು ಎನ್ನಡ ಪಾತೆರು ಜೇರಿಗೆ ಆರು ಬುಕ್ ಕೊಡ್ತಿ ಸಿ ಜಿ ಆರೆಡ ಪಾತೆರು ಬೇರಿಗೆ ಎನ್ನಡ ಪಾತೆರು ಜೆ ಅತ್ತ ಮೆಂಟಲ್ ಬಣ್ಣೆ ಕೋಡೆ ನೆತ್ತೆ ಮೆಂಟಲ್ ಪಂಡ್ರೆ ಬಲ್ಲಿ ಎತ್ತೆ ಅಕ್ಕ ಅವು ಮುಗುಲು ಮೆಂಟಲ್ ಬಣ್ಣ ವಾರೀತಿಡು ಮೆಂಟಲ್ ಅಂದು ಅವು ದಾದಾಂಡು ವಿಷಯ ಗೊತ್ತುಂಡೆ. ಏರ ಒಂಜಿ ರಾಗಿಣಿ ಆರು ಪೆಣ್ಣು ಮಲ್ಪರ ಪಂಡೇರು ಆರು ಪೆಣ್ಣು ಮಲ್ಪರ ಪಂಡ್ಕೆ ಇಂಕವು ನೈಟ್ ಅತ ರಂಗ ಅಂದು ತೋಜುಂಡು ಐಕೆ ರಂಗ ಪೆಣ್ಣು ಮಲ್ತೆ ಆರು ಪಂಡೆ ರಾಗಿಣಿ ರಂಗ ಅತ್ತಿ ಯಾನ್ ಪಂಡಿಗೆ ಪಂಡೇರು ಅಂಚಾದ ಯಾನ್ ಅರೆಗ್ ತೆತ್ತು ಮೇರೆ ಮಲ್ತೆ ಐಕಿರ್ ಆಂಟಿಗೆ ಮೆಂಟಲ್ ಆತನ ಅಂಚಾದ ಆರು ಮೆಂಟಲ್ ಮಲ್ತೊಂದುಲ್ಲೇರು ಪಂಡೇರು ಅವು ಬೇಜಾರಾಣಿ ಇಂಕ ಅಂಚ ಪಂಡ್ರ ಅಂದತ್ತೆ ಸೀಸ್ ಮಸ್ತ್ ತಪ್ಪತ್ತವು. ಅಂಚ ಸೀಸ್ ಒಂಜಿ ಲೈಕ್ ಕೊರ್ಲೆ ಸೀಸ್. ಸಿ ಜಿ ಹೋದ್ರಾ? ಅವೇ ಅಕ್ಕ ಅವು ಅಂಚ ಪಂಡ ಅಗಲೆಗುಂಡತೆ ರೆಸ್ಪೆಕ್ಟ್ ಕೊರ್ದೆ ಗೊತ್ತುಜಿ ಆಲು ಮೂಲು ಪನ್ಪಿನ ಅವು ಮತ್ತೆ ಎಂಚಿನ ಅವು ನಮಕ್ ಮ್ಯಾರಿಡ್ ಅಂಕುಲು ಮ್ಯಾರಿಡಿಗೆ ಏರವು ಮ್ಯಾರಿಡ್ ಆವಡು ಅನ್ಮ್ಯಾರಿಡ್ ಆವಡು ಒಂಜಿ ರೆಸ್ಪೆಕ್ಟ್ ಕೊರ್ಪಿನ ಒಂಜಿ ಗುಣ ಮಾತೆರೆಗ್ಲಿ ಇಪ್ಪುಂಡೆ ತಕ್ಕ ಅಂಚ ಪಂಡ್ರ ಬಲ್ಲಿ ಅತೆ ನಮ್ಮ ಯಾಪಗ್ಲ ಈರು ಟೆನ್ಷನ್ ಮಲ್ಪೊಡ್ಚಕ್ಕ ಯಾನ್ ಟೆನ್ಷನ್ ಮಲ್ಪುಜಿ ಎಂಕ ಆಯ್ನ ಮಿತ್ ಬಾರಿ ಗರ್ವ ಬತ್ತುಂಡು ಕೋಡೆ ಬಾರಿ ಬತ್ತೆರ್ಬಿ ಆಂಟಿ 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 ಪಂಡುದು ಆಯೆ ಇಂಚ ಒಳ್ಳೆನೆರೆ ಗೊತ್ತು ಆಯೆ ಎಲ್ಲೇನ ಮಲ್ಲ ಆನ್ ತೂತುಜಿ ಆಂಡ ಆಯೆ ಒಂಜಿ ಯಾನ್ ಐಕ ಮಾತ ಕ್ಯಾರ್ ಮಲ್ಪುಜಿ ಆಂಡ ಎಂಕ ಆಯನ್ ತೂಂಡ ಆಪುಜಿ ನಾನು ಆಯೆ ಆಂಡಲ್ ಬರ್ಪೆನ್ನ ಚಾನಲ್ಗ್ ಪೂರ ಲೈವ್ಡು ಒಂಜಿ ಒಂಜಿ ಉಪ್ಪುಂಡೆ ಅಂದ್ ಇಪ್ಪುಂಡೆ ಎಂಕ್ ಇದ ಮುಟ್ಟ ಏರ್ಲ ಪಂತಿಜಾರು ಇಮ್ಮೆನೆ ಒಂಜಿ ಅಂಚ ಪಣ್ಣಿ ಎಂಕು ಓಲಿತ್ತಿನ ಬಿ ಪಿ ದಾನ್ನ ಆಯಿ ಆತಿನಿ ಕೋಡೆ ಆಯ್ನ ಮಿತ್ತು ಯಾನ್ ಐಕ್ ಮಾತ ಕ್ಯಾರ್ ಮಲ್ಪುಜಿ ಆಂಡ ಆಯೆ ಕುಡ ನಿತ್ತೆ ದೆತ್ತಿ ಯಾನ್ ಆರೆಡ ಪಾತೆರುಜಿ ಅಂಚಂದ ಆಯನೆ ಗಲಕ್ ಮಲ್ದಿನಿ ಕುಡ ಏನ ಆರೆಡ ಪಾತೆ ಅಲೆಡ ಪಾತೆರುಜಿ ಅವಲ ಒಂಜಿ ರೆಸ್ಪೆಕ್ಟ್ ಇಜ್ಜಿ ಅವಲ ಆಲ್ಮೋಲು ಅಂಚ ಪಂಡ್ರ ಬಲ್ಲಿ ಇಲ್ಲ ತಗಲೆಗೆ ನಮ್ಮ ಆರು ಮೇರು ಪಂಡದಲ್ಲಿ ಪೋಯ ಒಂದೊಂದು ಸರ್ತಿ ಅವು ನಮ್ಮನ ಅಲ್ಲ ಅಂಚಿದ ರಾಯಚೂರು ಅಂಚಿದ ಭಾಷೆನೇ ಅವೇ ಆಲ್ಮೋಲ್ ಪನ್ಪಿನ ಹೆಂಗೆ ಬತಿಜಿಂಡಲ ಮಲ್ಲೇಜು ಅಂಚಿತ್ತ ನಗುಲು ಊರಲ್ಲ ಒಂಜಿ ಹತ್ರ ಒಂಜಿ ಇಪ್ಪುಂಡು ಅಂದಕ ನಿಜವಾದ ಅಂಚೆನೆ ಇಪ್ಪುಂಡು ಯಾನ್ ನೈಟ್ ಟೈಮ್ ಮಲ್ಪುನು ಹೆಂಗೆ ಪುರ್ಸೊತ್ತವ ಜನ ಜೋಕುಲು ಬುಡುಪುಜೇರು ಮಸ್ತ್ ಅಲ್ವೇರು ಅಂದು ತುಯ್ಯ ಯಾನು ಮೆಸೇಜಿ ಅಂದೆ ಅಪ್ಪ ತುಯ್ಯರು ಹಾಂ ಇತ್ತ ತುಯ್ಯರತೆ
ఆల్మోలుందే పనిపిని అగలే కొంచెం రెస్పెక్ట్ కోరడు మంటున్నా ఉంది ఇచ్చా ಎನ್ನ ಫ್ಯಾಮಿಲಿಡ್ಲ ತಗೊಂಡು ಬೇರೆನ್ನ నేను ಕರ್ನಾಟಕ ಕನ್ನಡಿಗ ಬಂದರು ತೂಲೆ ಮ್ಯಾಂಗ್ಳೂರು ಕರ್ನಾಟಕ ಕನ್ನಡಿಗ ಇದ್ದಾರೆ ಉಳ್ಳೇರ್ತುಲೆ ಸಿ ಜಿ ನನಗೂ ಕೊಟ್ಟು ತೆಗಿತಾರೆ ಶೀಸ್ ಹೌದು ಎಲ್ಲರೂ ಯಾಕಂತ ಹಾಗೆ ಮಾಡ್ತಾರಂತ ಗೊತ್ತಿಲ್ಲ ಅಂದು ಶೀಸ್ ನನಗೂ ಕೊಟ್ಟು ತೆಗಿತಾರೆ ನಾನು ಕೊಟ್ಟಿದ್ದೇನೆ ಅವರು ಕೊಟ್ಟು ತೆಗಿತಾರೆ ನನಗೆ ಯಾರಂತ ಗೊತ್ತಿಲ್ಲ ನೋಡಿ ಸಿ ಜಿ ಅವರೇ ರಂಗನಾಯಕ ಅವರು ಹೋದರು ನೋಡಿ ಅವರಿಗೆ ಅವ್ರದ್ದು ಸರಿ ನಮ್ಮದು ತಪ್ಪು ನಾವು ಅವರೇ ಕೊಟ್ಟರೆ ನಾವು ಕೊಡ್ತೀವ ಅಲ್ವಾ ರೆಸ್ಪೆಕ್ಟ್ ಅವರಿಗೆ ಕೊಡುವ ಗುಣನೇ ಇಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗುತ್ತೆ ಮಾನ ಮರ್ಯಾದೆ ಲೇವು ಮಲ್ಪುನಿಯ ನಮ್ಮ ಮರ್ಯಾದಿಡು ಅಂದಕ್ಕ ಎಂಕ್ಲು ಮರ್ಯಾದಿಡು ಮಲ್ಪುನ ಎಂಕ್ಲು ಪೂರ ಬುಡ್ದು ಸೋಷಲ್ ಮೀಡಿಯಾ ಬರ್ಪು ಜತೆ ನಮ್ಮಕ್ಲ ಫ್ಯಾಮಿಲಿ ಉಂಡು ಪೂರ ಉಳ್ಳೇ ಇರತ್ತೆ ಅಕ್ಕಲು ಅವೇನು ಮಾತು ತೂನಗ ದಾದ ಎಣ್ಣೆ ರಂಚ ಪೂರ ಎಣ್ಣಗ ಒಂಜಿ ಮ್ಯಾರಿಡ್ ಪರ್ಸನ್ಗೆ ಅಂಚ ಪನ್ನಗ ಏತು ಗರ್ವ ಬರಂದು ಇಂಕ್ ಮಾತೆರೆಗ್ಲು ಅಂಚೆನತ್ತೆ ಒಂಜಿ ಇದಕ್ಕೆ ಒಂಜಿ ರೆಸ್ಪೆಕ್ಟ್ ಕೊರ್ನ ಗುಣ ಇತ್ತಂಡ ಅವು ಯಾಪಗುಲಾಕುಲು ಜೀವನಡು ಉದ್ಧಾರ ಆಪೇರು ಒಂದು ಹಾಲು ಮೋಲು ಆಯಿ ಇಮ್ಮೆಂದು ಪನ್ಪಿಂದ ಆಗಿಂದ ಅವಡೆ ఇంక ఆయ మస్తు ఆయ యాన ఓలిపోయి అల్ప ఉల్లే ಪೂರ ಒಂದಕ್ಕೆ ಪೋಂಡಲ ಅಲ್ಪನ ಉಲ್ಲೆ ಅಲ್ಪಲ ಪನ್ಪೆ ಆಂಟಿ ಬಂದ್ಲು ಹಾಗೆ ಹೀಗೆ ಅಂಚ ಮೆಸೇಜ್ ಮಲ್ಪೆ ಆಯ್ ಹೊರದೆ ಕೊಡಿತೀನಿ ನಿಂಗೆ ಬರ್ನೆ ಚೆನ್ನೈಗೆ ഞാൻ പോപ്പിനായിട്ട് ഉള്ളേ ಒಂಜೇರು ಉಲ್ಲೇರು ಇನ್ನು ಉಣಸಾಂಡೆ ಅಕ್ಕ ಐಪಾಡು ಮಲ್ಲೇಜಿ ಐಬತ್ತಿ ಚಿನ್ನ ಪೋಂಡ ಆತಿ ಅವೇ ಅವು ಅಂಚೆ ರಾಯಚೂರ್ದಾಗಲು ಅಂಚೆನೆ ಯಾಪೋಗ್ಲ ಎನ್ನಲಾಂಡಕ್ಕ ಇರ್ನಾಂಡ ಅಲ್ಪ ಏತು ಟೈಮ್ ಆಂಡಿ ಇರ್ನ ಪಿದಯೂರುಡು ಇತ್ತೆ ಹಾಯ್ ಅಕ್ಕ ಹಾಯ್ 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 ಟಾಕ್ ವಿತ್ ಕನ್ನಡಿಗ ಹಾಯ್ ಮಂಗಳೂರು ನೋಡಿ ಟಾಕ್ ವಿತ್ ಕನ್ನಡಿಗ ಬತ್ತಿರ್ತುಲೆ ಎರೆಗ್ ಮತ್ತು ಕಮೆಂಟ್ ಅವರುಂಡು ಆಲೆ ಇದು ಉಂಡಾರಕ್ಕ ಯಾನು ಉಂಡೆ ಇರೇಗ್ ದಾದ ಸ್ಪೆಷಲ್ ಅಕ್ಕ ಹಾಯ್ ನಂದಿನಿ ಹೆಲೋ ಟಾಕ್ ವಿತ್ ಕನ್ನಡಗ ನಂದಿನಿ ಎಂಕ್ ದಾಲ್ ಬೊಕ್ಕ ರೈಸ್ ಅಕ್ಕ ಎಂಕ್ ಉಂದಿ ಎಂಚಿನ ಬಂಡ ಎಂಕ್ ಮಿಕ್ಸ್ ಸಾಂಬಾರ್ ಮಿಕ್ಸ್ ಬಾರ್ದೆ ಪೂರಲ ಗಿಫ್ಟ್ ಕೊಡಿ ರಿಟರ್ನ್ ಕೊಡ್ತೀನಿ ಕನೆಕ್ಟ್ ಮೀ ಐ ಟಾಕ್ಸಿಸ್ ನೋಡಿ ಟಾಕ್ ಮ್ಯಾಂಗ್ಳೂರವರಿದ್ದಾರೆ ಕನೆಕ್ಟ್ ಆಗಿ ಟಾಕ್ ಅವರೇ ಗಿಫ್ಟ್ ರಿಟರ್ನ್ ಕೊಡ್ತೀನಿ ಗಿಫ್ಟ್ ರಿಟರ್ನ್ ಕೊಟ್ಟು ಯಾರು ವಾಪಸ್ ತಗೋಬೇಡಿ ಪ್ಲೀಸ್ ಎಲ್ರಿಗೂ ಹಾಗೆ ಆಗ್ತಾ ಉಂಟು ಅಂತಿದ್ದಾರೆ ಕೆಲವರು ಗಿಫ್ಟ್ ಡನ್ ಅಂತ ಮೆಸೇಜ್ ಮಾಡ್ತಾರೆ ಹಾಗೆ ಮಾಡಬಾರ್ದು ಹಾಯ್ ಸೂಪರ್ ನೈಸ್ ಅದೆಲ್ಲ ಹಾಕಬೇಕು ಹೆಂಗೆ ಏಪಲ ತಿಕ್ಕು ಜಕ್ಕ ಎನ್ನ ಲೈವ್ ಇನಿ ತಿಕ್ಕಂಡು ಅತ್ತಿ ಎಂಕ ತಿಕ್ಕೊಂಡಾಕ ಆಂಡ ತಿಕ್ಕದು ಒಂಜಿ 10 ನಿಮಿಷ ಅಂಚಿಂಚಿ ತೂಂಡೆ ಅವು ಮುಲ್ಪೋದಾಪುಂಡು ಅವು ರಿಟರ್ನ್ ದೆತ್ತೇ ಬಿಡ್ಪೇರು ಅವುಗಳ್ದು ಆಯ್ ದೆಪ್ಪೇರು ಬಂದು ಗೊತ್ತಪ್ಪಿನ ಇಚ್ಚಿ ಕಮೆಂಟ್ ಹಾಕಿ ನಂದಿನಿ ಸೆಂಚುರಿ ಡನ್
ನಂದಿನಿ ಅವರೇ ಟಾಕ್ ವಿತ್ ಕನ್ನಡಿಗ ಕೊಟ್ರಂತೆ ನೋಡಿ. ಅಕ್ಕ ಈರ್ ನೈಟ್ ಐತೆ ಏತ್ ಟೈಮ್ ಆಂಡು ನಮ್ಮ ನೈಟ್ 71:45 ಆಂಡು. ಹೌದಾದ ಪಂಡ ಅಕ್ಕ ಅಕ್ಕಲು వీడియో తూపు చేరు అంచ అవులేస్ సాపును అందే ಅವ್ವೆ ಲೆಸ್ ಸಾಪುನತ್ತೆ ಎಂಕ್ ಅಂಚೆನೆ ಪೂರ ಲೆಸ್ ಆತನ್ ಮನೆ ಎಂಕುಲ್ ನಮ್ಮಲ ಆಗಿ ಮಲ್ತ వీడియೋ ತೂದು ಪಾಡುವ ಅವ್ವೆ ಮೂಲು 10-16 ಗಂಟೆ ಆಂಡ್ ಮುಲ್ಪ 11:45 ಆಂಡಕ್ಕ. ಮ್ಯಾಂಗ್ಳೂರ್ ಸೆಂಡ್ ಮೀ ರಿಟರ್ನ್ ಗಿಫ್ಟ್. ಪ್ರಿಯಾ ಸೆಂಡ್ ಮೀ ಯಾಲೈತಪ್ಪ ಒಂತೆ ಪೊರ್ತುಲ್ಲೆ ಬೊಕ ಬಂದ್ ಮಲ್ತು ಪೋಪೆ ಅನ್ನ ಎನ್ನು ಒಂತೆ ಒಂಜಿ 10 ನಿಮಿಷ ಒಲ್ಲೆ ಆತೆ ಸುಮಾರು ಪೊರ್ತಾಂಡೆ ಎನ್ನಲ. ಸೆಂಡ್ ಮೀ ರಿಟರ್ನ್ ಮ್ಯಾಂಗ್ಳೂರ್. ಪ್ರಿಯಾ ತುಲೆ ಪ್ರಿಯಾ ಮ್ಯಾಂಗ್ಳೂರು ಅಕ್ಕ ಹಿರಿಯಗೆ ಪ್ರಿಯಾ ಆರು ಮೆಸೇಜ್ ಮಲ್ದಿರ್ ತುಲೆ ಗಿಫ್ಟ್ ಕೊಡ್ತೀರಿಗೆ ತುಲೆ. ಅಂದು ಅಕ್ಕುಲು ಅಮ್ಮಸರುಡು ಕೊರ್ಗು ಸಬ್ಸ್ಕ್ರೈಬ್ ಮಲ್ಪಿನಕ್ಕ. ಪ್ರಿಯಾ ಅವರೇ ಮೆಸೇಜ್ ನೋಡಿ ಕಮೆಂಟ್ ಹಾಕಿ, ಮೆಸೇಜ್ ನೋಡಿ ಒಂದು ಶಾರ್ಟ್ ವಿಡಿಯೋ ಆದರೂ ನೋಡಬೇಕು, ಇಲ್ಲಾಂದರೆ ಮೆಸೇಜ್ ಆದರೂ ಲಾಂಗ್ ವಿಡಿಯೋ ಆದರೂ ನೋಡಿ ಕಮೆಂಟ್ ಹಾಕಿ, ಇಲ್ಲಾಂದರೆ ಲೆಸ್ ಆಗುತ್ತೆ. ಓಕೆ ಪ್ರಿಯಾ ಸೀಸ್ ಓಕೆ. ಮ್ಯಾಂಗ್ಳೂರ್ ಡನ್ ಆಯಿತು. ಟಾಕ್ ವಿತ್ ಕನ್ನಡಿಗ ಅವರೇ ವಿಡಿಯೋ ನೋಡಿ ಹಾಕಿ, ಇಲ್ಲಾಂದರೆ ಒಂದು ಶಾರ್ಟ್ ವಿಡಿಯೋ ನೋಡಿ ಆದರೂ ಹಾಕಿ, ಫುಲ್ ನೋಡಿ, ಒಂದೆರಡು ನೋಡಿ. ಖಂಡಿತ ಹಾಗೇ ಹಾಕೋದು ನಾನು. ಹೌದಾ ಮಂಗ್ಳೂರ್ ಸಿಸ್ ಗಿಫ್ಟ್ ಡನ್. ನಂದಿನಿ ಅವರೇ ಗಿಫ್ಟ್ ಡನ್ ಮಾಡಿದರು ಮಂಗ್ಳೂರ್ ಸಿಸ್ ಅವರೇ. ಹರಿನಾ ಐ ಡೋಂಟ್ ನೋ ವಾಟ್ ಆರ್ ಯು ಸೇಯಿಂಗ್ ಬಟ್ ನೌ ಯು ಆರ್ ಟಾಕಿಂಗ್ ಸೌಂಡ್ ಕ್ಯೂಟ್. ಯಾ ಹರಿಣಿ ಟಿಲ್ ನಾಟ್ I don't what you saying but now you are talking sound cute. Thank you so much. Support super support. Thank you so much. CG ನಿಮ್ಮದು ನೆಟ್ ಇದೆಯಾ? ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಓ ಸುತ್ತು ಬಂದು ನೀವು ಕೂಡ ಸುತ್ತು ಬಂದರೆ ಅದರ ಒಟ್ಟಿಗೆ ಸಿ ಜಿ ಅವರೇ ಮ್ಯಾಂಗ್ಳೂರ್ ಸಿಸ್ ಇದ್ದಾರೆ, ಗಿಫ್ಟ್ ಕೊಡಿ, ವಿಡಿಯೋ ನೋಡಿ ಕೊಡಿ. ಪ್ರಿಯಾ ಸಿಸ್ ಶಾರ್ಟ್ ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ ಪ್ಲೀಸ್ ಚೆಕ್. ನಂದಿನಿ ಏನು ಮೆಸೇಜ್ ಹಾಕಿದ್ದೀರಿ? ಓಕೆ ಪ್ರಿಯಾ ಅವರೇ ಚೆಕ್ ಮಾಡಿ. ಪ್ರಿಯಾ आपको ಗಿಫ್ಟ್ ಮಿಲ್ ಗಯಾ देखो देखिए. ಹೌದು ಸಿಸ್ಟರ್. ಸುತ್ತು ಬಂದ್ರ ನೀವು ನೆಟ್ ಜೊತೆ? ಹಾಗೆ ವಾಪಸ್ ಬಂತು ನೆಟ್. ಮ್ಯಾಂಗ್ಳೂರು ವಾಪಸ್ ಅವ್ರು ಕೊಡ್ತಾರೆ, ಮ್ಯಾಂಗ್ಳೂರು ಅವ್ರು ಕೊಡ್ತಾರೆ, ವಿಡಿಯೋ ನೋಡ್ತಾರೆ ನಿಮ್ಮದು, ಆಮೇಲೆ ಕೊಡ್ತಾರೆ ನೋಡಿ. ಒಬ್ರಿಗೆ ಕೊಟ್ಟರು ನೋಡಿ, ಈಗ ನೀವು ಮಾಡಿದ್ರಲ್ವ ಅವ್ರು ಕೊಡ್ತಾರೆ. ಓಕೆ ಟಾಕ್ಸಿಸ್ ದಿ ಅರೀನಾ ಯು ನೌ ಹಿಂದಿ और नॉट. हिंदी थोड़ा आता ही मेरे को, ज़्यादा नहीं आएगा हिंदी. कन्नड़ा तुलु ये 2 लैंग्वेज मेरा लैंग्वेज. थोड़ा आएगा हिंदी,
ज़्यादा नहीं आएगा। आप किधर से प्रिया जी? आप किधर से? टॉक विथ ಕನ್ನಡಿಗ ಮಂಗಳೂರು ಸಿಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೇಸ್ ಅವ್ರು ಕೊಡ್ತಾರೆ, ಮಂಗಳೂರವರು ವಿಡಿಯೋ ನೋಡಿ ಕೊಡ್ತಾರೆ. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ प्रिया जी। आपको किधर से? मैं कर्नाटक से। आप किधर से? टॉक विद कन्नडिगा, थैंक यू प्रिया जी। फ्रम आई एम फ्रम बिहार। हो बिहार, बिहार दीदी, ओ बिहार का दीदी, थैंक यू सो मच। बिहार बिहार, हाँ बिहार पता है, बिहार का लोग इधर है। हम लोग, मैं मुंबई से, अभी मुंबई में हूँ, अभी मुंबई में हूँ मैं। बिहार का लोग इधर है। सुपर सुपर सपोर्ट, थैंक यू सो मच। यस यस, Mangalore gift return, super super talk. She's connected for you, done, please check. ನೋಡಿ, ನಾ ಅಕ್ಕ ಕೊಟ್ರಂತೆ ನಿಮಗೆ ಗಿಫ್ಟ್, ಮ್ಯಾಂಗ್ಳೂರ್ ಸೀಸ್ ಕೊಟ್ಟರು, ಅವರು ವಿಡಿಯೋ ನೋಡಿ ಕೊಟ್ಟರು, ನೋಡಿ ಲೆಸ್ ಆಗಲ್ಲ ನಿಮಗೆ. ಓ ಹಾಂ ಅಚ್ಚಾ, ಯಸ್ ನಂದಿನಿ ಸೀಸ್, ಓಕೆ. CL टू आप टू टू आपको उनके साथ अच्छा लगा बात करके? किसके साथ प्रिया जी? वो किसके साथ प्रिया जी? तो आपको उनके साथ बात करने का अच्छा लगे, किसके साथ बताइए सीस। ಹಲೋ ಸುಷ್ಮಿತಾ ಅರ್ಜುನ್ ಅವ್ರು ಬಂದರು ನೋಡಿ. ಹಾಯ್ ಹಲೋ, ಒಂದು ಲೈಕ್ ಕೊಡಿ ಪ್ಲೀಸ್. प्रिया जी किसके साथ? जो बिहार से लोग आए हैं। हाँ इधर मेरा बेटा स्कूल जाता है ना, वो उधर ही मिलता है हमको, 2-3 फ्रेंड हो गया। अच्छा है, बहुत अच्छा है, बच्चा अच्छा है, भाभी लोग अच्छा है, बात अच्छे से करता है। जो बिहार, हाँ अच्छा है बिहार का। हेलो न्यू, आपके आप आपके यहाँ क्या पता नहीं चल गया या सुष्मिता जी? ಸಿಂಗಲ್ ಆಗಿ ಕರಿಬಾರ್ದು ಯಾರನ್ನು ಸಿಜಿ? ಸುಷ್ಮಿತಾ ಸಿಜಿ ಅವರೇ ಏನು? हेलो प्रिया, हाय सुष्मिता जी। प्रिया जी आपको आपके यहाँ क्या? हाँ हाँ उधर उधर, हाँ अच्छा है, भाभी लोग अच्छा है उधर का। अच्छे से बात करता है मेरे साथ, फ्रेंड हो गया 2 भाभी का। स्कूल में मेरा बेटा स्कूल जाता है ना, वो स्कूल में उनका बेटा भी आएगा। प्रिया जी प्रिया जी, सुमित्रा जी सेंड यू ಗಿಫ್ಟ್. ನಂದಿನಿ ಸುಷ್ಮಿತಾ ಅವರೇ ಗಿಫ್ಟ್ ಕೊಡಿ, ರಿಟರ್ನ್ ಕೊಡಿ ನೋಡಿ. ನಂದಿನಿ ಅವ್ರ ಗಿಫ್ಟು, ಸುಷ್ಮಿತಾ ಅವರೇ ನಂದಿನಿ ಅವರಿಗೆ ಗಿಫ್ಟ್ ಕೊಡಿ, ವಿಡಿಯೋ ನೋಡಿ ಕೊಡಿ. ವಿಡಿಯೋ ಲಾಂಗ್ ವಿಡಿಯೋ ನೋಡ್ಲಿಕ್ಕೆ ಆಗದಿದ್ದರೂ ನೀವು ಶಾರ್ಟ್ ವಿಡಿಯೋ ಆದರೂ ನೋಡಿ ಕೊಡಿ ಅವರಿಗೆ, ಇಲ್ಲಾಂದರೆ ಅವರಿಗೆ ಲೆಸ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅವ್ರದ್ದು ಕೂಡ. ಸಿ ಜಿ ವಿಸಿಟ್ ಮೈ ಚಾನಲ್ ಒನ್ಸ್. ಸಿ ಜಿ ಸುಮಿತ್ರಾ ಸುಷ್ಮಿತಾ
ಸುಷ್ಮಿತಾ ಅರ್ಜುನ್ ಅವರ ಚಾನಲ್ಗೆ ವಿಸಿಟ್ ಕೊಡಿ. ಸಿ ಜಿ ಅವರೇ, ನಿಮ್ಮದು ನೆಟ್ ತಿರುಗ್ತಾ ಉಂಟಾ? ಪ್ಲೀಸ್ ರಿಟರ್ನ್. ಪ್ರಿಯಾಜಿಗೂ ಪ್ಲೀಸ್ ರಿಟರ್ನ್ ದೀಜಿಯೇ. ಸುಸ್ಮಿತಾ ವ್ಲಾಗ್ಸ್ ಇನ್ ಕನ್ನಡ 102 ಕೊಟ್. ನಂದಿನಿ ಡನ್. ನಂದಿನಿ ಅವರೇ ಡನ್. ಓಕೆ ಸುಸ್ಮಿತಾ ಅವರೇ, ಕೊಡ್ತೀನಿ, ರಿಟರ್ನ್ ಮಾಡಿ. ಪ್ರಿಯಾಜಿ ಕನೆಕ್ಟೆಡ್. ಪ್ರಿಯಾಜಿ ಓಕೆ. ನಂದಿನಿ ಜಿ ಥ್ಯಾಂಕ್ ಯು ಮಂಗಳೂರವರೇ. ಮಂಗಳೂರವರು ಗಿಫ್ಟ್ ಕೊಡ್ತಾರೆ, ಯಾರಿಗೂ ಟೆನ್ಷನ್ ಬೇಡ, ಅವರು ಕೊಡ್ತಾರೆ. ಅವರು ವಿಡಿಯೋ ನೋಡಿ ಕೊಡ್ತಾರೆ, ಅವ್ರಿಗೆ ಗೊತ್ತುಂಟು ಲೆಸ್ ಆಗುತ್ತೆ ಅಂತ. ವೆಲ್ಕಮ್ ನಂದಿನಿ ಸಿಸ್. ಸುಷ್ಮಿತಾ ಅವರೇ ಕಮೆಂಟ್ ಹಾಕಿ, ಇಲ್ಲ ಅಂದರೆ ಲೆಸ್ ಆಗುತ್ತೆ. ಹೌದು ಸುಷ್ಮಿತಾ ಅವರೇ, ಕಮೆಂಟ್ ಹಾಕಿ, ಶಾರ್ಟ್ ವಿಡಿಯೋ ಒಂದು ನೋಡಿ, ಫುಲ್ಲು ನೋಡಿ ಶಾರ್ಟ್ ವಿಡಿಯೋ, ಮತ್ತು ಕಮೆಂಟ್ ಹಾಕಿ. ಇಲ್ಲ ಅಂದರೆ ಲೆಸ್ ಆಗುತ್ತೆ. ಕೊಟ್ಟರು ಪ್ರಯೋಜನ ಇಲ್ಲ, ಏನೂ ಇಲ್ಲ. ಈಗ ನಾನು ದೇವ 10 ನಿಮಿಷ ಇದ್ದೀನಿ, ಮತ್ತೆ ಹೋಗ್ತೀನಿ ನಾನು. ಎಲ್ಲರೂ ಅವರವರ ಗಿಫ್ಟ್ ಕೊಡಿ. ನಮ್ಮ ಅಣ್ಣ ಬಂದರು, ಓಂಕಾರ ಅವರು. ಹಾಯ್ ಓಂಕಾರ ಅವರೇ, ಎಲ್ಲಿ ಹೋಗಿದ್ರಿ ಇಷ್ಟರ ತನಕ? ಒಂದು ಗಿಫ್ಟ್ ಎಲ್ಲ ಲೈಕ್ ಕೊಟ್ರಾ? ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಓಂಕಾರ್ ಜಿ. ನೋಡಿ ಓಂಕಾರ ಜಿ ಅವರೇ, ಪ್ರಿಯಾ ಇದ್ದಾರೆ. ಪ್ರಿಯಾ, ಓಂಕಾರ್ ಜಿ ಜಾಯಿನ್ ಮೈ ಚಾನಲ್. ಮ್ಯಾಂಗ್ಳೂರು ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನೋಡಿ ಮ್ಯಾಂಗ್ಳೂರವರು ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಪ್ರಿಯಾಜಿ ಪ್ಲೀಸ್. ಏನು ಪ್ರಿಯಾಜಿ? ವಾಟ್ ಪ್ರಿಯಾಜಿ? ಯಾರ किसका गिफ्ट बाकी है आपको? पेंडिंग है ना आपको? किसका गिफ्ट? हाय ओमकार अवरे, अरीना आप यू सी माय वीडियो? यस नो, कल से शुरू करती हूँ आपको वीडियो देखने का. 100% वॉच देखती हूँ, 100% देखती हूँ आपका वीडियो. न्यू आप भी मेरा वीडियो देखो, वीडियोस देखो. ओके ओके डन. प्लीज़ कम माई लाइव. कभी होएगा आपका प्रिया जी? आपका कितना बजे से? 2 PM. 2 PM, हाँ आएगी. प्री में रहती हूँ मैं, 2 PM के बाद आती हूँ, 3 का अंदर आती हूँ मैं. ओके दीदी, मैंने देख गई. ओमकार ನಂದಿನಿ ಊಟ ಆಯ್ತಾ? ಹಲೋ ಓಂಕಾರ. 2 PM. ಓಕೆ ಓಕೆ ಪ್ರಿಯಾಜಿ, ಆಯ್ಗಿ. ಆಯಿತು ನಿಮ್ಮದು. ಸುಷ್ಮಿತಾ ಅವರು ನಿನ್ನೆ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. हेलो ओमकार जी, जॉइन माय चैनल. ओमकार प्रिया डन. प्रिया जी आपको ओमकार ब्रू गिफ्ट डन दे दिया, ಥ್ಯಾಂಕ್ಸ್. ಓಂಕಾರ ಅವರೇ ಗಿಫ್ಟ್ ಕೊಡಿ. ಆಯಿತು ನಂದಿನಿ ಒಂದು ಸರ ಆಯಿತು, ಅವ್ರು ಗಿಫ್ಟ್ ಕೊಟ್ಟರು, ಚೆಕ್ ಮಾಡಿ ನೀವು ಅವರಿಗೆ ರಿಟರ್ನ್ ಕೊಡಿ. ಸಿ ಜಿ ಡನ್. ಸಿ ಜಿ ಅವರೇ ಡನ್ ನೋಡಿ. ಓಕೆ ನನಗೆ ಅವರು ಊಟ ಆಯ್ತಾ ಅಂತ ಹೇಳಿದ್ದು ಅಕ್ಕ ಓಂಕಾರ ಅವರು. ಹೌದಾ ಓಂಕಾರ ಅವರೇ? ಊಟ ಆಯ್ತಾ ಅಂತಿದ್ದ ನಾನು. ಆಯಿತು ಅಂದಿದ್ದು ಗಿಫ್ಟ್ ಕೊಟ್ಟರು ಅಂತ ಅಂದ್ಕೊಂಡೆ ನಾನು. ಸುಷ್ಮಿತಾ दिन ओनली मैसेज की है, गिफ्ट नहीं दिया है. प्लीज़ मैसेज आ गया, गिफ्ट नहीं आया. प्लीज़ सुष्मिता ಅವರೇ, ನೀವು प्रिया जी को गिफ्ट नहीं दिया, मैसेज ओनली मैसेज ಬಂತಂತೆ ಅವರಿಗೆ, गिफ्ट नहीं आया.
ಜಸ್ಟ್ ಬೋಲಿ ಜಸ್ಟ್ ಬೋಲಿ ಇಲ್ಲ ಅಕ್ಕ. ಹೌದಾ ನಂದಿನಿ ಅವರೇ, ನಿಮಗೆ ಗಿಫ್ಟ್ ಸಿಕ್ತಾ? ಎಲ್ಲರೂ ಕೊಟ್ರಾ? ನಂದಿನಿ ಡನ್. ನಾನೊಂದು 5 ನಿಮಿಷ ಇದ್ದೇನೆ. ಎಲ್ರಿಗೂ ಅವರವರ ಗಿಫ್ಟ್ ಅವರವರಿಗೆ ಕೊಡಿ. प्रिया इज डन, प्लीज कनेक्ट. प्रिया जी आपको गीता से गिफ्ट डन, आप वापस दीजिए. ಸಿ ಜಿ ಸುಷ್ಮಿತಾ ಅವರೇ ಬಂದಿಲ್ಲ ನೋಡಿ, ಕಮೆಂಟ್ ಹಾಕಿದರೆ. ಓಂಕಾರ್ ಅವರೇ, ನಂದಿನಿ ಓಂಕಾರ್ ಹಾಕಿದ್ದೀನಿ. ನಂದಿನಿ ಹಾಕಿದ್ದಾರಂತೆ. ನಂದಿನಿ ಅವರೇ ನಂದಿನಿ ನಿಮಗೆ ಹಾಕಿದ್ದಾರಂತೆ. ನಂದಿನಿ ಕನೆಕ್ಟ್ ಆಗಿದ್ದೀನಿ ನಾನು ಆಲ್ರೆಡಿ. ಊಟ ಆಯಿತಾ? ಮಂಜಣ್ಣನವರು ಬಂದರು. ಮಂಜುಗೆ ಊಟ ಆಯಿತು ಬ್ರೋ. ಪ್ರಿಯಾ ಗೀತಾ ಡನ್ ಗಿಫ್ಟ್ ನೋಡಿ. ಗೀತಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟರು ಪ್ರಿಯಾ ಅವರು. ಮ್ಯಾಂಗ್ಳೂರ್ సీరు ఏత్ పొర్తుగు జెప్పును అక్క. ಯಾನಿತ್ತು ಜೆಪ್ಪೆ ಎನ್ನ ಹಸ್ಬೆಂಡ್ ಬರೋಡು. ನಾನು 6-12 ಗಂಟೆ ರಾತ್ರಿಗೆ ಬರ್ಪೀನಿ ಅಂಚಾದ ಯಾನು ಕುಲ್ಲುವೆ ಅಂಚಾದ ಜಿಪ್ಪು. ನಾನು ಎನ್ನ ಹಸ್ಬೆಂಡ್ ಬರ್ನಾಗ ಲೇಟ್ 6-1 ಗಂಟೆ ಬುಕ್ಕ ಬರ್ಪೀನಿ. ಮಂಜು ಲೈಕ್ ಡನ್ ಯಾನು ಪಗಲಿಡು ಮಸ್ತ್ ಮಲ್ಪುಜಿ ಅಂಚ. ಮಂಜು ಸೂಪರ್ ಸಪೋರ್ಟ್ ನಾನು ಆಗಿದ್ದೇನೆ. ಗೀತಾ ಅಕ್ಕ ನಿಮಗೆ ಮಂಜು ಸೂಪರ್ ಓಂಕಾರ ಗಿಫ್ಟ್ ರಿಟರ್ನ್. ಶಿವಮ್ಮ ಲೈವಲ್ಲಿ ನಂದಿನಿ ಅವರೇ ಮಂಜು ಸಿನ್ಮೆ ರಿಟರ್ನ್ ಗಿಫ್ಟ್. ಪ್ರಿಯಾಜಿ ಮಂಜು ಅವರೇ ನಂದಿನಿ ಓಂಕಾರು ಮ್ಯಾಂಗ್ಳೂರ್ ಪಿಸಸ್ ಅಂದೇ ಆರ್ದಾನೆ ಆತ ಲೇಟ್ ಬರ್ಪೀನಿ ಅಕ್ಕ. ಅರ್ನ ಮುಲ್ಪ ಮುಂಬೈಡ್ ಅಂಚೆನತೆ 11 ಗಂಟೆ ರಾತ್ರಿ ಮುಟ್ಟ ಅಂಗಡಿ ಚಾಲ ಇಪ್ಪುಂಡು. ಅಂಚಾದ ಆರು ಬರ್ನಾಗ 1 ಗಂಟೆ ಆಪುಂಡು. ಇಜಿನ ಬರೋರು 12 ಗಂಟೆ ಇತ್ತೆ ಬರ್ಪೇರು. ಬರೋರು 1 ಗಂಟೆ ಆಪುಂಡು. ಬರೋರು 1 ಆಪುಂಡು. ಅರ್ನ ಟೈಮ್ ಇಜ್ಜಾರ್ನ. ಗೀತಾ ಸೆಂಡ್ ಮೀ ರಿಟರ್ನ್ ಗಿಫ್ಟ್ ಪ್ಲೀಸ್. ಓಕೆ ಸಿಸ್ಟರ್ ಬಾಯ್ ಆಲ್. ನೋಡಿ ನಾನು ಹೋಗ್ತೀನಿ. ಎಲ್ರಿಗೂ ಪ್ಲೀಸ್ ನಂದು ಗಂಟೆ ಟೈಮ್ ಆಯಿತು, ನಾನು ಹೋಗ್ತೀನಿ. ನಾಳಿನ ಲೈವಲ್ಲಿ ಸಿಗುವ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟರವರೆಗೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಓಂಕಾರ್ ಅವರೇ ಗುಡ್ ನೈಟ್. ಎಲ್ರಿಗೂ ಗುಡ್ ನೈಟ್. ಆಲ್ ಒನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಓಂಕಾರ್ ಅವರೇ. ಮ್ಯಾಂಗ್ಳೂರ್ ಅಂದೆ ಅಕ್ಕ ಪಾಪ ಅಂದೆ ಅಕ್ಕ ಪಾಪ ಅಕ್ಕ ಅಂದಿ. ಯಾರು ಬರ್ನ ಲೇಟ್ ಮಸ್ತ್ ಲೇಟ್ 6 ಅರೆಗೆ ನಿದ್ರೆ ಕಮ್ಮಿ. ಬಾಯ್ ಗುಡ್ ನೈಟ್ ಅಕ್ಕ. ಗುಡ್ ನೈಟ್ ಮಾತೆರೆಗ್ಲ ಗುಡ್ ನೈಟ್ ಮಾತೆರೆಗ್ಲ ಸೂಪರ್ ಸಪೋರ್ಟ್ ಒಳ್ಳೆಯರು. ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪೋಪೆ ಬಾಯ್ ಎನ್ನ ಜೋಕುಲು ಲಕ್ಕರಾಂಡು ಜೆತ್ತೆರು 2 ಜನಲ ಜೀದೇರು. ಬಾಯ್ 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 ಪ್ರಿಯಾಜಿ आपको गुड नाइट. थैंक यू सो मच सपोर्ट बहुत अच्छा सपोर्ट किया आपने. थैंक यू सो मच प्रिया जी. ಓಂಕಾರ್ ಗೀತಾ ಲೈಫ್ ಸ್ಟೈಲ್ ಮಂಜು ಡನ್ ಕನೆಕ್ಟ್ ಆಗಿ ಕಮೆಂಟ್ ಮಾಡ್ತೀನಿ. ಓಕೆ ಗುಡ್ ನೈಟ್. ನಾನು ಲೈವ್ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಮ್ಯಾಂಗ್ಳೂರ್ ಅಕ್ಕ ಇಂಕಲ್ನ ತುಳು ಭಾರಿ ಖುಷಿ ಅವನು ಬಾತಿರ. ಹಿಂಗೆ ಮುಂಬೈ ಡೇರ್ಲಿಜ್ಜೇರು ಭಾರಿ ಬೇಜಾರಮ್ಮನು ಬಾತಿರ್ರಿಜ್ಜಿ. ಮುಲ್ಪ ಹಿಂದಿದಾಗಲು ಮರಾಠಿದಾಗಲು ಇಪ್ಪಿನಿ. ಓಕೆ ಬಾಯ್ ಗುಡ್ ನೈಟ್. ಬಾಯ್ ಮಾತೆರೆಗ್ಲ ಬಾಯ್. ಎಲ್ರಿಗೂ ಬಾಯ್. ಗುಡ್ ನೈಟ್ ಬಾಯ್. ಕನೆಕ್ಟ್ ಡಿಸ್ಕನೆಕ್ಟ್.